ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ತಿರಿದು ಸಂಸ್ತುತಿಸಿ ಅಂಬುಜಯ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಕೊಡಮರುತ ವರ್ಣಿತಿನಿ ಕಥಾಮೃತ ಸುರವೀಳ್ಯವಗೊಳ್ಳುತ್ತ ಮಾಧವ ನಿರತ ಲೋಕಿಸುತ್ತ ಸುರವೀಳ್ಯವಗೊಳ್ಳುತ್ತ ಮಾಧವ ನಿರದ ಲೋಕಿಸುತ್ತ ಮಾಧವ ನಿರದ ಲೋಕಿಸುತ್ತ ಕುರುಪತಿ ಗಮಲ ನದಿ ಸುತ ಭಜ ಕುರುಪತಿ ಗಮಲ ನದಿ ಸುತ ಭಜ ತರಣಿ ಜನೋ ಬಳಿಸಿದರಲಿ ಸುರವೀಳ್ಯವಗೊಳ್ಳುತ್ತ ಮಾಧವ ನಿರದ ಲೋಕಿಸುತ್ತ ಸಂಧಾನಕಾರನಾಗಿ ಎಷ್ಟು ಪ್ರಯತ್ನವನ್ನು ಮಾಡಬಹುದು ಅಷ್ಟರ ಮಟ್ಟಿಗೆ ಪರಮಾವಧಿ ಯತ್ನವನ್ನು ಮಾಡಿ ಮುಗಿಸಿದ್ದೇನೆ ಎನ್ನುವಂತಹ ಸಾರ್ಥಕತೆ ಒಂದು ಕಡೆ, ಆದರೆ ಫಲಿತಾಂಶ ಮಾತ್ರ ನಿರಾಶಾದಾಯಕವಾಯಿತಲ್ಲ ಎನ್ನುವಂತಹ ನೋವು ಮತ್ತೊಂದು ಕಡೆ. ಕೊನೆಗೂ ಧುರವೀಳ್ಯವನ್ನು ಹಿಡಿದು ಕೌರವನ ಆಸ್ಥಾನದಿಂದ ನಾನು ಹೊರಟು ನಿಲ್ಲುವಂತಹ ವೇಳೆಯಲ್ಲಿ ಆ ಕ್ಷಣದಲ್ಲಿಯೂ ನಾನು ಎಚ್ಚರಿಸಿ ಹೇಳಿದೆ ಅಲ್ಲಿದ್ದಂತಹ ಎಲ್ಲ ಹಿರಿಯರಿಗೆ, ಮರಣವಂ ಬಯಸಿರ್ಪನಿ ಖಳಂ, ಇವನು ಮರಣವನ್ನೇ ಬಯಸಿದ್ದಾನೆ. ಅತ್ಯಂತ ಸ್ಪಷ್ಟ ವಾಕ್ಯದಲ್ಲಿಯೇ ಹೇಳಿದ್ದು ನಾನು, ಇವ ಮರಣವನ್ನು ಬಯಸಿದ್ದಾನೆ. ಆ ಕಾರಣಕ್ಕಾಗಿ ಇನ್ನಾದರೂ ಕೂಡ ನಾನು ಧುರವೀಳ್ಯವನ್ನು ಕೈಯಲ್ಲಿ ಹಿಡಿದಿದ್ದೇನೆ ಎನ್ನುವುದು ಸತ್ಯ, ಆದರೆ ಅವಕಾಶ ಇನ್ನೂ ಊರ್ಜಿತವಾಗಿಯೇ ಇರಿಸಿದ್ದೇನೆ. ನೀವೆಲ್ಲರೂ ಮನಸ್ಸು ಮಾಡಿದ್ದೇ ಹೌದು ಅಂತಾದರೆ ನಿಮ್ಮ ಹುಡುಗ ಸುಯೋಧನ ಅವನಿಗೆ ಬೇಕಾದಷ್ಟು ಬುದ್ಧಿ ಮಾತುಗಳನ್ನು ಹೇಳಿ ಯುದ್ಧದಿಂದ ಉಂಟಾಗಬಹುದಾದಂತಹ ಯಾವ ದುಷ್ಪರಿಣಾಮ ಎನ್ನುವುದೇನುಂಟು ಇವೆಲ್ಲವನ್ನು ಕೂಡ ನೀಗಿಸುವುದಕ್ಕೆ ಒಂದು ಸದಾವಕಾಶ. ನೀವು ಅವನ ಮನವೊಲಿಸಿ ಬೇಡ ಯುದ್ಧ ಅಂತವ ಹೇಳಿ, ಯಾವ ದುರವೀಳ್ಯವನ್ನು ನಾನು ಹಿಡ್ಕೊಂಡಿದ್ದೇನೋ ಇದನ್ನು ಅನೂರ್ಜಿತಗೊಳಿಸುವಂತಹ ಒಂದು ಎಲ್ಲ ಅಧಿಕಾರವನ್ನು ನಾನು ಹೊಂದಿದ್ದೇನೆ ಎನ್ನುವಷ್ಟರ ಮಟ್ಟಿಗೆ ಅವರಿಗೆ ವಾಕ್ಯಗಳನ್ನು ಹೇಳಿದ್ದಾಯಿತು. ಏನು ಮಾಡೋಣ, ಕೇವಲ ಒಂದು ನೆಲೆಯಿಂದ ಮಾತ್ರ ನಾನು ಆಲೋಚಿಸಿದರೆ ಸಾಕಾಗುವುದಿಲ್ಲ. ಯುದ್ಧದ ಅವಕಾಶ ಅಂತೂ 100ಕ್ಕೆ 90 ಯುದ್ಧವೇ ಎನ್ನುವ ಹಾಗೆ ದಿಟವಾಗಿ ನಿರ್ಧಾರವಾಗಿ ಆಗಿದೆ. ನಾನು ಪಾಂಡವರ ಪಕ್ಷೀಯನಾಗಿಯೇ ವ್ಯವಹಾರ ಮಾಡಿದ್ದು ಸತ್ಯ ಹೌದು ಅಂತಾದರೆ ನನ್ನ ಆಲೋಚನೆಯಲ್ಲಿ ಪಾಂಡವರಿಗೆ ಪೂರಕವಾಗುವುದು ಎಷ್ಟು, ಪಾಂಡವರಿಗೆ ಅತ್ಯಂತ ದೋಷಕಾರಕವಾಗುವಂತಹ ಅಂಶಗಳು ಯಾವುದು, ಇವೆರಡನ್ನೂ ಕೂಡ ನನ್ನ ಚಿತ್ತದಲ್ಲಿ ನಾನು ಆಲೋಚಿಸ್ತಾ ಹೊರ ಬಂದವ. ಹೌದು, ಈ ಕೌರವ ಯಾರ ಬಲದಿಂದಾಗಿ ಹೊತ್ತು ಧುರವೀಳ್ಯವನ್ನು ಕೊಟ್ಟ,
ಯಾರನ್ನು ಆಶ್ರಯಿಸಿ ನಾನು ಯುದ್ಧದಲ್ಲಿ ಜಯಿಸ್ತೇನೆ ಎನ್ನುವ ಹಾಗೆ ಅವನದ್ದಾದಂತಹ ಸ್ಥಿತಪ್ರಜ್ಞತೆಯಿಂದ ವ್ಯವಹಾರವನ್ನು ಮಾಡ್ತಾ ಇದ್ದಾನೆ. ಇದನ್ನು ಗಮನಿಸಿದಾಗ ಬಹಳ ಸ್ಪಷ್ಟವಾಗಿ ನನಗೆ ಗೊತ್ತಾಗಿದೆ. ಆಚಾರ್ಯ ಭೀಷ್ಮರದ್ದಾದಂತಹ ಯೋಗ್ಯತೆಯ ಮೇಲೆ, ಅವರ ನಿಜವಾದಂತಹ ಪೊಡರ್ಪಿನ ಮೇಲೆ ಅವನಿಗೆ ಪೂರ್ಣ ವಿಶ್ವಾಸ ಇದೆ. ನಮ್ಮನ್ನು ಅಜ್ಜ ಯಾವ ಕಾರಣಕ್ಕೂ ಬಿಟ್ಟು ಹಾಕುವುದಿಲ್ಲ ಎನ್ನುವ ಹಾಗೆ ಅವನಿಗೆ ಅತ್ಯಂತ ಸ್ಪಷ್ಟವಾದಂತಹ ಧೈರ್ಯವಿದ್ದದ್ದರಿಂದಲೇ ಅವ ಇವತ್ತು ದುರವೀಳ್ಯವನ್ನು ಕೊಟ್ಟಿದ್ದಾನೆ. ಆಚಾರ್ಯ ದ್ರೋಣರ ಮೇಲೆ ಅವನಿಗೆ ವಿಶ್ವಾಸ ಇದೆ. ಅದರ ಜೊತೆಯಲ್ಲಿ ಅವನ ಅತ್ಯಂತ ಆತ್ಮೀಯನಾದಂತಹ ಕರ್ಣನ ಮೇಲೂ ವಿಶ್ವಾಸ ಅವನಿಗಿದೆ. ಹಾಗಾಗಿ ಪಾಂಡವ ಪಂಚಕರು ಅತ್ಯಂತ ದೀರ್ಘವಾಗಿ ಯುದ್ಧವನ್ನು ಮಾಡುವಲ್ಲಿ ತಮ್ಮದ್ದಾದ ನೈಜತೆಯ ಆ ಹೊಳಪನ್ನು ಅವರು ತೋರಿಸ್ತಾರೆ. ಹೌದು ಅಂತಾದರೂ ಯಾವ ಕಾರಣಕ್ಕೂ ನಾ ಹಿಮ್ಮೆಟ್ಟುವುದಿಲ್ಲ, ಪಾಂಡವರನ್ನು ಸೋಲಿಸಲು ನನಗೆ ಶಕ್ತಿ ಇದೆ ಎನ್ನುವುದನ್ನು ಅವ ಈ ಮೂವರ ಧೈರ್ಯದಿಂದಲೇ ಒಪ್ಪಿದ್ದಾನೆ ಅಂತ ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾದರೆ ಪಾಂಡವರಿಗೆ ಪೂರಕನಾಗಿ ವ್ಯವಹರಿಸುವಂತಹ ನಾನು ಅವರ ಬಲವನ್ನು ತಗ್ಗಿಸುವುದು ಹೇಗೆ, ಪಾಂಡವರ ಬಲವನ್ನು ವೃದ್ಧಿಸುವುದು ಹೇಗೆ? ಈ ಒಂದು ವಿಷಯದ ಬಗ್ಗೆ ಆಲೋಚಿಸುವಾಗ ಭೀಷ್ಮರ ಬಗ್ಗೆ ನಾನು ಅಷ್ಟೊಂದು ಚಿಂತಿತನಾಗುವುದಿಲ್ಲ. ಯಾಕೆ? ಆದಿಯುಳ್ ಅವರಂ ಪಿರಿದುಂದಾದರದಿಂದ ನಡೆಸಿದ ರಜ್ಜರಪ್ಪುದರಿಂದ ಕಾದರ್ ಅವರು ಅಜ್ಜನಾದದ್ದರಿಂದ ಯಾವ ಕಾರಣಕ್ಕೂ ಅವರ ಹೋರಾಟ ಅಷ್ಟೊಂದು ಮನಸ್ಸಿಟ್ಟು ಪಾಂಡವರ ಮೇಲೆ ಮಾಡಲಿಕ್ಕಿಲ್ಲ. ಮತ್ತೆ ದ್ರೋಣರ ಬಗ್ಗೆ, ದ್ರೋಣರು ಯಾರು? ಎಷ್ಟೇ ಇವತ್ತು ಶತ್ರುಪಕ್ಷದಲ್ಲಿ ಕೌರವನ ಜೊತೆ ಇರಲಿ ಇದ್ರೇನಂತೆ, ಪಾಂಡವರಲ್ಲಿ ಅರ್ಜುನನನ್ನು ಒಬ್ಬ ಅಗ್ರೇಸರನಾದಂತಹ ಬಿಲ್ಗಾರನನ್ನಾಗಿ ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿದವರಲ್ವ. ಪಾರ್ಥ ಏವೋ ಧನುರ್ಧರಃ ಯಾರು ಹೇಳಿದ್ದು? ಹಾಗೆ ಮಾಡ್ತೇನೆ ಅಂತ ದ್ರೋಣರೇ ಹೇಳಿದ್ದಲ್ವ. ಅವರೇ ತನ್ನ ಶಿಷ್ಯನನ್ನು ಅವನ ಯೋಗ್ಯತೆಯನ್ನು ತಾನು ಚಿವುಟಿ ಹಾಕುವುದಕ್ಕೆ ಯತ್ನ ಮಾಡಿಯಾರು? ಮಾಡಲಿಕ್ಕಿಲ್ಲ. ಹಾಗಾದರೆ ನಾನೀಗ ಆಲೋಚಿಸಬೇಕಾದದ್ದು ಯಾವನ ಬಗ್ಗೆ? ಕರ್ಣ. ಅವ ಯಾರು? ವೀರನು ಕಲಿಕರ್ಣ. ಬಲು ಕಠಿಣ ದುರಗೆಲ್ಲರಿಗೂ ಬಲು ಕಠಿಣ. ಸೂರ್ಯ ಸುತನ ಕಂಡಂತರಂಗದಲ್ಲಿ, ಸೂರ್ಯ ಸುತನ ಕಂಡಂತರಂಗದಲ್ಲಿ ಸಾರುವೆ ಕುಲದ ವಿಚಾರವ ವಿನಯದಿ ವೀರಣ್ಣ ಕಲಿಕರ್ಣ ದುರಗಿಲಲಾರಿಗೂ ಬಲು ಕಠಿಣ. ಸೂರ್ಯ ಸುತನ ಕಂಡಂತರಂಗದಲ್ಲಿ ಸಾರುವೆ ಕುಲದ ವಿಚಾರವ ವಿನಯದಿ, ಸೂರ್ಯ ಸುತನ ಕಂಡಂತರಂಗದಲ್ಲಿ ಸಾರುವೆ ಕುಲದ ವಿಚಾರವ ವಿನಯದಿ. ವೀರನು ಕಲಿಕರ್ಣ. ಹೌದೇ ಹೌದು, ಕರ್ಣ ಸಾಮಾನ್ಯನಲ್ಲ, ಮಹಾವೀರ. ತಿಳಿದವರಿಗೆ ತಿಳಿದಿದೆ, ತಿಳಿಯದೇ ಇದ್ದವರಿಗೆ ಇನ್ನೂ ತಿಳಿದಿಲ್ಲ.
ಅಲ್ಲ, ಬೇರೆ ಯಾರಿಗೂ ತಿಳಿದು ತಿಳಿಯದೆಯೋ ಏನು ಆಗ್ಲಿಕ್ಕುಂಟು ಸ್ವತಃ ಕರ್ಣನಿಗೆ ಗೊತ್ತಿಲ್ವಲ್ಲ. ನಾ ಯಾರು ಅಂತ ಕೇಳಿದರೆ ಈ ಕಾಲಕ್ಕೂ ಆಕಾಶ ನೋಡ್ತಾನೆ. ಹಾಗಾದರೆ ಪಾಂಡವ ಪಕ್ಷೀಯನಾಗಿ ಪಾಂಡವರದ್ದಾದ ಅಭ್ಯುದಯವನ್ನು ಬಯಸುವಂತಹ ಕೃಷ್ಣ ಶತ್ರು ಪಕ್ಷದ ಪ್ರಾಬಲ್ಯವನ್ನು ತಾನು ತಗ್ಗಿಸುವಲ್ಲಿ, ಶತ್ರುವಿನಲ್ಲಿ ಯಾರಿದ್ದಾರೆ ಎನ್ನುವ ಲೆಕ್ಕಾಚಾರವನ್ನು ಹಾಕುತ್ತಾ ಈ ಕರ್ಣನ ಮೇಲೆ ನೇರವಾದಂತಹ ನೋಟವನ್ನು ನಾನಿಟ್ಟ ಉದ್ದೇಶ ಇದುವೇ. ಅವ ಯಾರು ಎನ್ನುವ ಹಾಗೆ ಅವನಿಗೆ ಗೊತ್ತಿಲ್ಲದೆ ಇದ್ದರೂ ಅವನ ನಿಜವಾದಂತಹ ಹುಟ್ಟಿನ ಗುಟ್ಟು ನನಗೆ ಗೊತ್ತಿದೆ. ಈ ಕಾರಣಕ್ಕಾಗಿ ಅವನ ಯೋಗ್ಯತೆಯನ್ನರಿತು ಭೀಷ್ಮರಿಗಿಂತಲೂ ದ್ರೋಣರಿಗಿಂತಲೂ ಅತ್ಯಂತ ಅಪಾಯಕಾರಿ ಯಾರು ಅಂತ ಕೇಳಿದರೆ ಅದು ಕರ್ಣ. ಹೌದು, ಕೆಸರಿನಲ್ಲಿದ್ದರೇನಂತೆ, ಮಾಣಿಕ್ಯಕ್ಕೆ ಅದರದ್ದೇ ಆದ ಮೌಲ್ಯ ಇಲ್ವೋ? ಈ ಕಾಲಕ್ಕೆ ಕರ್ಣ ಅಲ್ಲಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅವನ ವರ್ಚಸ್ಸು ಅದು ಈಗಲೂ ಕೂಡ ಮಾಣಿಕ್ಯದ ಹೊಳಪಿನಂತೆ ಹೊಳೆಯುತ್ತಾ ಇರುವುದನ್ನು ನಾನು ಗಮನಿಸಿದ್ದೇನೆ. ಏನು ಮಾಡೋಣ, ಹಲವಾರು ಬಾರಿ ಒಂದೊಂದು ಪಾತ್ರಗಳು ತಾವು ಪ್ರಪಂಚದಲ್ಲಿ ತಮ್ಮದ್ದಾದ ವ್ಯಕ್ತಿತ್ವವನ್ನು ತೋರ್ಪಡಿಸ್ತದೆ ಅಂತ ಆದರೆ ಅದಕ್ಕೆ ಪರಿಸ್ಥಿತಿ, ಅದೇ ರೀತಿಯಲ್ಲಿ ಬೇರೆ ಬೇರೆಯದ್ದಾದಂತಹ ಕಾರಣಗಳು ಇದ್ದಾವೆ. ಕರ್ಣನನ್ನು ಒಬ್ಬ ದುಷ್ಟನ ಸ್ಥಾನದಲ್ಲಿಯೇ ನಾನು ಈ ಹೊತ್ತು ಕಾಣಬೇಕು. ಕರುಣೆ ಎನ್ನುವುದು ದೇವರಿಗೆ ಸ್ವಭಾವ ಹೌದು ಅಂತಾದರೆ, ಲೋಕದಲ್ಲಿ ಎಲ್ಲರನ್ನೂ ಕೂಡ ಸಮಾನ ಭಾವದಿಂದ ಕಾಣುವಂತಹ ಧರೆಗಿಳಿದು ಬಂದ ಭಗವಂತನ ಹೌದು ಅಂತಾದರೆ, ಈ ಕಾಲಕ್ಕೆ ಕರ್ಣನ ಬಗ್ಗೆ ಉಳಿದವರು ಹೊಂದಿದಂತಹ ದೃಷ್ಟಿಯನ್ನು ಕೃಷ್ಣನಾಗಿ ನಾ ಹೊಂದುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಉದ್ಧಾರದ ಪಥ ಎನ್ನುವುದನ್ನು ಪ್ರಪಂಚದಲ್ಲಿ ದೇವನಾದವನು ಪ್ರತಿಯೊಬ್ಬರಿಗೂ ಒದಗಿಸಿಕೊಡುತ್ತಾನೆ. ಈ ಕಾರಣಕ್ಕಾಗಿಯೇ ಈ ಕಾಲಕ್ಕೆ ಕರ್ಣನದ್ದಾದಂತಹ ಧೀರತೆ ಎನ್ನುವುದೇನುಂಟು, ಅವನದ್ದಾದ ವರ್ಚಸ್ಸು ಎನ್ನುವುದೇನುಂಟು, ಇದು ಅವನಿಗೂ ಗೊತ್ತಾಗಬೇಕು ಅವ ಯಾರು ಎನ್ನುವ ಹಾಗೆ ಒಂದು. ಇನ್ನೊಂದು, ಪಾಂಡವರಿಗೆ ಇವರು ಪೂರಕನಾಗುವ ಹಾಗೆ ಪ್ರವರ್ತಿಸುವಂತೆ ನಾನು ಮಾಡಬೇಕು. ಈ ಮೂಲಕವಾಗಿ ಒದಗಿದಂತಹ ಸಂಕಷ್ಟದಲ್ಲಿ ಅತ್ತ ಹಾವು ಸಾಯಲೂಬಾರದು, ಈ ಕಡೆಗೆ ಕೋಲು ಮುರಿಯಲೂಬಾರದು. ಈ ಒಂದು ವ್ಯವಹಾರ ಜಾಣ್ಮೆಯನ್ನು ನಾನು ಇವತ್ತು ತೋರಿಸಬೇಕಾದಂತಹ ಹೊಣೆ ಇರುವುದರಿಂದಲೇ ಧುರವೀಳ್ಯವನ್ನು ಕೈಯಲ್ಲಿ ಹಿಡಿದು ಹಸ್ತಿನೆಯ ರಾಜಚಾವಡಿಯನ್ನು ಬಿಟ್ಟು ಇನ್ನೇನು ಉಪಪ್ಲಾವ್ಯದತ್ತ ನನ್ನ ಪ್ರಯಾಣವನ್ನು ನಾನು ಕೈಗೊಂಡಂತಹ ಸಂದರ್ಭ, ಮನೆಗೆ ಬಂದ ಯಾರೇ ಒಬ್ಬ ಅತಿಥಿ ಆಗಲಿ ಅವನನ್ನು ಬೀಳ್ಕೊಡುವಂತಹ ಕಾಲಕ್ಕೆ ಮನೆಯಲ್ಲಿರುವ ಕೆಲವು ಮಂದಿ ಆದರೂ ಅವನು ಹೆಜ್ಜೆ ಹಾಕುತ್ತಾ ಹೋಗುವಾಗ ಅವನ ಜೊತೆಯಲ್ಲಿ ಅಷ್ಟು ದೂರ ಬರುವಂತಹ ಒಂದು ಪದ್ಧತಿ. ನನ್ನನ್ನು ಅನುಸರಿಸಿಕೊಂಡು ದ್ರೋಣರು, ಭೀಷ್ಮರು, ಹಸ್ತಿನ ಹಿರಿಯರೆಲ್ಲ ಬರ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಕರ್ಣನೂ ಬರ್ತಾ ಇದ್ದಾನೆ. ನನ್ನ ದೃಷ್ಟಿ ಈಗ ಬಿದ್ದಿರುವುದು ಅವನ ಮೇಲೆ. ಅವನ ಅಂತರಂಗವನ್ನು ಈ ಹೊತ್ತು ನಾನು ಹೊಕ್ಕು ಅವ ಏನು ಅಂತ ತಿಳಿಸಬೇಕು. ಹಾಗಿದ್ರೆ ಅವ ನನ್ನೊಟ್ಟಿಗೆ ಬರಬೇಕು. ಏಕಾಂತದಲ್ಲಿ ನಾನು ಅವನ ಜೊತೆ ಮಾತಾಡಬೇಕು. ಹೀಗೆ ಇವರೆಲ್ಲ ಒಟ್ಟಿಗೆ ಬಂದ್ರೆ ಆದೀತು. ಅದಕ್ಕೊಂದು ಸಣ್ಣೆ ಮಾಡಿದ್ದೇನೆ. ಉಳಿದವರಿಗೆಲ್ಲ ನೀವು ಹಿಂದೆ ಹೋಗಿ ಎನ್ನುವ ಹಾಗೆ ನನ್ನ ಕಣ್ಸನ್ನೆಯಿಂದ ಸೂಚಿಸಿದ್ದೇನೆ. ಆದರೆ ಕರ್ಣನನ್ನೇ ದಿಟ್ಟಿಸಿ ಹೇಳಿದ್ದೇನೆ, ಕರ್ಣ ನೀನೊಬ್ಬ ನನ್ನ ಜೊತೆ ಬರಬೇಕು ಅಂತ. ಹೌದು, ನನ್ನ ಕಣ್ಣ ನೋಟವನ್ನು ಅರಿತು ಈ ಹೊತ್ತು ಕರ್ಣ ನನ್ನ ಜೊತೆ ಬರ್ತಾ ಇದ್ದಾನೆ. ನಾ ಕೂತಂತಹ ತೇರನ್ನು ಅತ್ಯಂತ ನಿಧಾನವಾಗಿ ನಾನು ಕೊಂಡು ಹೋಗುವುದಕ್ಕೆ ನನ್ನ ಸಾರಥಿಯಾದಂತಹ ದಾರುಕನಿಗೆ ಹೇಳಿದ್ದೇನೆ. ಸಾಗ್ತಾ ಇದೆ ರಥ. ರಥದ ಕೊಂಬಿಗೆ ಕೈಕೊಟ್ಟು ಕರ್ಣ ನಡೀತಾ ಬರ್ತಾ ಇದ್ದಾನೆ. ಎಲ್ಲರ ತಲೆ ಬಹಳ ದೂರ ಆಗಿದೆ, ಯಾರೂ ಕಾಣಿಸದೇ ಇರುವಂತಹ ಜಾಗ. ಈಗ ಏಕಾಂತ. ಕರ್ಣನಲ್ಲಿ ಮಾತಾಡುವುದಕ್ಕೆ ಇದು ಅನುಕೂಲವಾದಂತಹ ಸ್ಥಿತಿ. ಮೌನವಾಗಿ ಸಾಗುತ್ತಿರುವಂತಹ ಈ ರಥದ ಚಕ್ರದ ತಿರುಗುವಿಕೆಯ ಮಧ್ಯೆ ಅದನ್ನೇ ಶ್ರುತಿಯಾಗಿಸಿ ಇವನಲ್ಲಿ ಮಾತಾಡಬೇಕು. ಕರ್ಣ ಬಾರಯ್ಯ, ಭಾನು ಸುಕುಮಾರ, ಭಾನು ಸುಕುಮಾರ,
ರಥವ ಏರು ಮಾತುಗಳಾಡ ಹೌದು ಕರ್ಣ ಕಾರಣಗಳಿಗೂ ಮಾರಿಯ ಭಾವಿತು ಕುಮಾರ ಕನ್ನಯ ರಥವ ಮಾತುಗಳಾದ ಕಾರಣಗಳಿಗೂ ಹೌದು ಕರ್ಣ ರಥವನೇರು ಮಾತನಾಡುವ ಕಾರಣಗಳಿರುವುದು ಮಾರಯ್ಯ ಭಾನು ಕುಮಾರ ಮಾರಯ್ಯ ಓ ಕರ್ಣ ದೇವ ವಂದಿಸಿಕೊಂಡಿದ್ದೇನೆ. ಸೂರ್ಯದೇವನ ಮಗನೇ ಏರು ನನ್ನ ರಥವನ್ನು. ಏನು ಹೇಳ್ತಾ ಇದ್ದಿ ದೇವ? ಏನಪ್ಪ ಅಷ್ಟು ಆಶ್ಚರ್ಯದಲ್ಲಿ ನೀನು ನೋಡ್ತಾ ಇದ್ದಿ? ಅಲ್ಲ, ಕರೆಯುವಾಗಲೇ ಒಮ್ಮೆ ನಾನು ಹಿಂದೆ ನೋಡಿದ್ದು. ಕರ್ಣ ಅಂತ ಇರುವುದು ನಾನೇ, ಆದರೆ ಹಿಂದೆ ತಿರುಗಿ ನೋಡಿದ ಮೇಲೆ ನನಗೆ ಗೊತ್ತಾದದ್ದು ವೃಷಸೇನ ಅಂತ ಕರೆದ್ರು ನೀನು ಓಗೊಡ್ತಿ. ಈಗ ಸೂರ್ಯನ ಮಗ ಅಂತ ಹೇಳುವಾಗ ಮಾತ್ರ ಆಕಾಶವೇ ಕೆಳಗೆ ಬಿದ್ದವನ ಹಾಗೆ ಬೇರೆ ಯಾರನ್ನೋ ಕರೀತೀಯೋ ಅಂತ ನೋಡ್ತೀವಿ. ಯಾರನ್ನು ಅಂತ ನೋಡುವಾಗ ನಿನ್ನನ್ನು ಬೀಳ್ಕೊಡಲು ಜತೆಯಾಗಿ ಎಲ್ಲರೂ ಕೈ ಮುಗಿದು ಬಂದವರು. ಕರ್ಣ, ವಿಷಯ ಬೇರೆ ಏನೂ ಅಲ್ಲ. ಲೋಕದಲ್ಲಿ ಯಾರೇ ಆಗಲಿ ನಾನು ಯಾರು ಅಂತ ಹೇಳಿ ಅವನಿಗೆ ಸ್ವಪರಿಜ್ಞಾನ ಎನ್ನುವುದು ಬೇಕು. ಹಾಗೆಂದು ಲೋಕದಲ್ಲಿ ಕೆಲವರ ಹತ್ರ ಕುಲ ಗೋತ್ರ ಕೇಳಿದಾಗ ಅವರಿಗೆ ಗೊತ್ತಿಲ್ಲದೆ ಇದ್ದಾಗ ಅವರೇನು ಹೌಹಾರಬೇಕಾದ ಅಗತ್ಯ ಇಲ್ಲ. ಗೊತ್ತಿಲ್ಲದವರ ಹತ್ರ ಕೇಳಿದ್ರೆ ಹಾರಲೇಬೇಕು ಅವರು. ಅಲ್ಲ, ಒಂದು ಮಾತುಂಟು, ನಿನ್ನ ಗೋತ್ರ ಯಾವುದು ಅಂತ ಕೇಳಿದರೆ ಒಂದು ವೇಳೆ ಅವನಿಗೆ ಗೊತ್ತಿಲ್ಲದೆ ಇದ್ರೆ ಯಾವ ಉತ್ತರ ಕೊಡುವುದು? ಮೇಲೆ ನೋಡ್ಬೇಕು ಅಷ್ಟೇ. ಕಶ್ಯಪ ಗೋತ್ರ ಅಂತ ಹೇಳಬೇಕು. ಅದು ಸಾಧಾರಣವಾಗಿ ಎಲ್ಲರಿಗೆ ಅನ್ವಯ ಆಗುವಂತಹದ್ದು. ಹಾಗಾಗಿ ಕಶ್ಯಪ ಗೋತ್ರ ಅಂತ ಹೇಳಿದ್ರೆ ಮುಗಿಯಿತು, ಮತ್ತೆ ಗೋತ್ರ ಕೇಳಲಿಕ್ಕಿಲ್ಲ, ಎಲ್ಲರಿಗೂ ಅನ್ವಯಿಸ್ತದೆ. ಹೌದು. ಯಾಕೆ ನಿನ್ನನ್ನು ಮಾತಿನಿಂದ ಸಂಬೋಧಿಸಿದೆ ಅಂತ ಕೇಳಿದರೆ ವಿಚಿತ್ರ ಸಂಬೋಧನೆ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ನಾವು ಸೂರ್ಯದೇವನ ಕುರಿತಾಗಿ ನಾವು ಸಂಬೋಧಿಸುವಾಗ ಅವನನ್ನು ಕಾಶ್ಯಪೇಯ ಅಂತ ಗುರುತಿಸ್ತೇವೆ. ಅಂದ್ರೆ ಕಶ್ಯಪರ ಸಂತಾನವಾಗಿ ನಾವು ಸೂರ್ಯದೇವನನ್ನು ಕಾಣ್ತೇವೆ ಅಂತಾದ್ರೆ ನಾವೆಲ್ಲ ಮನುಷ್ಯರಲ್ವೋ, ಈ ಭೂಮಿಯಲ್ಲಿ ಹುಟ್ಟಿ ಬಂದವರು ಸಹಜವಾಗಿ. ಹಾಗಿದ್ರೆ ಮನುಷ್ಯರು ಅಂತ ನಮ್ಮನ್ನು ನಾವು ಯಾಕೆ ಕರೆದುಕೊಳ್ತೇವೆ? ಮನುವಿನಿಂದಾಗಿ ಬಂದವರಲ್ವ, ಆ ವಂಶದಿಂದ ಬಂದವರು. ಮನುವಿನಿಂದ ಯಾವರು ಈ ಪ್ರಪಂಚದ ಬೆಳಕನ್ನು ಕಂಡ್ರು ಆದಿಮಾನವನಾಗಿ ಮನುವನ್ನು ನಾವು ಗುರುತಿಸ್ತೇವೆ ಅಂತಾದ್ರೆ ಮನುವಿನ ಸಂತಾನದವರು ನಾವೆಲ್ಲ ಮಾನವರೇ. ಹಾಗಿದ್ರೆ ಈ ಮನು ಯಾರು? ಈಗ ನಡೆಯುತ್ತಿರುವ ನಮ್ಮ ಈ ಮನ್ವಂತರದ ಮನು ಯಾರು ಅಂತ ಕೇಳಿದ್ರೆ ವೈವಸ್ವತ ಅಲ್ವ? ವೈವಸ್ವತ ಮನ್ವಂತರ. ಹಾಗಿದ್ರೆ ಯಾವ ಸೂರ್ಯದೇವನ ಸಂತಾನ ಎನ್ನುವುದು ಛಾಯಾದೇವಿಯಿಂದಲೂ ಸಂಜ್ಞಾದೇವಿಯಿಂದಲೂ ಪ್ರಪಂಚದಲ್ಲಿ ಅತ್ಯಂತ ವಿಶೇಷವಾಗಿ ಬೆಳೆದು ಬಂದಿದೆ ಅಂತಾದ್ರೆ ಅವರಲ್ಲಿ ವಿವಸ್ವಂತನು ಎನ್ನುವ ಸೂರ್ಯನಿಗೆ ವೈವಸ್ವತ ಮನು ಮಗ ಆಗಿ ಬಂದ. ಹಾಗಿದ್ರೆ ವೈವಸ್ವತನ ಸಂತಾನವೇ ನಾವೆಲ್ಲ ಆದದ್ದು ಹೌದಲ್ವ? ಹಾಗಿದ್ರೆ ನಮಗೆಲ್ಲ ಅಪ್ಪ ಯಾರು ಅಂತ ಕೇಳಿದ್ರೆ ಸೂರ್ಯನೇ. ಯಾರಿಗೂ ಗೊತ್ತಿಲ್ಲದಿದ್ರೆ ಆ ಸೂರ್ಯನನ್ನೇ ಅಲ್ಲ, ಯಾರಿಗೂ ಗೊತ್ತಿಲ್ಲದೆ ಇದ್ರೆ ಅಂದ್ರೆ ವಾಸ್ತವದಲ್ಲಿ ಮೂಲ ಯಾರು ಅಂತ ಕೇಳಿದ್ರೆ ಸೂರ್ಯನೇ ನಮ್ಮದ್ದಾದಂತಹ ಪ್ರತಿಯೊಬ್ಬ ಮನುಷ್ಯರಿಗೂ ಅಪ್ಪನಾಗಿ ನಿಂತದ್ರಿಂದ ನಿನ್ನನ್ನು ನಾನು ಹಾಗೆ ಕರೆದದ್ದು. ನೀನು ಅದಕ್ಕೆ ಆಕಾಶ ನೋಡಬೇಕಾದ ಅಗತ್ಯ ಇಲ್ಲ. ಒಂದು ವೇಳೆ ನೋಡಿದ್ರು ಅದು ತಪ್ಪು ಅಂತ ಆಗುವುದಿಲ್ಲ. ನಾನು ಆಕಾಶ ನೋಡ್ಲೇಬೇಕು. ಯಾಕೆ? ಬಾಕಿಯವರಿಗೆಲ್ಲ ಅಪ್ಪ ಯಾರು ಅಂತ ಕೇಳಿದ್ರೆ ಅವರಿಗೆ ಉತ್ತರ ಗೊತ್ತಿದೆ. ಹೌದು. ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾನನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಯಯ ವಪು ಧೃತಶಂಕ ಚಕ್ರ. ಅಂದ್ರೆ ಕೇವಲ ಸೂರ್ಯ ಅಂದ್ರೆ ಒಂದು ಜಡ, ಆ ಒಂದು ಬೆಳಕಿನ ಗೋಲ ಅಂತ ನಾವು ತಿಳಿಯುವುದಲ್ಲ.
ಸೂರ್ಯನ ಧೃದ್ಗೋಚರ ಬಿಲ್ಲೆಯಿಂದ ಹೊರ ಹೊಮ್ಮಲ್ಪಡುವಂತಹ ಸುಡು ಶಾಖ ಎನ್ನುವುದೇನುಂಟು ಅದು ಪ್ರಪಂಚದಲ್ಲಿ ಜಡ ಸ್ವರೂಪದಿಂದ ಬರುವಂತಹ ಸೂರ್ಯನಿಂದ ಬರುವುದಲ್ಲ ಅದು. ಹಾಗಿದ್ರೆ ಸೂರ್ಯನಲ್ಲಿ ನಾವು ಗುರುತಿಸಬೇಕಾದದ್ದು ಯಾರನ್ನು ಅಂತ ಕೇಳಿದ್ರೆ ಸೂರ್ಯಾಂತರ್ಗತನಾದಂತಹ ಸೂರ್ಯನಾರಾಯಣನನ್ನು. ಈ ಕಾರಣಕ್ಕಾಗಿ ಬಾರಯ್ಯ ಭಾನು ಸುಕುಮಾರ ಅಂತ ನಿನ್ನನ್ನು ಒಂದು ಒಳ್ಳೆಯ ಸಂಬೋಧನೆಯಿಂದ ಕರೆದದ್ದಷ್ಟೇ. ಅಲ್ಲ, ನಿನ್ನ ಸಂಬೋಧನೆ ಏನೋ ಒಳ್ಳೆಯದಿರಬಹುದು, ಆದ್ರೆ ನನಗೆ ಆಶ್ಚರ್ಯ, ಎಲ್ಲರೂ ಇದ್ರು, ಎಲ್ಲ ಹಿಂದೆ ಉಳಿದಿದ್ದಾರೆ. ಹೌದೌದು. ಏನೋ ಒಂದು ಕಣಸನ್ನೆ ಆದ ಹಾಗಾಯಿತು. ತಾಯಿ ಕರುವಿನ ಹಿಂದೆ ಹಸು ಕರು ಬಂದ ಹಾಗೆ ಓಡಿ ಓಡಿ ಬಂದವನಿಗೆ ಬಾಕಿಯವರು ಹಿಂದೆ ಉಳಿದದ್ದೇ ಗೊತ್ತಾಗ್ಲಿಲ್ಲ. ಈಗ ಇಷ್ಟು ಹತ್ತಿರ ಬರುವಾಗ ಯಾರು ಇಲ್ಲದ ಕಡೆಯಲ್ಲಿ, ಅಲ್ಲ ನನ್ನನ್ನೇ ನೀನು ಇಷ್ಟೆಲ್ಲ ಹೇಳಿದ್ದು ಕರೆಯುವುದಲ್ಲ ಕಾರಣ. ಕೆಲವೊಂದು ವಿಷಯಗಳನ್ನು ನಾವು ತುಂಬ ಜನ ಇರುವಲ್ಲಿ ಹೇಳಲಿಕ್ಕಾಗ್ತದೆ. ಅದು ಲೋಕಾರೂಢಿಯಿಂದ ಎಲ್ಲರಿಗೂ ಗೊತ್ತಾದ್ರೂ ಏನು ಆಕ್ಷೇಪ ಇಲ್ಲ. ಈ ಕಾರಣಕ್ಕಾಗಿ ಜೋರಾಗಿ 4 ಜನ ಇರುವಾಗಲೂ ಕೆಲವೊಂದು ಮಾತುಗಳನ್ನು ನಾವು ಹೇಳಿಬಿಡ್ತೇವೆ. ಕೆಲವು ಸಲ ಎಲ್ಲರಿಗೂ ಗೊತ್ತಾಗ್ಲಿ ಅಂತಲೇ ಹೇಳುವುದು, 4 ಜನ ಇರುವಲ್ಲಿ ಹೇಳಿದ್ರೆ ಅದು ಹರಡುತ್ತದೆ. ಮತ್ತೆ ಕೆಲವೊಮ್ಮೆ ಅಲ್ಲಿ ಯಾರಾದ್ರೂ ಆಗದೆ ಇದ್ದವ ಇದ್ರೆ ಅವ ಕೇಳಲಿ ಅಂತ ಹೇಳಿ ಜೋರು ಹೇಳುವುದು ಹಾಗೂ ಇದೆ. ಈ ಮಾತು ಎನ್ನುವುದು ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮವನ್ನು ಬೀರ್ತದೆ. ಈ ಕಾರಣಕ್ಕಾಗಿ ಈ ಹೊತ್ತು ನಿನ್ನನ್ನು ನಾನು ಸಂಬೋಧಿಸಿದ್ದರ ಉದ್ದೇಶ, ನೀನೊಬ್ಬನೇ ಬರಬೇಕು, ನೀನೊಬ್ಬನೇ ನನಗೆ ಏಕಾಂತದಲ್ಲಿ ಸಿಗಬೇಕು ಎನ್ನುವ ಕಾರಣಕ್ಕಾಗಿಯೇ ನನ್ನ ಕಣ್ಸನ್ನೆ. ಆದರೂ ಅದನ್ನು ಗಮನಿಸಿ ನೀ ನನ್ನ ಜೊತೆಯಲ್ಲಿ ಬಂದಿದ್ದಿ ನೋಡು. ನನ್ನ ರಥದ ಕೊಂಬಿಗೆ ಕೈ ಕೊಟ್ಟು ನೀನು ನಡೆದು ಬರ್ತಾ ಇದ್ದಿ. ನನಗೀಗ ನಿನ್ನಲ್ಲಿ ಮಾತಾಡಬೇಕು. ದೇವನನ್ನು ಬೀಳ್ಕೊಳ್ಳಿಕ್ಕೆ ಒಂದು ಭಕ್ತಿಯ ಭಾವ ಅಷ್ಟೇ ಇದು. ಹೌದು ಕರ್ಣ, ಈಗ ನಿನ್ನಲ್ಲಿ ನನಗೆ ಮಾತಾಡಬೇಕು, ನನ್ನಲ್ಲಿ. ಹಾಗಾಗಿ ಎಲ್ಲರೂ ಇರುವಲ್ಲಿ ಮಾತಾಡುವ ಮಾತಲ್ಲ, ನಿನ್ನನ್ನೇ ಗುರುತಿಸಿ ನಿನ್ನಲ್ಲಿ ಒಬ್ಬನಲ್ಲಿಯೇ ಮಾತಾಡಬೇಕಾದ, ಏಕಾಂತದಲ್ಲಿಯೇ ಮಾತಾಡಬೇಕಾದ ಅವಶ್ಯಕತೆ ಇದ್ದದ್ದರಿಂದ ಯಾರೂ ಇಲ್ಲದೆ ಇರುವ ಈ ಜಾಗದಲ್ಲಿ ನಿನ್ನನ್ನು ಕರ್ಕೊಂಡು ಬಂದು ಮಾತಾಡುವುದಕ್ಕೆ ತೊಡಗಿದ್ದು. ನಿನ್ನ ಮಾತು ಎಲ್ಲ ಅಲ್ಲಿಗೆ ಮುಗಿಯಿತು ಅಂತ ನಾನು ಎಣಿಸಿದ್ದು. ಹಾಗಾದ್ರೆ ಅಲ್ಲಿ ಮುಗಿಲಿಲ್ಲ? ಖಂಡಿತ ಇಲ್ಲ. ಮಾತು ಎಲ್ಲಿಯೂ ಮುಗಿಲಿಕ್ಕಿಲ್ಲ. ಮನುಷ್ಯನಾದವನಿಗೆ ಮಾತು ಜೀವ ಇರುವಲ್ಲಿಯವರೆಗೆ ಬೇಕದು. ಶಬ್ದ ಎನ್ನುವುದು ಬ್ರಹ್ಮ ಸ್ವರೂಪ ಅಂತ ಆದರೆ ಮಾತು ಜ್ಯೋತಿರ್ಲಿಂಗ ಅಂತ ಹೇಳಿದ್ದಾರೆ. ಹಾಗಾಗಿ ರಥಕ್ಕೆ ನೀ ಬಂದೆ ಅಂತ ಆದ್ರೆ ನೀ ಕೆಳಗೆ ನಿಂತುಕೊಂಡು ಮಾತಾಡುವುದು, ನಾ ಮೇಲೆ ನಿಂತುಕೊಂಡು ನಿನ್ನ ಹತ್ರ ಮಾತಾಡುವುದು, ಇದು ಮಾತುಕತೆ ಅಂತ ಆಗುವುದಿಲ್ಲ. ಮತ್ತೆ ಹೇಗೆ? ನಾವು ಮಾತಾಡಬೇಕು ಅಂತ ಇದ್ರೆ ಪರಸ್ಪರ ಹತ್ತಿರ ಬರಬೇಕು, ಇನ್ನೂ ಹತ್ತಿರ. ಹೌದೌದು. ಯಾಕಂದ್ರೆ ನೀನು ಏರಿ ರಥದಲ್ಲಿ ಕುಳಿತು ನನ್ನ ತೊಡೆ ಸೋಂಕಿಗೆ ಬಂದೆ ಅಂತ ಆದ್ರೆ ಯಾಕಂದ್ರೆ ತುಂಬಾ ಮಾತಾಡ್ಲಿಕ್ಕುಂಟು. ಸ್ವಲ್ಪದಲ್ಲಿ ಮುಗಿಯುವ. ಕೆಲವೊಮ್ಮೆ ಹಾಗೆ ಸ್ವಲ್ಪ ಮಾತಾಡ್ಲಿಕ್ಕಿದ್ರೆ ದೂರದಲ್ಲಿ ಆಯ್ತು ಮಾತಾಡು ಅಂತ ನೀನು ನಿಂತಲ್ಲಿ ಹೇಳಬಹುದು. ಇದು ಬಹಳ ಮಾತುಗಳಾಡುವ ಕಾರ್ಯ. ಹಾಗಾಗಿ ಸ್ವಲ್ಪ ಹೊತ್ತು ನೀ ಬಂದು ನನ್ನ ಹತ್ರ ಕೂತುಕೊಳ್ಬೇಕು. ಈಗ ಹಾಗಾಗುವುದಿಲ್ಲ. ಈಗ ತುಂಬಾ ಹತ್ತಿರ ಬರುವುದು ಅಪಾಯ ಅಂತ ಹೇಳ್ತಾರೆ. ನಾನಿರುವಾಗ ಏನಾಗ್ಲಿಕ್ಕಿಲ್ಲ. ನಾವು ಅಂತರವನ್ನು ಕಾಯ್ದುಕೊಳ್ಳಬೇಕಾದದ್ದು ಸಹಜ. ಹಾಗೆಂದು ಕುಳಿತುಕೊಳ್ಳುವಲ್ಲಿಯೂ ನಮ್ಮ ವ್ಯವಸ್ಥೆಯ ಒಳಗೆ ನಾವು ಕೂತ್ರೆ, ನನ್ನ ರಥ ಸ್ವಲ್ಪ ಅಗಲ ಉಂಟು, ನೀನು ಕೂತು ಮಾತಾಡಬೇಕು. ಮಾತಾಡುವಾಗ ನಾವು ವೀಳ್ಯದ ಎಲೆ ಹಾಕಬೇಕು. ಅದು ಎಲೆ ಜಗಿದು 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 ಒಮ್ಮೆ ಜಗಿದು ಮತ್ತೆ ಅದು ಮುಗಿದಾಗ ಉಗುಳಬೇಕು, ಮತ್ತೆ ಪುನಃ ಜಗಿಬೇಕು, ಮತ್ತೆ ಮಾತಾಡಬೇಕು. ಇದರ ಅರ್ಥ ಹೇಗೆ ಗೊತ್ತಾ? ಇಬ್ಬರು ಹಳೇ ಗೆಳೆಯರು ಒಟ್ಟಿಗೆ ಸಿಕ್ಕಿದಾಗ ಒಂದಷ್ಟು ಹೊತ್ತು ಕೂತು ವೀಳ್ಯದೆಲೆಯನ್ನೆಲ್ಲ ಸವೆದು ಒರಸಿ ಆರಾಮವಾಗಿ ತಿಂದು ಅದನ್ನು ಚೆನ್ನಾಗಿ ಕೆಲವರಿಗೆ ಜಗಿಯುವಲ್ಲಿ ಜಗ್ದು ಕೆಲವೊಮ್ಮೆ ವೀಳ್ಯದ ಎಲೆ ಮುಗಿದರೆ ಮತ್ತೆ ಅದರ ತೊಟ್ಟಿಗೆ ಸ್ವಲ್ಪ ಸುಣ್ಣ ಸವರಿ ಹಾಗೆ ಮಾತಾಡು. ಒಟ್ಟು ನಿನ್ನಲ್ಲಿ ಮಾತಾಡಬೇಕು ಕಾರಣ ಆ ಕಾರಣಕ್ಕಾಗಿ ಅದು ಸರಿಯಾಗುವುದಿಲ್ಲ. ನೀನು ಕೆಳಗೆ ನಿಲ್ಲುವುದು, ನಾನು ಮೇಲೆ ನಿಲ್ಲುವುದು. ಏರು ರಥ ಏರಿ ನನ್ನ ತೊಡೆ ಸೋಂಕಿಗೆ ಬಾ, ಆಮೇಲೆ ಮಾತಾಡು. ಈಗ ರಥ ಏರಿ ಮಾತಾಡ್ಬೇಕಂತ ನೀನು ಹೇಳುದು. ಹೌದು. ಇಲ್ಲಿ ಇಷ್ಟು ಮಾತಾಡಿದ್ದು ಸಾಕಾಗುವುದಿಲ್ಲ, ಇನ್ನೂ ಹತ್ತಿರ. ಹೌದು. ದೇವಾ ನಿನ್ನ ನುಡಿಗೆ
ನುಡಿಗೆ ನಿನ್ನ ನುಡಿಗೆ ರಥವ ಸರಿ ರಥವೇರಲಾನು ನಿನ್ನಯ ಸರಿ ಸಮಾನನೇನಯ್ಯ ಶ್ರೀನಾಥ ನಿನ್ನ ನುಡಿಗೇನೆಂದು ರಥವರಾನು ನಿನ್ನಯ ಸರಿ ಸಮಾನನೇ ರಥವೇರಲಾನು ನಿನ್ನಯ ಸರಿ ಸಮಾನನೇ ಶ್ರೀನಾಥ ದೇವ, ರಾಧೇಯ, ನಿನ್ನ ಮಾತುಗಳಿಗೆ ಹೇಗೆ ಅರ್ಥೈಸಿಕೊಳ್ಬೇಕು, ಹೇಗೆ ಪ್ರತಿಕ್ರಿಯಿಸಬೇಕು, ಒಂದರೆಗಳಿಗೆ ಮೂಕ ವಿಸ್ಮಿತನಾದವನು ನಾನು. ಓಹೋ, ಆಲೋಚನೆ ಮಾಡುವಾಗ ನಿನ್ನನ್ನು ಲೋಕ ಕರೆಯುವುದು ಹೇಗೆ? ಶ್ರೀನಾಥ. ಶ್ರೀವಲ್ಲಭೆಯನ್ನು ಹೃದಯ ಕಮಲದಲ್ಲಿ ಧರಿಸುವುದರಿಂದಲೂ ನೀನು ಶ್ರೀನಾಥ. ಲೋಕದಲ್ಲಿರುವಂತಹ ಅನಾಥ ಬಂಧುಗಳಿಗೆಲ್ಲರನ್ನು ಪೊರೆಯುವವನೂ ನೀನು, ಆದುದರಿಂದಲೂ ನೀನು ಶ್ರೀನಾಥ. ಯಾರಿಗೆ ಯಾರು ದಿಕ್ಕು ಇಲ್ಲ ಅಂತ ಹೇಳುವಾಗ ಆಲೋಚನೆಗೆ ಸಿಕ್ಕುವಂತಹ ಉತ್ತರ ಒಂದೇ, ಅದು ನೀನು ಮಾತ್ರ. ನಿನ್ನನ್ನು ಆಶ್ರಯಿಸಿದವನಿಗೆ ನೀನು ಯಾವತ್ತೂ ಅವರನ್ನು ಬಿಟ್ಟು ಹಾಕುವುದಿಲ್ಲ, ನಂಬಿಕೆಯನ್ನು ಹುಸಿ ಮಾಡುವುದಿಲ್ಲ. ಹಾಗಾಗಿ ನೀನು ಅನಾಥ ಬಂಧು ಶ್ರೀನಾಥ. ರಥವನ್ನು ಏರು ಸಲುಗೆಯಿಂದ ಮಾತನಾಡಲಿದೆ. ಹೌದು. ಯಾವ ಅರ್ಥದಲ್ಲಿ ಇದನ್ನು ನೀನು ನನ್ನನ್ನು ಕರೆಯುತ್ತಾ ಇದ್ದೀಯೋ, ನಮ್ಮೀರುವರ ಮಧ್ಯೆ ಸಲುಗೆ ಎನ್ನುವುದು ಬರಬೇಕಿದ್ದರೆ, ನಮ್ಮ ಇದುವರೆಗಿನ ಬಾಂಧವ್ಯವನ್ನು ನೋಡಿದರೆ, ನೀನು ದೇವನಾಗಿ ಎಲ್ಲರಲ್ಲಿಯೂ ಕೈಯನ್ನು ಮುಗಿಸಿಕೊಂಡವನು, ಎತ್ತರದ ಸ್ಥಾನದಲ್ಲಿ ನಿಂದವನು. ಇಂದೋನು ಹಸ್ತಿನಾವತಿಯವರೆಗೆ ನಿನ್ನ ಬರೋಣವಾಗಿದೆ, ಅದಕ್ಕೊಂದು ಕಾರಣವೂ ಇದೆ. ಅದು ಅಲ್ಲಿಯವರೆಗೆ ಅಷ್ಟಕ್ಕೆ ಸೀಮಿತ. ನೀನು ಬರುತ್ತೀ ಎಂದಾದಾಗ ಇಡೀ ಪುರವೇ ಶೃಂಗರಿಸಲ್ಪಟ್ಟಿತ್ತು. ಅವರವರ ಭಾವಕ್ಕೆ ತಕ್ಕಂತೆ, ಅವರವರ ಭಕ್ತಿಗೆ ತಕ್ಕಂತೆ ಹಸ್ತಿನಾವತಿಯೇ ಶೃಂಗರಿಸಲ್ಪಟ್ಟಿತ್ತು ಎನ್ನುವಾಗ, ನೀನು ಬರುವವ ಸಾಮಾನ್ಯನಲ್ಲ ಎನ್ನುವುದನ್ನು ಎಲ್ಲರೂ ಅರ್ಥೈಸಿಕೊಂಡವರು. ಹಾಗಿದ್ದರೆ ಅಂತಹ ಅಸಾಮಾನ್ಯನೊಬ್ಬ ಇಲ್ಲಿಗೆ ಬರುತ್ತಾನೆ ಎನ್ನುವಾಗ ಎಲ್ಲರ ಮನೆಯಲ್ಲಿಯೂ ಹಬ್ಬದ ಅಡುಗೆಯಾಗಿತ್ತು. ಹೌದು. ಯಾಕೆ? ಬರುವವ ನಮ್ಮ ದೇವ, ನಮ್ಮವ, ನಮಗೆ ಆಪ್ತ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಿನ್ನನ್ನು ತಿಳಿದುಕೊಂಡು ಒಂದೊಂದು ರೀತಿಯಲ್ಲಿ ನಿನ್ನ ಸ್ವಾಗತಕ್ಕೆ ಎಲ್ಲರೂ ತಯಾರಾಗಿ ನಿಂತವರೇ. ಆದರೆ ನೀನು ಯಾರ ಕೈಗೂ ಅಷ್ಟು ಸುಲಭವಾಗಿ ಸಿಗುವವನಲ್ಲ ಎನ್ನುವುದನ್ನು ಅಲ್ಲಿಯೇ ತೋರಿಸಿಕೊಟ್ಟೆ. ಆ ಕಾಲಕ್ಕೆ ರಾಯಭಾರದ ಒಂದು ಹೊಣೆ ನನಗಿತ್ತು. ಆ ಕಾರಣಕ್ಕಾಗಿ ನಾನು ಎಲ್ಲಿ ಹೋಗಬೇಕು ಅಲ್ಲಿ ಹೋದೆ. ಎಲ್ಲ ವಿಷಯವನ್ನು ನಾವು ಈ ಬಗ್ಗೆ ಚರ್ಚಿಸಿ ಕೊನೆಗೂ ಒಂದು ತೀರ್ಮಾನವನ್ನು ಮಾಡಿಕೊಂಡು ಈಗ ಹೊರಬಿದ್ದಿದ್ದೇನೆ. ಆ ವಿಷಯವನ್ನು ಬಿಡುವ, ನಾನು ಹೇಳ ಹೊರಟಿದ್ದ ಅದನ್ನೇ. ಎಲ್ಲರ ಮನೆಯಲ್ಲೂ ಹಬ್ಬದ ಅಡುಗೆ ತಯಾರಾಗಿತ್ತು ಎನ್ನುವಾಗ ನಾನು ಅದಕ್ಕೆ ಹೊರತಾಗಿರ್ಲಿಲ್ಲ. ಬರುವವ ನಮ್ಮ ದೇವ. ಹೌದು. ಒಂದರೆ ಗಳಿಗೆಯಾದರೂ ಬಂದಾನು. ನಿರೀಕ್ಷೆ ಸಹಜವಲ್ಲವೇ ದೇವ? ಹೌದು. ಆ ನಿರೀಕ್ಷೆ ತಪ್ಪು ಅಂತ ಹೇಳಿದ್ರೂ ಆಗುವುದಿಲ್ಲ. ಖಂಡಿತ ಇಲ್ಲ. ಹಾಗಿದ್ದರೆ ಅಲ್ಲಿ ನನಗೆ ಆಪ್ತತೆಯೋ ಸಲುಗೆಯೋ ಯಾವುದು ಸಿಗಲಿಲ್ಲ. ಸಿಗಲಿಲ್ಲ ಅಂತ ಹೇಳಿಕೊಂಡು ಅಲ್ಲಿ ಬೇಸರವೂ ಇಲ್ಲ. ಅಷ್ಟೊಂದು ಸಲುಗೆಯವ ನಾನು ಅಲ್ಲ ಎನ್ನುವುದನ್ನು ಅಲ್ಲಿಯೇ ಅರ್ಥೈಸಿಕೊಂಡೆ. ಮತ್ತೆ ನೀನು ಬಂದ ಕಾರ್ಯ, ಮಾತು ಎಲ್ಲವನ್ನು ಮುಗಿಸಿಕೊಂಡು ನೀನು ಹೊರಟವ. ಹೊರಡುವ ದಾರಿಯಲ್ಲಿ ಎಲ್ಲರ ಹಾಗೆ ಭಕ್ತಿಯಿಂದ ಬೀಳ್ಕೊಡಲು ಬಂದವನನ್ನು ಸನ್ನೆಯ ಮೂಲಕ ಕರೆದಾಗ ಅದು ನನಗಾಗಿಯೂ ಅರ್ಥ ಆಗಲಿಲ್ಲ. ಆದರೂ ಹಿಂಬಾಲಕನಾಗಿ ಕೈ ಮುಗಿದು ಬಂದವ ನಾನು. ಇಲ್ಲಿಯವರೆಗೆ ಬಂದಾಗ ಏರಿಕೋ ರಥ,
ಹತ್ತಿರ ಕೂತು ಹೌದು, ಏನು ವೀಳ್ಯದೆಲೆ ಜಗಿದು ತುಂಬಾ ಮಾತಾಡ್ಲಿಕ್ಕುಂಟು, ತುಂಬ ಮಾತಾಡ್ಲಿಕ್ಕುಂಟು. ಆಶ್ಚರ್ಯ ಆಗುವುದು ಇದೆ ದೇವ. ಯಾವುದನ್ನು ಯಾವ ಕಾಲಕ್ಕೆ ನಾವು ನಿರೀಕ್ಷಿಸ್ತೇವೆಯೋ ಆ ಕಾಲಕ್ಕೆ ನಿರೀಕ್ಷಿಸಿದ್ದು ಬರುವುದಿಲ್ಲ. ಇಲ್ಲ, ಇಲ್ಲಿ ಅನಿರೀಕ್ಷಿತವಾಗಿ ಹೋಗುವ ದಾರಿಯಲ್ಲಿ ಒಂದಷ್ಟು ಹೊತ್ತು ಭಕ್ತಿಯ ಭಾವವನ್ನು ತೋರಿಸಿಕೊಳ್ಳುವ ಅಂತ ಬಂದರೆ ಇದೊಂದು ಅನಿರೀಕ್ಷಿತವಾದಂತಹ ಕರೆ. ಇಲ್ಲಿ ಕನಸು ಮನಸ್ಸಿನಲ್ಲಿಯೂ ಈ ಕರೆಯನ್ನು ನಾನು ನಿರೀಕ್ಷಿಸಿರಲಿಲ್ಲ, ನಿರೀಕ್ಷಿಸಲು ಸಾಧ್ಯವೂ ಇಲ್ಲ. ಆದರೆ ಕರೆಯಾಗಿದೆ. ಕರೆಯುವವ ಯಾರು? ಆಗಲೇ ಹೇಳಿದ ಹಾಗೆ ದೇವರ ದೇವ ಶ್ರೀನಾಥ ನೀನು. ನಿನ್ನ ಆ ಏರಿದ ಎತ್ತರ ಏನು, ನಿನ್ನ ಯೋಗ್ಯತೆ ಏನು, ನಿನ್ನ ವ್ಯಕ್ತಿತ್ವ ಏನು, ನೀನು ಮಾತನಾಡುವ ಮಾತುಗಳ ಒಂದೊಂದು ಅರ್ಥ, ಅದು ಧ್ವನಿ ಅರ್ಥ ಒಂದಾದರೆ ಅದಕ್ಕೆ ಒಳ ಅರ್ಥ ಗೂಢ ಅರ್ಥಗಳು ಸೇರಿಕೊಂಡ್ರೆ ಹಲವು ಅರ್ಥಗಳು. ಹಾಗಿರುವಾಗ ಇಂತಹ ದೇವನೊಬ್ಬ ನಿನ್ನ ರಥವನ್ನು ಏರಬೇಕು ಅಂತ ಹೇಳಿ ನನ್ನನ್ನು ಕರೀತಿ ಅಂತ ಆದರೆ ನನ್ನ ಯೋಗ್ಯತೆಯನ್ನು ನಾನು ನೋಡಿಕೊಳ್ಬೇಕಲ್ವೇ ದೇವ? ಏನು ಕೊರತೆ ಉಂಟು ನಿನ್ನಲ್ಲಿ? ನಾನು ಎಷ್ಟರವ, ಏನು ಆಗಿದ್ದೇನೆ ಎಲ್ಲವೂ ನಿನಗೆ ಗೊತ್ತಿದೆ. ಕೊರತೆ ಎನ್ನುವುದನ್ನು ಇದ್ದೇ ಅಲ್ವೇ ನಾನು ಇಲ್ಲಿಯವರೆಗೆ ಈ ಸ್ಥಾನದಲ್ಲಿ ಇರುವುದು. ಕೊರತೆಗೊಂದು ಸ್ಥಾನ ಸಿಕ್ಕಿದೆ, ಅದು ಬೇರೆ ವಿಷಯ. ಆ ಕೊರತೆಯನ್ನು ನಾನು ಇಲ್ಲಿ ವಿಶ್ಲೇಷಿಸುವುದಿಲ್ಲ. ಆದರೆ ಅಂತಹ ಕೊರತೆಯಿಂದ ದೂರೀಕರಿಸಲ್ಪಟ್ಟ ವ್ಯಕ್ತಿಯೊಬ್ಬ ಎಲ್ಲಿಯೋ ಒಂದು ಕಡೆ ಸೇರಿಕೊಂಡಾಗ ಅವನ ಯೋಗ್ಯತೆ ಹೆಚ್ಚಾಯಿತು ಅಂತ ಹೇಳುವುದಕ್ಕಿಂತಲೂ ಆ ಯೋಗ್ಯತೆಗೊಂದು ಇತಿಮಿತಿ ಇರುತ್ತದೆ. ಅದು ನಿನ್ನ ರಥ ಏರಿ ನಿನ್ನ ಹತ್ತಿರ ಕುಳಿತು ನಿನ್ನಲ್ಲಿ ಅಷ್ಟೊಂದು ಸಲುಗೆಯಿಂದ ಮಾತಾಡುವಷ್ಟಕ್ಕೆ ಆ ಯೋಗ್ಯತೆ ಬೆಳೆದಿದೆಯೇ? ಕರ್ಣ ದೇವಾ, ನಿನ್ನ ಮಾತು ನನಗೆ ಅರ್ಥ ಆಯಿತು. ಹಾಗಾದ್ರೆ ನಿನ್ನ ಸ್ವಭಾವದಲ್ಲಿ ಏನು ಕಾಣ್ತೇನೆ ಅಂತ ಕೇಳಿದರೆ, ಮೇಲೆ ಬರುವುದಕ್ಕೆ ನಿನಗೆ ಮನಸ್ಸಿದ್ರು ನೀನು ಅಂಜಿದ್ದಿ ಅಂತ ಸ್ಪಷ್ಟ. ಕ್ಷತ್ರಿಕುಲ ನಿರಂಜನೋ ಪೂರ್ಣದಿ ಕ್ಷಾತ್ರಿಕುಲ ಭಂಜನ ದಿವ್ಯ ಪದಗಂಜ ಭೃಂಜನು ನಿರಂಜನೋ ಗುಣದಿ ಅಂಜನಿರು ಕರ್ಣ, ಒಬ್ಬ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ಅನಾವರಣಗೊಳ್ಳುವುದು ಯಾವಾಗ ಅಂತ ಕೇಳಿದರೆ, ಯಾವಾಗ? ಅವ ಹೀಗೆ ಏಕಾಂತದಲ್ಲಿ ಸಿಗುವಾಗ. ಸಾಮಾಜಿಕವಾಗಿ ಕೆಲವರ ವ್ಯಕ್ತಿತ್ವ ಅತ್ಯಂತ ಕ್ರೌರ್ಯದಿಂದ ಕೂಡಿರುತ್ತದೆ ಎನ್ನುವ ಹಾಗೆ 4 ಜನ ಆಡಿಕೊಳ್ಳುವಂತಹ ಸ್ಥಿತಿಯಲ್ಲಿ ಕೆಲವೊಮ್ಮೆ ಎದ್ದು ಕಾಣುತ್ತದೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಆ ಸಮಾಜವನನ್ನು ಇರಿಸಿದಂತಹ ಸ್ಥಿತಿ ಅದಕ್ಕೆ ಕಾರಣ. ಒಂದು ವೇಳೆ ಇದೇ ಮಾತನ್ನು ಬೇರೆ ಯಾರಾದರೂ ಹೇಳ್ತಾ ಇದ್ರೆ, ನೀ ಸೂತನ ಮಗ, ನಿನಗೆ ಆ ಯೋಗ್ಯತೆ ಇಲ್ಲ, ನೀನಿಲ್ಲಿ ಬರೋದು ಎನ್ನುವ ಹಾಗೆ ನಿನಗೆ ಯಾರಾದರೂ ಹೇಳ್ತಾ ಇದ್ರೆ ಆ ಕ್ಷಣದಲ್ಲಿ ನಿನ್ನ ಒಂದು ಪ್ರತಿಕ್ರಿಯೆ ಹೇಗಿರುತ್ತಿತ್ತು? ಕುಲಮನೆ ಮುನ್ನ ಮುಗ್ಗಡಿಪಿರೇನ್ ಗಳ ನಿಮ್ಮ ಕುಲಗಳಾಂತು ಮಾರ್ಮಲೆತವರ ನಟ್ಟಿ ತಿಂಬುವೆ ಕುಲಂ ಕುಲಮಲ್ತೆ ಚಲಂ ಕುಲಂ ಗುಣಂ ಕುಲಂ ಅಣ್ಮು ಕುಲಂ ಅಭಿಮಾನ ಒಂದೇ ಕುಲಂ ಬಗೆಮಾಗಲಿ ಕಳಹದೊಳನ್ನ ನಿಮ್ಮ ಕುಲ ವಾ ಕುಲಮಂ ನಿಮಗುಂಟು ಮಾಡುವುದು. ಹೀಗೆ ಉತ್ತರ ಕೊಡ್ತೀನಿ ನೀನು. ಕೊಟ್ಟಿದ್ದೆ ಒಂದು. ಹಾಗಿದ್ರೆ ಛಲವೇ ಕುಲ, ಗುಣವೇ ಕುಲ, ಅಣ್ಮು ಕುಲ
ಆದರೆ ಈಗ ನಾ ಹೇಳುವಾಗ ಮಾತ್ರ ಅಯ್ಯೋ ದೇವರೇ ನಿನ್ನ ಜೊತೆ ನಾ ಬರುವುದು ಅಂದರೆ ನಿಜವಾದ ಭಾವ, ಸಮಾಜದ ಒಂದು ಸ್ಥಿತಿಯಲ್ಲಿ ನಿನ್ನನ್ನು ತುಚ್ಛೀಕರಿಸಿದ ಭಾವ ಅದು ಮನಸ್ಸಿನಲ್ಲಿ ಎಷ್ಟು ಅಚ್ಚೊತ್ತಿಸಿದೆ ಎನ್ನುವುದಕ್ಕೆ ನಿನ್ನ ಮಾತು ಸಾಕ್ಷಿ. ಅಂಜುವುದಕ್ಕೆ ಕಾರಣ ಇಲ್ಲ ಕರ್ಣ. ಯಾಕೆ ದೇವ? ವ್ಯಕ್ತಿಯ ವ್ಯಕ್ತಿತ್ವವನ್ನು ಜಾತಿಯ ಮಾನದಂಡದಿಂದ ಯಾವ ಕಾರಣಕ್ಕೂ ಅಳೆಯಬಾರದು. ಅದಕ್ಕೆ ನೀತಿಯೇ ಮಾನದಂಡವಾಗಬೇಕು. ಹೇಗೆ? ನಿನ್ನನ್ನು ಕಾಣುವಾಗ ನೀ ಅತ್ಯಂತ ಎತ್ತರದ ವ್ಯಕ್ತಿತ್ವ ಎನ್ನುವ ಹಾಗೆ ನಾವೆಲ್ಲರೂ ಗುರುತಿಸುವುದಕ್ಕೆ ಕಾಣುವ ನಿನ್ನ ಯೋಗ್ಯತೆ ಯಾವುದು ಗೊತ್ತೋ? ಯಾವುದು? ಏಕವಿಂಶಂತಿ ಬಾರಿ ಪ್ರಪಂಚವನ್ನು ಪರ್ಯಟನೆ ಮಾಡಿ ದರ್ಪಿಷ್ಟರಾದಂತಹ ಕ್ಷತ್ರಿಯರ ಕೊಬ್ಬನ್ನು ಮುರಿದು ಆ ಮೂಲಕವಾಗಿ ಪ್ರಪಂಚದಲ್ಲಿ ಅವತಾರ ಮೂರ್ತಿಯಾಗಿ ಹೊತ್ತು ಗೋಮಾಂತಕದಲ್ಲಿ ನೆಲೆಯಾದಂತಹ ಆಚಾರ್ಯ ಪರಶುರಾಮರ ಶಿಷ್ಯ ನೀನು. ನೀ ಆಲೋಚಿಸು, ಯೋಗ್ಯತೆ ಅಂದ್ರೆ ಅದು. ಜಗದ್ಗುರುವೆನಿಸಿದಂತಹ ಆಚಾರ್ಯ ಪರಶುರಾಮರ ಆ ದಿವ್ಯವಾದಂತಹ ಪಾದ ಕಮಲ ಎನ್ನುವುದೇನುಂಟು, ಆ ಕಮಲದ ಭೃಂಗವನ್ನು ಆಘ್ರಾಣಿಸುವಂತಹ ದುಂಬಿಯ ಹಾಗೆ ನೀನು ಆ ಎತ್ತರವನ್ನು ಏರಿ ಅವರಿಂದ ಆರ್ಜಿಸಿಕೊಂಡಿದ್ದಿ. ಗುರು ಎಷ್ಟು ದೊಡ್ಡವ ಇದ್ರು ಪಡ್ಕೊಳ್ಳುವಂತಹ ಶಿಷ್ಯನಲ್ಲಿ ಆ ಪಾತ್ರತ್ವ ಇಲ್ಲದೆ ಇದ್ರೆ ಗುರುವಾದವನಿಗೆ ತುಂಬಿಸುವುದಕ್ಕಾಗುವುದಿಲ್ಲ. ಎಷ್ಟೋ ಮಂದಿ ವಿದ್ಯಾರ್ಥಿಗಳಿರ್ತಾರೆ, ಒಳ್ಳೆಯ ಗುರುವನ್ನು ಆಶ್ರಯಿಸಿರ್ತಾರೆ, ಆದರೆ ಯಾವುದರಲ್ಲಿ ಒಳ್ಳೆ ಅಂಕ ಬರುವುದಿಲ್ಲ ಅವರಿಗೆ. ಅಂದ್ರೆ ಏನು? ಅಲ್ಲಿ ಗುರುವಿನ ದೋಷ ಅಲ್ಲ, ಅಲ್ಲಿ ಇರುವ ವಿದ್ಯಾರ್ಥಿಗೆ ಅಷ್ಟು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಸಮುದ್ರಕ್ಕೆ ನಾವು ಎಷ್ಟು ಹತ್ತಿರ ಹೋದ್ರು ಅಲ್ಲಿಂದ ತರ್ಲಿಕ್ಕಾಗುವುದು ನಮ್ಮಲ್ಲಿದ್ದ ಪಾತ್ರೆಯಷ್ಟೇ ಹೊರತು ಅಲ್ವೋ ಹೆಚ್ಚಿನದ್ದನ್ನೇನು ತರ್ಲಿಕ್ಕೆ ಆಗುವುದಿಲ್ಲ ಅಲ್ವೇ? ಹಾಗಿದ್ರೆ ಪಾತ್ರತ್ವವನ್ನು ಆಲೋಚಿಸುವಾಗ ಆಚಾರ್ಯ ಪರಶುರಾಮರದ್ದಾದ ಪದ ಕಮಲ ಎನ್ನುವುದೇನುಂಟು ಅದರಲ್ಲಿರುವಂತಹ ಬಂಡನ್ನು ಹೀರಿದ ದುಂಬಿಯಾಗಿದ್ದಿ ನೀನು. ಹಾಗಾಗಿ ಹೇಳ್ತೇನೆ, ಅಂಜಿಕೆ ಬೇಡ, ಏರು ಎತ್ತರಕ್ಕೆ ಬಾ ನನ್ನ ಹತ್ತಿರಕ್ಕೆ. ದೇವಾ, ಓ ಪರಶುರಾಮರ ಶಿಷ್ಯ ಎನ್ನುವ ಕಾರಣಕ್ಕಾಗಿ ಮುರವಧನ ಯದುವಂಶವರನೀನು ಭಗವಾನ್ ಕರ್ಣ, ಲೋಕದಲ್ಲಿ ಎಲ್ಲರಿಗಿಂತಲೂ ಎತ್ತರದ ವ್ಯಕ್ತಿ ಯಾರು ಅಂತ ನಾವು ಈ ವರ್ತಮಾನ ಕಾಲದಲ್ಲಿ ಗುರುತಿಸುವುದಿದ್ರೆ ಅದು ನಿನ್ನನ್ನು. ಎಲ್ಲರೂ ಎರಡೂ ಕೈ ಎತ್ತಿ ಜೋಡಿಸಿ ದೇವ ಅಂತ ಹೇಳಿಕೊಂಡು ನಮಸ್ಕರಿಸಿ ನಿನ್ನ ಪಾದ ಕಮಲಕ್ಕೆ ವಂದಿಸುವವರೇ ಹೊರತು ನಿನಗಿಂತ ಶ್ರೇಷ್ಠರು ಅಂತ ಹೇಳಿಕೊಳ್ಳುವಂತಹವರನ್ನು ಕಂಡದ್ದು ಕಡಿಮೆ. ಇದ್ರೂ ಅವರು ಯಾರೂ ಉಳಿಲಿಲ್ಲ, ಉಳಿಲಿಕ್ಕೆ ನೀನು ಬಿಡ್ಲೂ ಇಲ್ಲ. ನಿನ್ನ ವ್ಯಕ್ತಿತ್ವವನ್ನು ಆ ರೀತಿಯಾಗಿ ಗೋಚರವಾಗಿಯೋ ಅಗೋಚರವಾಗಿಯೋ ತೋರಿಸಿದವ ನೀನು. ಹಾಗಾಗಿ ನಿನ್ನನ್ನು ಕರೆಯುವಾಗ ಮೂರ ಮಾತನ ಆ ಒಂದು ಯೋಗ್ಯತೆಯನ್ನು ಗಳಿಸಿಕೊಂಡವನು ನೀನು. ಅಂತಹ ಘಟಾನುಘಟಿಗಳೆಲ್ಲವನ್ನು ಮರ್ದಿಸಿ ಮೆರೆದವ ನೀನು ಅಂತ ಹೇಳುವಾಗ ನಿನ್ನನ್ನು ನಾನು ಅತಿಶಯವಾಗಿ ಮತ್ತೆ ಬಣ್ಣಿಸಬೇಕಾಗಿಲ್ಲ.
ಆದರೆ ಹೊಗಳಿ ಹೊಗಳಿ ನನ್ನನ್ನು ಪರಶುರಾಮರ ವ್ಯಕ್ತಿತ್ವ, ಅವರ ವ್ಯಕ್ತಿತ್ವಕ್ಕೆ ಯಾವತ್ತೂ ನಾವು ನಮಿಸ್ತೇವೆ, ಅವರಿಗೆ ಗೌರವವಿದೆ, ನನ್ನ ಗುರುಗಳು ಅವರು. ಆ ವಿಶ್ವವಿದ್ಯಾಲಯದಲ್ಲಿ ಯಾರಿಗೂ ಸಿಗುವುದಿಲ್ಲ ಅವಕಾಶ, ಅಲ್ಲಿ ಕಲ್ತಿದ್ಯಲ್ಲ ನೀನು. ಯಾರಿಗೂ ಅಷ್ಟು ಸುಲಭವಾಗಿ ಒಲಿಯುವವರಲ್ಲ, ಕಲಿಸುವವರಲ್ಲ. ನನ್ನ ಭಾಗ್ಯದಲ್ಲಿ ಅದೊಂದು ಬರೆದಿತ್ತು, ಅಲ್ಲಿ ಕಲಿತುಕೊಂಡೆ. ಅದೊಂದೇ ಯೋಗ್ಯತೆ ಹೊರತು ಅವರ ಇನ್ನುಳಿದ ಯೋಗ್ಯತೆಗಳು 21 ಸಾರಿ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಕುಲ ಕಟಾರಕ ಎನ್ನಿಸಿಕೊಂಡದ್ದೆಲ್ಲ ಅದವರ ವ್ಯಕ್ತಿತ್ವ. ಅವತಾರ ಮೂರ್ತಿಗಳಾಗಿ ಅವರ ವ್ಯಕ್ತಿತ್ವ ಬೇರೆ, ಆದರೂ ಅವರ ಅನುಗ್ರಹಕ್ಕೆ ಪ್ರಾಪ್ತನಾದದ್ದು ನಿನ್ನ ಯೋಗ್ಯತೆ ಅಲ್ಲ. ಅನುಗ್ರಹ ಒಂದು ದೊರಕಿದೆ ನನಗೆ, ಅಷ್ಟರ ಮಟ್ಟಿಗೆ ನನಗೆ ಸಮಾಧಾನ. ಆದರೂ ಆ ಸಮಾಧಾನಕ್ಕೆ ಅಲ್ಲಿಯೇ ಒಂದು ವಿರಾಮವೂ ಇದೆ. ಯಾಕೆ? ನನಗೆ ಗುರುಗಳಾಗಿ ಅವರು ಅನುಗ್ರಹವನ್ನು ಮಾಡಿದ್ದಾರೆ, ಅದರ ಜೊತೆಗೆ ಶಾಪವನ್ನೂ ಕೊಟ್ಟಿದ್ದಾರಲ್ಲ. ಹಾಗಿದ್ದರೆ ಗುರು ಶಾಪವನ್ನು ಪಡೆದಂತಹ ನತದ್ರಷ್ಟ ನಾನು, ಅದನ್ನು ಜೀವಮಾನ ಪೂರ್ತಿ ನಾನು ಮರೆಯಲಿಕ್ಕಿಲ್ಲ. ಹೇಗೂ ಎಲ್ಲರೂ ಹೇಳಿ ಕೇಳಿ ಕರೆಯುವಾಗ ನೀನು ಹೇಳಿದ ಹಾಗೆ ಎಲ್ಲವೋ ಸೂತನ ಮಗನೇ, ತಂದೆ ಯಾರು ನಿನ್ನದು ಹೇಳಿದರೆ ಉತ್ತರ ಇಲ್ಲ ನನ್ನಲ್ಲಿ. ಬೇರೆ ಯಾವುದರಲ್ಲೂ ನನ್ನನ್ನು ಕಟ್ಟಿ ಹಾಕಲಿಕ್ಕೆ ಆಗದಿದ್ರು ಆ ಒಂದು ವಿಷಯದಲ್ಲಿ ಕಟ್ಟಿ ಹಾಕುವವರು ನನ್ನನ್ನು. ಅಪ್ಪ ಇಲ್ಲದವ, ಅನಾಥ, ಗುರು ಶಾಪಕ್ಕೆ ಒಳಗಾದವ. ಹೀಗೆ ನನ್ನ ಯೋಗ್ಯತೆಯನ್ನು ನೀನು ವರ್ಣಿಸುವಾಗ ಅದರ ಹಿಂದಿರುವ ಕೆಲವು ಸತ್ಯಗಳನ್ನು ನಾನು ಅರ್ಥೈಸಿಕೊಳ್ಳಬೇಕು. ಯಾಕೆ? ನೀನೇನೋ ನನ್ನನ್ನು ದೊಡ್ಡ ವ್ಯಕ್ತಿಯ ಹಾಗೆ ಚಿತ್ರೀಕರಿಸಲಿಕ್ಕೆ, ವರ್ಣಿಸಲಿಕ್ಕೆ, ಅಥವಾ ಸಲುಗೆಯನ್ನು ನಮ್ಮ ಒಳಗೆ ತರಲಿಕ್ಕೆ ಮಾತನಾಡುವಾಗ ನಾವು ಸಹಜವಾಗಿ ನಮಗೆ ಒಬ್ಬರ ಹತ್ರ ಹೋಗಿ ಹೇಳುವಾಗ ಅವರನ್ನು ಹೊಗಳುವುದಿದೆ. ಹೊಗಳುವುದು ಯಾಕೆ? ನಮ್ಮೊಳಗೆ ಏನಾದರೂ ಒಂದು ಕೆಲಸ ಆಗಬೇಕಿದ್ರೆ ನೀವಂತಹವರು, ನೀವಿಂತಹವರು ಹೇಳಿ ಹೇಳಿ ಕೊನೆಗೆ ನನ್ನದೊಂದು ಸಣ್ಣ ಕೆಲಸ ಅಂತ ಹೇಳಿಕೊಂಡು ಏನಾದರೂ ನಮ್ಮ ಮೊದಲೇ ಹೇಳ್ತೇನೆ, ನನ್ನ ಕೋರಿಕೆ ಹಾಗೆ ಸ್ವಕೀಯವಾಗಿ ಎಂಥದ್ದು ಇಲ್ಲ. ಅಲ್ಲಲ್ಲ, ನಾನು ಲೋಕರೂಢಿಯನ್ನು ಹೇಳಿದ್ದು, ನಾನು ಕಂಡುಕೊಂಡ ಅನುಭವದ ಸತ್ಯಗಳು ಅದು. ಹಾಗಿರುವಾಗ ದೇವನಾಗಿ ನೀನು ವರ್ಣಿಸೋದ್ರಲ್ಲಿ ಅತಿಶಯ ಇದೆ ಅಂತಲೂ ನಾನು ಹೇಳುವುದಿಲ್ಲ. ಯಾಕೆ? ನಿನ್ನಂತಹವನ ಬಾಯಿಯಲ್ಲಿ ಅಷ್ಟೊಂದು ಯೋಗ್ಯತೆಯ ವರ್ಣನೆಯನ್ನು ನಾನು ಕೇಳಬೇಕಿದ್ರೆ ಅದಕ್ಕೂ ಪೂರ್ವ ಜನ್ಮದ ಪುಣ್ಯದ ಫಲವನ್ನು ನಾನು ಪಡೆದುಕೊಂಡು ಬಂದಿರಬೇಕು. ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನಾನು ನನ್ನ ಒಳಗೆ ತಿಳಿದುಕೊಂಡಾಗ ನನ್ನ ಒಳಗಿನ ಮನಸ್ಸು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ದೇವ. ಯಾಕೆ? ನನಗೆ ಪ್ರಾಪ್ತಿ ಎನ್ನುವುದು ಇಷ್ಟೇ ಎನ್ನುವುದನ್ನು ಜಗತ್ತು ತೋರಿಸಿಕೊಟ್ಟಿದೆ. ಏನೋ ದೊಡ್ಡದನ್ನು ಬಯಸಿದೆ ನಾನು, ಅದು ವಯೋಸಹಜವಾದಂತಹ ಆಕಾಂಕ್ಷೆಗಳು. ಒಂದು ಕಾಲಕ್ಕೆ ಎಲ್ಲರ ಹಾಗೆ ನಾನು ಇರಬೇಕು, ಅವರಿಗಿಂತ ಮಿಗಿಲಾಗಿ ನಾನು ಲೋಕದಲ್ಲಿ ತೋರ್ಪಡಿಸಿಕೊಳ್ಬೇಕು, ಸಹಜವಾದ ಆಸೆಗಳು. ಮನುಷ್ಯನಿಗೆ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಆಸೆಗಳು ಬಾಧಿಸ್ತಾ ಇರ್ತವೆ. ಆದರೆ ಒಂದು ಹದವರಿತು ಹದದ ಸ್ಥಾನದವರೆಗೆ ಮುಟ್ಟಿದ ನಂತರ ಸಾಕು ಅಂತ ಅನ್ನಿಸುವುದಿಲ್ಲ. ಆದರೆ ಇದಕ್ಕಿಂತ ಎತ್ತರಕ್ಕೆ ಏರ್ಲಿಕ್ಕೆ ಆಗುವುದಿಲ್ಲ ಎನ್ನುವ ಸತ್ಯವನ್ನು ಕಂಡುಕೊಂಡ ಮೇಲೆ ಏರುವಷ್ಟಕ್ಕೆ ಏರಬೇಕು. ಅದಕ್ಕಿಂತ ಹೆಚ್ಚು ಏರಿದರೆ ಏನಾಗುತ್ತದೆ? ಕೆಳಗೆ ಯಾರಾದರೂ ದೂಡಿ ಹಾಕಿದರೆ ಬಿದ್ದರೆ ಕೈಕಾಲು ಮುರಿದು ಹೋದೀತು, ದೇಹದ ಪ್ರಾಣವೇ ಹೋದೀತು. ಹಾಗೆ ಆಗಬಾರದು ಎನ್ನುವಂತಹ ನೆಲೆಗಟ್ಟಿನ ಒಂದು ಎಚ್ಚರ ಅದು ಯಾವತ್ತೂ ಬದುಕಿನಲ್ಲಿ ಗಟ್ಟಿಯಾಗಿ ಅಡಿಪಾಯದಲ್ಲಿ ಭದ್ರವಾಗಿರಬೇಕು. ಅಂತಹ ಭದ್ರತೆಯ ಒಂದು ಸಂರಕ್ಷಣೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನ ಪಡುವುದರಲ್ಲಿ ತಪ್ಪಿಲ್ಲ. ಪ್ರಯತ್ನಿಸ್ತಾ ಇದ್ದೇನೆ. ನೀನು ಹೇಳಿದ ಹಾಗೆ ಎಲ್ಲವೂ ಹೌದು. ಆದರೆ ಇಷ್ಟೆಲ್ಲ ಯೋಗ್ಯತೆಗಳ ಜೊತೆಗೆ ಕೊರತೆಯೂ ಇರುವಾಗ ಆ ಕೊರತೆಯನ್ನು ಕಟ್ಟಿಕೊಂಡು ನೀನು ಹೇಳಿದ ಹಾಗೆ ನಿನ್ನ ಸಲುಗೆಯ ಸ್ಥಾನಕ್ಕೆ ಏರಲಿಕ್ಕೆ ಒಪ್ಪುವುದಿಲ್ಲ ದೇವ, ಒಪ್ಪುವುದಿಲ್ಲ. ನೀನು ಗುರುಶಾಪಕ್ಕೆ ಒಳಗಾಗಿದ್ದಿ, ನಾನು ನನ್ನ ಕುಲದ ಉದ್ಧಾರಕ್ಕೆ ಕಾರಣನಾಗಿದ್ದೇನೆ. ಯಾದವ ಕುಲವನ್ನು ಉದ್ಧರಿಸಿದವ ನೀನು, ಆ ಕಾರಣಕ್ಕಾಗಿ ನನ್ನ ಜೊತೆಗೆ ನೀ ಬರುವುದಿಲ್ಲ. ಯಾದವರಿಗೆ ಅರಸೊತ್ತಿಗೆ ಇಲ್ಲ ಎನ್ನುವಂತಹ ಶಾಪವಿದ್ರೂ ಕೂಡ ಆ ಅರಸೊತ್ತಿಗಿಂತಲೂ ಮೀರಿದಂತಹ ಒಂದು ಕುಲವನ್ನೇ ಉದ್ಧರಿಸಿದಂತಹ ಒಬ್ಬ ವ್ಯಕ್ತಿ ಇದ್ದರೆ ಅದು ನೀನು. ಹಾಗಾಗಿ ನೀನು ಯಾದವ ಕುಲ ವಾರಿದಿ. ಕರ್ಣ, ಈ ಕಾಲಕ್ಕೆ ನಿನ್ನ ಮನಸ್ಸಿನ ವೇದನೆ ಅಥವಾ ನಿನ್ನ ವ್ಯಾಕುಲ ಇದು ನನ್ನ ಜೊತೆ ಮಾತಾಡುವುದಕ್ಕೆ
ಅಡ್ಡಿಯಾಗಿರುವಂತಹ ಅಂಶಗಳನ್ನು ಎತ್ತಿ ತೋರಿಸುವಲ್ಲಿ ಪ್ರಧಾನವಾಗಿ ಈಗಲೂ ನಾನು ನಿನ್ನ ವ್ಯಕ್ತಿತ್ವಕ್ಕೆ ಸಮಾನನಲ್ಲ ಅಂತ ನೀನು ಚಿಂತಿಸಬೇಕಾದ ಅವಶ್ಯಕತೆಯೇ ಇಲ್ಲ. ಆಗ ನಾ ಹೇಳಿದ್ದೆ ಯಾರನ್ನು? ಪರಶುರಾಮರನ್ನಲ್ವೋ? ಅದಕ್ಕಿಂತಲೂ ಈಗ ಮಿಗಿಲ ಹೇಳ್ತೇನೆ, ನೀನು ಶ್ರೀರಾಮನ ಹಾಗೂ ಇದ್ದಿ. ಶಕ್ತಿ ಶೌರ್ಯ ಗುಣದಿ ರಘುಕುಲ ಗಿಣಿಯೋ ನೀನೋ. ಶಕ್ತಿ ಶೌರ್ಯ ಗುಣದಿಗೆ ರಘುಕುಲದ ಗಿಣಿಯೋ ನೀನೋ. ರಘುಕುಲದ ಗಿಣಿಯೋ ನೀನೋ. ನೆಲ ನಡೆದನಗಿ ತಕ್ಕವರಾಗಿ ನೆಲ ನುಡಿದನಗೆ ತಕ್ಕವರಾಗಿ ಮೃತನ ತಂಬುಲಲ್ಲಿ ಕೈ ನೀಡುವರೆ. ಎಂತಹ ದುರವಸ್ಥೆ! ಮೃತನ ತಂಬುಲಕ್ಕೆ ಕೈ ನೀಡುವರೆ. ನೆಲ ನುಡಿದನಗೆ ತಕ್ಕವನಾಗಿ ಮೃತನ ತಂಬುಲಕ್ಕೆ ಕೈ ನೀಡುವರೆ. ಕುಲದಿ ಮಿತ್ರ ಜಾಯ ಶಕ್ತಿ ಶೌರ್ಯ ಗುಣದಿ ರಘುಕುಲದ ಗಿಣಿಯೋ ನೀನೋ. ಕರ್ಣ, ದೇವಾ, ಪ್ರಪಂಚದಲ್ಲಿ ಸೂರ್ಯದೇವನ ಬಗ್ಗೆ ಯಾವ ಒಂದು ಒಲವು ಎನ್ನುವುದು ಜಾತರಾದಂತಹ ಜೀವರಿಗೆ ಉಂಟು ಅಂತ ಕೇಳಿದರೆ ಅವ ಪ್ರಪಂಚವನ್ನೇ ಬೆಳಗುವಂತಹ ಕರ್ಮಸಾಕ್ಷಿ ಎನ್ನುವ ಹಾಗೆ. ಅಂದರೆ ತಾನು ಬೆಳಕನ್ನು ಇನ್ನೊಬ್ಬರಿಗೆ ಕೊಡುವ ಕಾರಣಕ್ಕಾಗಿ ಈ ಕಾಲಕ್ಕೆ ನಿನ್ನ ವ್ಯಕ್ತಿತ್ವವನ್ನು ನೀ ಕುಲದಿ ಮಿತ್ರಜ ಎನ್ನುವಲ್ಲಿ ಈ ಬಗೆಯಿಂದಲೂ ನಾನು ವ್ಯಾಖ್ಯಾನಿಸ್ತೇನೆ. ಅರ್ಥ ಆಗ್ಲಿಲ್ಲ. ನೀನು ನಿನ್ನ ಜೀವನದಲ್ಲಿ ಇನ್ನೊಬ್ಬರಿಗೆ ಬೆಳಕಾಗುವಲ್ಲಿ ತೊಡಗಿಸಿಕೊಂಡಂತಹ ರೀತಿಯಂತೂ ಅತ್ಯದ್ಭುತ. ಅದರಲ್ಲಿಯೂ ಕೌರವನ ಬಾಳಿಗೆ ನೀನೇ ನಿಜವಾದಂತಹ ಸೂರ್ಯ. ಅಂತಹ ನೀನು ಕೀಳರಿಮೆಯಿಂದ ಯಾವ ಕಾರಣಕ್ಕೂ ತೊಳಲಾಡುವುದಕ್ಕೆ ಅವಕಾಶವೇ ಇಲ್ಲ. ಪರಶುರಾಮರಂತಹ ಆಚಾರ್ಯವರ್ಯರ ಗರಡಿಯಲ್ಲಿ ಸಾಧನೆ ಮಾಡಿದ್ದು ಒಂದು ವ್ಯಕ್ತಿತ್ವ ಅಂತ ಆದರೆ ತ್ಯಾಗವ ಜೀವನದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವ ನಿಜವಾದಂತಹ ಜೀವನದ ಮೌಲ್ಯವೆನ್ನುವುದೇನುಂಟು ಅದನ್ನು ಸಾಕಾರ ಮೂರ್ತಿಯಾಗಿ ಪ್ರಪಂಚಕ್ಕೆ ಕೊಟ್ಟವ ಯಾರು ಅಂತ ಕೇಳಿದರೆ ತ್ರೇತಾಯುಗದಲ್ಲಿ ಅವತಾರಿಯಾಗಿ ಬಂದಂತಹ ಶ್ರೀರಾಮಚಂದ್ರಮ. ತಾನು ಲೋಕಕ್ಕಾಗಿ ಬದುಕಿದ, ಲೋಕಾಪವಾದಕ್ಕಾಗಿ ಹೆದರಿದ, ಸರ್ವಸ್ವವನ್ನು ತಾನು ತ್ಯಾಗ ಮಾಡುವುದಕ್ಕೂ ಮುಂದಾದ. ಎಲ್ಲಿಯವರೆಗೆ ಅಂತ ಕೇಳಿದರೆ ಲೋಕದ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾದಂತಹ ಒಬ್ಬನ ಮಾತಿಗೆ ಬೇಕಾಗಿ ಸೀತೆಯಂ ತೊರೆದೆ ಸೊಗಂಬಾಳುವೆಂ ಎನ್ನುವ ಹಾಗೆ ಕಟ್ಟಿಕೊಂಡಂತಹ ಹೆಂಡತಿಯನ್ನೇ ಬಿಡುವಷ್ಟರ ಮಟ್ಟಿಗೆ ತ್ಯಾಗಮಯವಾದಂತಹ ಜೀವನವನ್ನು ಸಾಧಿಸಿದ. ನಾನು ನಿನ್ನಲ್ಲಿ ಅದನ್ನೇ ಕಾಣುತ್ತೇನೆ.
ವಾಸ್ತವದಲ್ಲಿ ಕೌರವನಿಗೆ ಬೇಕಾಗಿ ನಿನ್ನನ್ನು ಗಂಧದ ಹಾಗೆ ನೀನು ತೆಗೆದುಕೊಂಡಿದ್ದಿ. ಹಾಗಾದರೆ ರಾಮಚಂದ್ರಮನ ವ್ಯಕ್ತಿತ್ವದಲ್ಲಿ ಕಾಣುವ ಇನ್ನೊಬ್ಬರಿಗೆ ಬೇಕಾಗಿಯೇ ಬದುಕಿ ಬಾಳುವ ನಿನ್ನದ್ದಾದಂತಹ ತ್ಯಾಗಮಯವಾದಂತಹ ಒಂದು ಗುಣ ಇದೆ ನೋಡು. ಇದು ಅತ್ಯಂತ ಅದ್ವಿತೀಯ ಮತ್ತು ಅನುಪಮ. ಈಗ ಹೋಲಿಕೆ ಅಲ್ಲಿಗೆ. ಹೌದು, ಯಾಕಂದ್ರೆ ನಿನಗಾಗಿ ಎನ್ನುವ ಹಾಗೆ ನೀನು ಸ್ವಾರ್ಥದಿಂದ ಯಾವುದನ್ನೂ ಇಟ್ಟುಕೊಂಡಿಲ್ಲ ಅಂತ ನಾ ಕೇಳಿದ್ದೇನೆ. ಉದಿಸಿ ಬರುವಂತಹ ಸೂರ್ಯದೇವ, ಆ ಗಗನ ಮಣಿ ಬಾಂಬೆಳದಲ್ಲಿ ಉದಿಸಿ ಬರುವಂತಹ ಹೊತ್ತಿಗೆ ಅವನಿಗೆ ಅರ್ಘ್ಯ ಜಲವನ್ನು ಕೊಟ್ಟು ಹಿಂದಿರುಗುವಂತಹ ಕಾಲಕ್ಕೆ ಯಾರೇ ಬಂದು ಏನನ್ನೇ ಕೇಳಿದರೂ ಕೂಡ ನೀನು ಇಲ್ಲ ಅಂತ ಹೇಳಿಲ್ಲಂತೆ ಕೊಡ್ತಿ ಅದನ್ನು. ಹಾಗಿದ್ರೆ ಇದಲ್ಲವೇ ರಾಮನಲ್ಲಿ ಕಾಣುವಂತಹ ಗುಣ. ಹೆರವರಿಗೆ ಬೇಕಾಗಿ ಎಲ್ಲವನ್ನೂ ಕೂಡ ತಾನು ಶಕ್ತಿ ಸಾಮರ್ಥ್ಯದಿಂದ ಒದಗಿಸಿಕೊಡುವಂತಹ ಗುಣ ರಾಮನಿಗುಂಟು ಅಂತ ಆದ್ರೆ ನನಗೀಗ ಅನ್ನಿಸ್ತದೆ ನೀನು ಕೀಳರಿಮೆ ಪಡಬೇಕಾದದ್ದಿಲ್ಲ, ನಿನ್ನ ಯೋಗ್ಯತೆ ರಾಮನ ಹಾಗೆ. ಹಾಗಾಗಿ ಹೇಳ್ತೇನೆ, ನನ್ನ ಜೊತೆ ಬಂದು ಕೂರುವುದಕ್ಕೆ ಈ ರಾಮನಂತಹ ವ್ಯಕ್ತಿತ್ವ ಇರುವ, ಪರಶುರಾಮರ ವ್ಯಕ್ತಿತ್ವ ಇರುವ ನಿನ್ನಂಥವ ಯಾಕಪ್ಪ ಅಂಜಬೇಕು? ಬಂದು ಕೂತೆ ಅಂತ ಆದ್ರೆ ಮಾತಾಡುವುದಕ್ಕೆ ಅನುಕೂಲ ಆಗ್ತದೆ. ಈಗ ನಿನ್ನ ಹತ್ತಿರ ನಾನು ಕುಳಿತುಕೊಳ್ಳುವುದಕ್ಕೋಸ್ಕರ ನನ್ನ ಯೋಗ್ಯತೆ ರಾಮನವರೆಗೆ ಮುಟ್ಟಿಸಿದೆಯಾ ದೇವಾ? ಎಲ್ಲಿಯ ಮಾತಿದು? ಹರಿ ಶ್ರುತಿವಚನಗಳು ಅರಿತೆ ನಾನೆಲ್ಲವನು ಹರಿಯೇ ಶ್ರುತಿವಚನಗಳೆಂದು ಅರಿತನಾನೆಲ್ಲವನು ವರ ರಾಮದೇವರಿಗೆ ಮಾಡಬೇಡಲ್ಲ, ವರ ರಾಮದೇವರಿಗೆ ಮಾಡಬೇಡಲ್ಲ, ನಿರ್ಹೀನನು ಕುಲದೀಕೆ ನಿರ್ಹೀನನು ಕುಲದೀ ವರ ರಾಮದೇವರಿಗೆ ಮಾಡಬೇಡಿಲ್ಲ, ನಿರ್ವಿಹೀನನು ಕುಲದೀಕೆ ಹರಿಹರಿಯೆಂಬುದು ಶ್ರುತಿವಚನಗಳೆಂದು ತನಿತೈರಾಲೆಲ್ಲವನು ಹರಿಯೇ ಭಗವಾನ್ ಕರ್ಣ, ನಿನ್ನ ಮಾತುಗಳನ್ನು ಕೇಳುವಾಗ ನಾನು ನೆಲದ ಮೇಲೆ ಇನ್ನೂ ಇದ್ದೇನೆಯೋ ಅಥವಾ ಆಕಾಶಕ್ಕೆ ಮುಟ್ಟಿದ್ದೇನೆಯೋ? ಅದು ರಥದಲ್ಲಿಲ್ಲ ಈಗ. ಆ ರೀತಿಯಾಗಿ ಮನಸ್ಸು ಅಯೋಮಯವಾಗುತ್ತಾ ಇದೆ. ನಿಜವಾಗಿಯೂ ಇದು ಹೌದೇ? ನನ್ನೊಳಗೊಂದು ಪ್ರಶ್ನೆ ಇದು. ಹೌದು ಆದರೆ ಹೇಗೂ ಅಂತೂ ಬೇಕಲ್ಲವೇ? ಹೇಗೆ ಅಂತ ಅನ್ನಿಸುವುದಿದ್ರೆ ಮಾಡಿದ್ದು ಏನು ಅಂತ ಆಗಬೇಕಲ್ಲವೇ? ಆಗ್ಲೇ ಹೇಳಿದ ಹಾಗೆ ಮಾಡಬೇಕು ಎನ್ನುವಂತಹ ಹಂಬಲ ಹಲವು ಇದ್ರೂ ಮಾಡಲಿಕ್ಕಾದದ್ದು ಕೆಲವಷ್ಟು ಮಾತ್ರ. ಆ ಕೆಲವಷ್ಟರಲ್ಲಿಯೇ ಇಷ್ಟೆಲ್ಲವನ್ನು ನೀನು ನೋಡ್ತೀಯ ಅಂತ ಆದರೆ ಹರಿಯೇ ಅಂತ ಹೇಳ್ತೇವೆ. ನಿನ್ನ ಮಾತುಗಳು ಅಂದ್ರೆ ಅದು ಶ್ರುತಿ ವಚನಗಳು ಅಂತೆ, ವೇದಗಳಿಗೆ ಸಮ ಅಂತ ಹೇಳ್ತೇವೆ. ನೀನು ಯಾವತ್ತು ಹುಸಿಯ ನಾಡಲಾರೆ, ಇನ್ನೊಬ್ಬರನ್ನು ಹಳಿಯಲಾರೆ. ಹಾಗೆ ಒಂದು ವೇಳೆ ನೀನು ಮಾಡಿದೆ ಎಂದಾದರೆ ಅವನ ವ್ಯಕ್ತಿತ್ವ ಅಲ್ಲಿಗೆ ಮತ್ತೆ ಪತನವಾಯಿತು, ಅವನ ನಾಶವಾಯಿತು ಅಂತಲೇ ಅರ್ಥ. ಆ ರೀತಿಯಲ್ಲಿ ನಿನ್ನನ್ನೆಲ್ಲರೂ ನೋಡುವವರು. ಆ ರಾಮನಿಗೆ ನನ್ನನ್ನು ಹೋಲಿಸುವುದು
ಮಿತ್ರಜ ಏನೋ ಸರಿ, ಸೂರ್ಯದೇವ ಬೆಳಗುವಾಗ ತನ್ನ ಬೆಳಕನ್ನು ಯಾರಿಗೂ ಅವರಿಗೆ ಕೊಡುವುದಿಲ್ಲ, ಇವರಿಗೆ ಕೊಡುವುದಿಲ್ಲ, ಒಂದಿಷ್ಟು ಜಾಗಕ್ಕೆ ಮಾತ್ರ ಅಂತ ಹೇಳುವುದಿಲ್ಲ. ಬೆಳಗುವಾಗ ಅದು ಸರ್ವವ್ಯಾಪಿಯಾಗಿ ಬೆಳಗುತ್ತಾನೆ. ಹೌದು, ಎಲ್ಲರೂ ಆಶ್ರಯಿಸಬಹುದು, ಅದರ ಫಲವನ್ನು ಎಲ್ಲರೂ ಪಡೆಯಬಹುದು. ಆ ಬೆಳಕಿನಿಂದ ಆಗುವಂತಹ ಪ್ರಯೋಜನಗಳು ಏನಿದೆಯೋ ಎಲ್ಲರಿಗೂ ದೊರಕುತ್ತದೆ. ಹಾಗಂತ ಹೇಳಿ ಅದು ಸೂರ್ಯದೇವನ ವಿಶೇಷತೆ ಇರಬಹುದು, ಆದರೆ ಕರ್ತವ್ಯವೂ ಹೌದು ಎನ್ನುವ ನೆಲೆಯಲ್ಲಿ ಲೋಕವನ್ನು ಪ್ರತಿದಿನವೂ ಸೂರ್ಯದೇವ ಬೆಳಗುತ್ತಾನೆ. ಬೆಳಗಲೇಬೇಕು. ಬೆಳಗದೆ ಹೋದಲ್ಲಿ ಅಲ್ಲಿಗೆ ಪ್ರಕೃತಿ ನಾಶವಾಯಿತು ಅಂತಲೇ ಲೆಕ್ಕ. ಅದು ಸೂರ್ಯದೇವನಿಗಿರುವಂತಹ ಅಗಾಧವಾದಂತಹ ಹೊಣೆಗಾರಿಕೆಯ ವ್ಯಕ್ತಿತ್ವ. ಅದೇ ವಂಶಜನಾಗಿ ಬಂದಂತಹ ಶ್ರೀರಾಮಚಂದ್ರಮ ನುಡಿದಂತೆ ನಡೆದವ, ನಡೆದಂತೆ ನುಡಿದವ. ಸಾಮಾನ್ಯ ಮಾನವರ ಹಾಗೆ ವರರೂಪಿಯಾಗಿ ಜನಿಸಿ ಬಂದರೂ ಸಾಮಾನ್ಯ ಮಾನವರ ಹಾಗೆ ಒಬ್ಬ ಆದರ್ಶ ಪುರುಷ ಈ ಲೋಕದಲ್ಲಿ ಹೇಗೆ ಬದುಕಬಹುದು, ಹೇಗೆ ಬಾಳಬಹುದು ತೋರಿಸಿಕೊಟ್ಟವ. ಪರಮ ದೇವೋತ್ತಮ ಪುರುಷ. ಹಾಗಾಗಿಯೇ ಮರ್ಯಾದಾ ಪುರುಷೋತ್ತಮ. ಹೌದು, ಅದಕ್ಕಿಂತ ಮಿಗಿಲಾದ ಒಬ್ಬನನ್ನು ವರ್ಣಿಸಲಿಕ್ಕೆ ಪದಗಳೇ ಸಿಗಲಾರದವು. ಇನ್ನೊಬ್ಬರಿಗೆ ಅಂತಹ ಅನ್ವರ್ಥನಾಮ ಇದುವರೆಗೆ ಯಾರಿಗೂ ಸಿಗಲಿಲ್ಲ, ಇನ್ನು ಸಿಗ್ತದೆಯೋ ಇಲ್ಲೋ ಬೇರೆ ವಿಷಯ. ಮರ್ಯಾದಾ ಪುರುಷೋತ್ತಮನಾಗಿ ಒಬ್ಬ ಲೋಕದಲ್ಲಿ ಬೆಳಗುತ್ತಾನಂತ ಆದರೆ ಅವನ ವ್ಯಕ್ತಿತ್ವಕ್ಕೆ ಅವನೇ ಸಾಟಿ. ಅಂತಹ ರಾಮನಲ್ಲಿ ರಾಮ ಬಾಣಕ್ಕೆ ಹುಸಿ ಇಲ್ಲಂತೆ, ರಾಮ ಮಾತಿಗೆ ಮತ್ತೆ ಎಣೆಯಿಲ್ಲಂತೆ. ಅಂತಹ ಪ್ರಭು ಶ್ರೀರಾಮಚಂದ್ರಮನ ವ್ಯಕ್ತಿತ್ವ. ಎಲ್ಲಿಯ ರಾಮಚಂದ್ರಮ, ಎಲ್ಲಿಯ ಈ ಸೂತನ ಮಗ ಕರ್ಣ. ಹೊಗಳುವಿಕೆಯಲ್ಲಿ ನೀನು ಯಾಕೆ ಹೊಗಳಿದ್ದೀಯೋ ಅರ್ಥ ಆಗುವುದಿಲ್ಲ. ಆದರೂ ಅಷ್ಟೊಂದು ನೀನು ಹೊಗಳುವಾಗ ಆಗ ಹೇಳಿದ ಹಾಗೆ ಪರಶುರಾಮರ ಅಂತಹ ಆಚಾರ್ಯರ ಶಿಷ್ಯ ನಾನು, ಒಂದಷ್ಟರ ಮಟ್ಟಿಗೆ ಅದು ಸತ್ಯ. ಅಲ್ಲಿಂದ ಮಿಗಿಲಾದದ್ದು ಬೇರೆ. ನನ್ನ ಯೋಗ್ಯತೆಯಲ್ಲಿ ನಾನು ಪಡೆದುಕೊಂಡದ್ದು ಇಷ್ಟೇ ಎನ್ನುವುದು ನನಗೆ ತಿಳಿದಿದೆ. ಅಲ್ಲಿಗೆ ಅದನ್ನು ಸತ್ಯ ಅಂತ ಅನ್ವಯಿಸಿಕೊಂಡ್ರು. ರಾಮಚಂದ್ರಮನ ವ್ಯಕ್ತಿತ್ವಕ್ಕೆ ಅಗಾಧವಂತಹ ಶರದಿಗೆ ನಾವು ಕಣ್ಣೆತ್ತಿ ನೋಡಿದರೆ ಅದು ಎಲ್ಲಿಗೆ ಮುಗಿಯುತ್ತದೆ ಅಂತ ನಮ್ಮ ಕಣ್ಣಿಗೆ ನಿಲುಕುವುದಿಲ್ಲ ಅಂತೆ. ಆಳ ಎತ್ತರವನ್ನು ಅರಿಯಲಾರವೆಂತೆ. ಹೌದು, ಅಂತಹ ಶರದಿಯನ್ನು ಶರದಿಗೆ ಹೋಲಿಸ್ತಾರೆ. ರಾಮನನ್ನು ರಾಮನಿಗೆ ಹೋಲಿಸಬೇಕು ವಿನಃ ನನ್ನಂತಹ ಒಬ್ಬ ಸಾಮಾನ್ಯ ಸೂತನ ನೀತಿಹೀನ ಮಗನಿಗೆ ನೀನು ಹೋಲಿಸ್ತೀಯಾದರೆ, ಜಾತಿ ವಿಹೀನನಾಗಿ ನೀತಿಹೀನನಾಗಿ ನಾನಿಲ್ಲಿ ಬದುಕನ್ನು ಕಂಡವ. ಮಂಗಳ ಬಿಲ್ವಿದ್ಯೆಯ ಕಾಲದಲ್ಲೂ ಅಷ್ಟೇ ನನಗೆ ನಿನ್ನ ಮಾತುಗಳನ್ನು ಕೇಳುವಾಗ ಆ ಕಾಲಘಟ್ಟ ನೆನಪಾಗುತ್ತದೆ. ಸರಿಸಮ ಯಾರು ಅಂತ ಪ್ರತಿಸ್ಪರ್ಧಿಗಳು ಎದೆ ಎತ್ತಿ ಉಬ್ಬಿ ಹೇಳುವಾಗ ನಾನಿದ್ದೇನೆ ಅಂತ ಘಂಟಾಘೋಷವಾಗಿ ಇಳಿಯುವಾಗ ಸ್ಪರ್ಧೆಯ ಅವಕಾಶಗಳಿಂದ ನಿರಾಕರಿಸಲ್ಪಟ್ಟವ ನಾನು. ಹಾಗಿದ್ದರೆ ಅಲ್ಲಿ ನನ್ನ ಜಾತಿ ಅಡ್ಡ ಬಂತು, ನನ್ನ ಕುಲ ಅಡ್ಡ ಬಂತು, ಅಲ್ಲಿ ನನಗೆ ಯಾವುದೂ ಇಲ್ಲವಾಯಿತು. ಅಂತಹ ಸಮಯದಲ್ಲೊಬ್ಬ ಮಿತ್ರನಾಗಿ ನನಗೆ ಗೋಚರಿಸಿದವ ಕೌರವೇಶ್ವರನಾಗಿ ಅವನನ್ನು ನಾನು ಬದುಕಿನಲ್ಲಿ ಕಂಡೆ. ಅವನಿಗಾಗಿ ನನ್ನ ಬದುಕನ್ನು ನಾನು ಮೀಸಲಾಗಿಟ್ಟೆ. ಯಾಕೆ? ನೀನು ಇವತ್ತು ಯಾವೆಲ್ಲ ಹೊಗಳುವಿಕೆಯನ್ನು ನನಗಾಗಿ ಹೊಗಳುತ್ತಾ ಇದ್ದೀಯೋ, ಅರ್ಘ ಸ್ನಾನವನ್ನು ಮಾಡಿ ಬರುವಂತಹ ಸಂದರ್ಭದಲ್ಲಿ ಯಾರಾದರೂ ಕೇಳಿದರೆ ಕೈ ಎತ್ತಿ ಕೊಡುವವ ಕರ್ಣ. ಅಷ್ಟನ್ನೇ ಲೋಕ ಕಂಡದ್ದು. ಆದರೆ ಲೋಕಕ್ಕೆ ಕೈ ಎತ್ತಿ ಕೊಡುವಂತಹ ಕರ್ಣನಿಗೆ ಅಷ್ಟೊಂದು ಯೋಗ್ಯತೆ ಎಲ್ಲಿಂದ ಬಂತು? ಅದರ ಹಿಂದೆ ಇರುವವ ಕೌರವೇಶ್ವರ ಪ್ರಭು. ಅವನು ಕೊಟ್ಟಂತಹ ಬದುಕಿನ ಈ ಒಂದು ಸ್ಥಾನಮಾನ ನನ್ನನ್ನು ಇದುವರೆಗೆ ಎತ್ತರಕ್ಕೆ ಏರಿಸಿದೆ. ಲೋಕಕ್ಕೆ ನಾನು ಗುರುತಿಸುವಂತಹ ಒಂದು ಶಕ್ತಿಯುಳ್ಳವನಾಗಿ ಬೆಳೆದೆ. ಹಾಗಿದ್ದರೆ ನನಗೆ ಶಕ್ತಿ ಕೊಟ್ಟವ ಕೌರವ. ಆ ಕೌರವನಿಗೆ ನಾನು ಏನಾದರೂ ಮಾಡಿದರೆ ಅದರಲ್ಲಿ ನನ್ನ ಸ್ವಾರ್ಥವೂ ಇತ್ತು, ನನ್ನದಾದಂತಹ ಬಯಕೆಯನ್ನು ಈಡೇರಿಸುವಂತಹ ತವಕವೂ ಇತ್ತು. ಬದುಕಿನ ಹಾದಿಯಲ್ಲಿ ಪ್ರವಾಹದಲ್ಲಿ ಈಜಿ ಹೋಗುವಾಗ ಅಲ್ಲೊಂದು ದಡ ಸೇರಲು ಅವಕಾಶವಿತ್ತು. ಅಂತಹ ಅವಕಾಶವನ್ನು ಉಪಯೋಗಿಸಿಕೊಂಡು ಬೆಳೆದಂತಹ ಒಬ್ಬ ಜಾತಿ ವಿಹೀನ, ಕುಲವಿಹೀನ ಕರ್ಣ ಇವತ್ತು ಏನಾದರೂ ಸಾಧಿಸಿದ್ದಾದರೆ ಅದು ಕೌರವಿನಿಂದ ಎಂದು ತಿಳಿದುಕೊಳ್ಳುವಂತಹ ಸತ್ಯದಲ್ಲಿ ಆ ರಾಮಚಂದ್ರಮನ ವ್ಯಕ್ತಿತ್ವ ಬೇಡ ದೇವ. ಅಷ್ಟು ಎತ್ತರದ ವ್ಯಕ್ತಿತ್ವಕ್ಕೆ ನನ್ನನ್ನು ಹೋಲಿಸುವಂತಹ ಮಾತುಗಳು ಬೇಡ.
ಕರ್ಣ, ನಿನ್ನಲ್ಲಿ ಸಲುಗೆ ಇದೆ, ನಿನ್ನಲ್ಲಿ ದೇವತ್ವದ ಭಾವವಿದೆ. ನೀನು ಏನು ಹೇಳಿದ್ರು ಕೇಳುವವ ನಾನು. ಅದನ್ನು ನೀನು ಹತ್ತಿರದಲ್ಲಿಯೇ ಕುಳ್ಳಿರಿಸಿ ಹೇಳಬೇಕಾಗಿಲ್ಲ. ದೂರದಲ್ಲಿ ನಿಂತು ಹೇಳಿದ್ರು ಅದು ನನಗೆ ಅರ್ಥ ಆಗುತ್ತದೆ ದೇವ. ಒಟ್ಟಿನಲ್ಲಿ ನಾನು ಪರ್ವತ, ನೀನು ಪ್ರಪಾತ ಅಂತ ಹೇಳ್ತೀನಿ. ಸಿಂಧುವಿನಿಂದ ಸಿಡಿದಂತಹ ಬಿಂದು ನೀನು ಅಂತ ಹೇಳ್ತಿ. ನನ್ನನ್ನು ಸಿಂಧುವಿಗೆ ನೀನು ಹೋಲಿಸ್ತಿ. ನನ್ನ ಜೊತೆ ಇರುವುದಕ್ಕೆ ನಿನಗೆ ಮನಸ್ಸು ಒಪ್ಪುತ್ತಾ ಇಲ್ಲ. ಇಲ್ಲಿಯವರೆಗೆ ಜೀವನದಲ್ಲಿ ಯಾವುದು ರಹಸ್ಯವಾಗಿಯೇ ನಿನ್ನಲ್ಲಿ ಉಳಿದಿದೆಯೋ ಅದನ್ನು ಕೆದಕುವುದರ ಬಗ್ಗೆ ಯಾರು ಇಷ್ಟು ಮಾತಾಡಿರ್ಲಿಕ್ಕಿಲ್ಲ ಬಹುಶಃ ನಿನ್ನಲ್ಲಿ. ನನ್ನ ಜೀವನದ ರಹಸ್ಯ ಕೆದಕುವಿಕೆಯಲ್ಲಿ ಅಂದ್ರೆ ಇಷ್ಟು ನಾನು ಮಾತಾಡುವಾಗಲೂ ನಾನು ನೇರವಾಗಿ ಉದ್ದೇಶಿಸಿ ನಿನ್ನ ಕೀಳರಿಮೆಯನ್ನು ತೊಲಗಿಸುವುದಕ್ಕೆ ಬೇಕಾಗಿ ನೀನು ಇಷ್ಟು ಹೆದರಬೇಕಾಗಿಲ್ಲ, ನೀನು ನೀತಿವಂತನಿದ್ದಿ, ನೀನು ಎತ್ತರದವ ಅಂತ ಹೇಳುವಾಗಲೂ ನಿನ್ನ ಮನಸ್ಸಿನ ಮೂಲೆಯಲ್ಲಿ ಎಲ್ಲಿಯೋ ಒಂದು ಇಷ್ಟಾದರೂ ಒಂದು ಆಶಾವಾದದ ಮೊಳಕೆ ಆಗ್ಲೇ ಇಲ್ವ ನಾನು ಯಾರು ಅಂತ ತಿಳ್ಕೊಳ್ಬೇಕು ಅಂತ. ಈಗ ನೀನು ಸುಮ್ಮನೆ ನಾ ಹೇಳ್ತೇನೋ? ಈಗ ನೀನು ನನ್ನ ಗುಟ್ಟಿನ ರಹಸ್ಯವನ್ನು ಬಿಡಿಸ್ಲಿಕ್ಕೆ ಹೊರಟವ. ಕರ್ಣ ದೇವಾ, ನಾನು ಇಷ್ಟೂ ಹೊತ್ತು ನಿನ್ನಲ್ಲಿ ಮಾತಾಡಿದ್ದು ಆಧಾರ ಇಲ್ಲದೆ ಅಥವಾ ಕ್ಷುಲ್ಲಕವಾಗಿ ಹೊತ್ತು ಕಳೆಯಲಿಕ್ಕಲ್ಲ. ಮತ್ತೆ ಒಂದು ಉದ್ದೇಶ ಇರಿಸಿಕೊಂಡೇ ನಿನ್ನ ವ್ಯಕ್ತಿತ್ವ ಏನು ಇದನ್ನು ತಿಳಿದೇ ಮಾತಾಡಿದ್ದು, ಅದನ್ನು ನಿನಗೆ ತಿಳಿಸಬೇಕು ಎನ್ನುವ ಉದ್ದೇಶದಿಂದಲೇ ಮಾತಾಡಿದ್ದು. ನನಗೆ ಅರ್ಥ ಆಗಲಿಲ್ಲ. ನಾನು ಆಗ್ಲೇ ಹೇಳಿದೆ ದೇವ, ನಿನ್ನ ಮಾತಿನಲ್ಲಿ ಧ್ವನಿ ಅರ್ಥ ಒಂದು, ಗೂಢಾರ್ಥ ಒಂದು. ಏನು ಗೂಢಾರ್ಥ? ಕರ್ಣ ದೇವಾ, ಈಗ ಕಾಗೆ ಅಂತ ಹೇಳುವುದು ಒಂದು ಪಕ್ಷಿ ಅಲ್ವೋ? ಕಪ್ಪು ಇದೆ ಅಂತ ಹೇಳ್ತೇವೆ. ಕೋಗಿಲೆಯು ಒಂದು ಪಕ್ಷಿ, ಅದು ಕಪ್ಪೆ. ದೂರದಲ್ಲಿ ಕಾಣುವವರಿಗೆ ಕಾಗೆ ಮತ್ತು ಕೋಗಿಲೆ ಇದು ನೋಡುವುದಕ್ಕೆ ಒಂದೇ ತರಹ ಕಾಣುತ್ತದೆ, ವ್ಯತ್ಯಾಸ ಕಾಣಿಸುವುದಿಲ್ಲ. ಹಾಗೆಂದು ಕೋಗಿಲೆ ಎಲ್ಲಿ ಬೆಳೆಯುತ್ತದೆ? ಕೋಗಿಲೆ, ಆ ತಾಯಿ ಕೋಗಿಲೆ ಹಕ್ಕಿ ಅದು ಮೊಟ್ಟೆ ಇಡ್ತದೆ, ಅದು ಗೂಡು ಕಟ್ಟಿ ಮೊಟ್ಟೆ ಇಡುವುದಿಲ್ಲ. ಅದು ಕಾಗೆಯ ಗೂಡಿನಲ್ಲೇ ಮೊಟ್ಟೆ ಇಡುವುದು. ಕೋಗಿಲೆ ಹೋಗಿ ಕಾಗೆಯ ಗೂಡಿನಲ್ಲಿ ಮೊಟ್ಟೆ ಇಡ್ತದೆ. ಕಾಗೆಯ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಕಾಗೆ ಕಾವು ಕೊಟ್ಟು ಆ ಕೋಗಿಲೆಯ ಮರಿ ಬೆಳೆಯುತ್ತದೆ. ಹೆಣ್ಣಾದ್ರೆ ಬೇರೆ ಕಪ್ಪು, ಅದು ಸ್ವಲ್ಪ ಬಿಳಿ ಇರ್ತದೆ. ಹಾಗೆಂದು ಗಂಡು ಕೋಗಿಲೆ ಅದು ಕಪ್ಪಾಗಿಯೇ ಇರ್ತದೆ. ಹಾಗಾಗಿ ವಸಂತ ಕಾಲೇ ಸಂಪ್ರಾಪ್ತೆ ಕಾಕ ಕಾಕಃ ಪಿಕ ಪಿಕಃ ಅಂದ್ರೆ ಅದು ಗೊತ್ತಾಗಬೇಕಿದ್ರೆ ವಸಂತ ಕಾಲ ಬರಬೇಕು. ಅದು ಕೂಗುವಾಗಲೇ ಗೊತ್ತಾಗುವುದು. ಆವಾಗ ಅದರಲ್ಲಿ ಪಂಚಮದ ಸ್ವರ, ಆ ವಸಂತ ರಾಗ ಅದ್ಭುತವಾಗಿ ಬರ್ತದೆ. ಈ ಕಾರಣಕ್ಕಾಗಿ ಕಾಗೆಯನ್ನು ಕೋಗಿಲೆಯನ್ನು ಒಂದೇ ಅಂತ ಹೇಳಲಿಕ್ಕೆ ಆಗ್ತದೋ? ಅದೇ ಹೇಳುವುದು ನಾನೀಗ. ಹಾಗೆ ಮಾಡ್ಲಿಕ್ಕೆ ಹೊರಟ ದಿವಾಕರ ತನಯ ತಿಳಿದಿದನು ದುರ್ವಾಸ ಕುಂತಿಗೆ ಒಲಿದು ಮಂತ್ರಗಳೈದು ಪ್ರಥಮವು ಫಲಿಸಿ ನೀನು ಬದರಿಸಿದೆ ಇಳೆಯೋಳು ಪ್ರಥಮವು ಫಲಿಸಿ ನೀನವತರಿಸಿದೆ ಇಳೆಯುಳು ಮಧುಮಾಸ ಕುಂತಿಗೆ ಒಲಿದಿನ
ಭಗವಾನ್, ಆಗದಿಂದಲೂ ನಾನು ಪೀಠಿಗೆ ಹಾಕುವಾಗ ಸೂರ್ಯದೇವನ ತಳುಕು ಹಾಕುತ್ತಾ ನಿನ್ನನ್ನು ಸಂಬೋಧಿಸಿದ್ದು ನೀ ಸೂರ್ಯನ ಮಗನಾದದ್ದರಿಂದಲೇ. ಆ ಸಂಬಂಧವನ್ನು ಕಲ್ಪಿಸಿಕೊಂಡೇ ನೀನು ಮಾತನಾಡ್ತಾ ಇದ್ದೆ. ಹೌದಪ್ಪ, ಅದಲ್ಲದೆ ಇದ್ರೆ ನಾನು ಅಷ್ಟು ನಿಖರವಾಗಿ ನಿನಗೆ ಆ ಮಾತನ್ನಾಡುವುದಕ್ಕಿಲ್ಲ. ಅರ್ಥ ಆಗ್ಲಿಲ್ಲ ದೇವ. ನಿನ್ನ ಜೀವನದ ಕುರಿತಾಗಿ ನೀನು ಬಹುಶಃ ಅದೆಷ್ಟೋ ಬಾರಿ ಆಕಾಂಕ್ಷೆಯನ್ನು ಹೊಂದಿರಬೇಕು, ಯಾವನಿಗಾದರೂ ಇದ್ದೀತು. ಯಾಕಂದ್ರೆ ನಿಜವಾಗಿ ನನ್ನ ಅಪ್ಪ ಅಮ್ಮ ಇವರಲ್ಲ ಸಾಕಿದವರು ಅಂತ ಗೊತ್ತಾಗುವಾಗಲಾದರೂ ಆ ಮಕ್ಕಳಿಗೆ ನಿಜವಾದ ನನ್ನ ಅಪ್ಪ ಅಮ್ಮ ಯಾರು ಅಂತ ಹೇಳುವ ಒಂದು ಭಾವನೆ ಹುಟ್ಟಲಿಲ್ಲ ಅಂತ ಆದ್ರೆ ಅದಕ್ಕೆ ಅರ್ಥ ಇಲ್ಲ, ಅದು ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಖಂಡಿತ ಬರ್ತದೆ. ಮಕ್ಕಳಾಗಿಯೇ ಪ್ರಯೋಜನ ಅಲ್ಲ ಅಂತ ಹೇಳಬಹುದು. ಹೌದೇ ಹೌದು. ಒಂದು ಕಾಲಕ್ಕೆ ನಾನು ಪ್ರಯತ್ನ ಪಟ್ಟವನೇ, ಆದ್ರೆ ಅಷ್ಟಕ್ಕೆ ಸಾಕು ಅಂತ ಆಗುವಾಗ ಇದಕ್ಕಿಂತ ಹೆಚ್ಚು ಇಲ್ಲ ಅಂತ ಗೊತ್ತಾಯಿತು. ಹೌದು, ಈ ಕಾಲಕ್ಕೆ ನಾನು ಒಂದು ವಿಚಾರವನ್ನು ಹೇಳ್ತಾ ಹೋಗುತ್ತೇನೆ. ನಿನಗೆ ಹೌದು ಅಂತ ಅನ್ನಿಸಿದರೆ ಆ ನಿನ್ನ ಗುಟ್ಟಿನ ಬಗ್ಗೆ ನಾ ತಿಳಿದಂತಹ ಒಂದು ವಿಚಾರ ಅದು ಹೌದು ಅಂತ ಆದ್ರೆ ನೀವು ಒಪ್ಪಿದ್ರೆ ಸಾಕು. ಈಗ ನೀನು ಗುಟ್ಟು ಬಿಡಿಸ್ಲಿಕ್ಕೆ ಹೊರಟದ್ದು. ಹೌದೇ ಹೌದು. ಸೃಷ್ಟಿಯ ಮೂಲ, ನದಿ ಮೂಲವನ್ನು, ಋಷಿ ಮೂಲವನ್ನೆಲ್ಲ ಕೆದಕ್ಲಿಕ್ಕೆ ಹೋಗಬಾರ್ದಂತೆ. ಬಾರದು. ಹಾಗಂತ ಮೂಲ ಎನ್ನುವುದೊಂದು ಉಂಟು ತಾನೆ. ಆದ್ರೆ ಮೂಲದಿಂದ ಕೆದಕಿದ್ರೆ ಒಮ್ಮೊಮ್ಮೆ ಅಪಾಯವೂ ಬರ್ತದೆ, ಒಳ್ಳೆಯದು ಆಗುತ್ತದೆ, ಅದು ಬೇರೆ ವಿಷಯ. ಮೂಲವನ್ನು ತಾವು ತಿಳಿಯುವಲ್ಲಿ ಆ ಮೂಲದವರೆಗೆ ಹೋಗುವಂತಹ ಸಾಮರ್ಥ್ಯ ಇಲ್ಲದೆ ಇದ್ದವರು ಈ ಅಂಜಿಕೆಯನ್ನು ಹೊಂದುವುದು ಸ್ವಾಭಾವಿಕ. ಹಾಗೆಂದು ನದಿಯಾದರೂ ಒಂದು ಮೂಲವನ್ನಿಲ್ಲದೆ ತಾನು ಹುಟ್ಟಿ ಹರಿಯುವುದಕ್ಕೆ ಸಾಧ್ಯವೇ ಇಲ್ಲವಲ್ಲ. ಖಂಡಿತ. ಋಷಿಯಾದವನು ತಾನು ಜ್ಞಾನಿಯಾಗಿ ಬ್ರಹ್ಮತ್ವವನ್ನು ಪಡೆಯುವಲ್ಲಿ ತಾನು ಒಬ್ಬ ತಾಯಿಯ ಗರ್ಭದಿಂದ ಸಂಜಾತನಾಗಿ ಪ್ರಪಂಚದ ಬೆಳಕನ್ನು ಕಾಣುವುದು ಸತ್ಯ, ಹೌದಲ್ವೋ? ಆದ್ರೆ ಒಂದು ಕಾಲದವರೆಗೆ ಅಂತಹ ಹಂಬಲ ಇದ್ದುದು ಸತ್ಯ. ಈಗ ಬದುಕಿನಲ್ಲಿ ಎಲ್ಲವೂ ಸಿಕ್ಕಿ ಧನ್ಯತೆಯ ಒಂದು ಭಾವದಲ್ಲಿ ಇರುವಾಗ ಇದಕ್ಕಿಂತ ಮಿಗಿಲಾದದ್ದು ಬೇಡ ಅಂತ ಅನ್ನಿಸುವಂತಹ ಹೊತ್ತಿನಲ್ಲಿ ಇದು ಬೇಕಾ ಅಂತ. ವಾಸ್ತವದಲ್ಲಿ ಪ್ರಪಂಚದಲ್ಲಿ ತಾನು ಹುಟ್ಟಿ ಬೆಳೆದು ಇಂತಹ ಒಂದು ಸ್ಥಿತಿಗೆ ಆದ ಮೇಲೆ ಈ ಒಂದು ಭಾವನೆ ನಿನಗೆ ಉಂಟು ಅಂತಾದ್ರೆ ಮಾತ್ರ ನಾ ಹೇಳ್ತೇನೆ. ಯಾಕಂದ್ರೆ ಇಲ್ಲದೆ ಇದ್ರೆ ಕತೆ ಹೇಳುವುದರಲ್ಲಿ ಅರ್ಥ ಇಲ್ಲ. ನಿನಗೆ ತಿಳ್ಕೊಳ್ಬೇಕು ಅಂತ ಇದ್ರೆ ಅಲ್ಲ ಕೃಷ್ಣ ನೀ ಯಾವ ಆಧಾರದಲ್ಲಿ ಹೇಳ್ತಿ ಎನ್ನುವ ಹಾಗೆ ನೀ ಹಠ ಹಿಡಿದ್ರೆ ನಾ ಹೇಳುವುದಕ್ಕೆ ಅನುಕೂಲ ಆಗ್ತದೆ. ಅದಲ್ಲದೆ ಇದ್ರೆ ತಿಳ್ಕೊಂಡೇನು ಆಗುವುದಕ್ಕುಂಟು. ಯಾಕಂದ್ರೆ ನಿನ್ನ ಮನಸ್ಥಿತಿ ಪ್ರಧಾನ, ನಿನಗೆ ಯಾರು ಅಂತ ಬೇಕಲ್ಲ. ಈಗ ನನ್ನ ಮನಸ್ಥಿತಿಯ ಆ ಒಂದು ಸಂಕೋಚವನ್ನು ಬಿಡಿಸಲು ಹೌದು. ಅಂದ್ರೆ ನನ್ನ ಈ ಕೀಳರಿಮೆಗಳು, ನನ್ನ ಈ ಜಾತಿಹೀನತೆ, ಅದಕ್ಕೊಂದು ಪರ್ಯಾಯವಾದುದು ಇದೆ ನನ್ನ ಬದುಕಿನಲ್ಲಿ. ಯಾಕೆ ಅಂತ ಕೇಳಿದರೆ ನಿನ್ನ ಜೀವನದಲ್ಲಿ ಯಾವುದು ಹೇಗೆ ಬೆಳೆದು ಬಂದಿದೆ ಎನ್ನುವುದರ ಬಗ್ಗೆ ನಾ ಆಲೋಚಿಸುತ್ತಾ ಸ್ವಲ್ಪ ಹಿಮ್ಮಗನಾಗಿ ಸಾಗಿದೆ ಅಂತ ಆದ್ರೆ ಕುಂತಿಯ ಬಗ್ಗೆ ನೀ ಕೇಳಿದ್ಯಲ್ವಾ? ಏನು ಕೇಳದೆ? ಪಾಂಡವರ ಮಾತೆಯಾದ ಕುಂತಿಯ ಬಗ್ಗೆ ನಿನಗೆ ಬಹಳಷ್ಟು ಸ್ಪಷ್ಟವಾಗಿ ತಿಳಿದಿದೆ ತಾನೆ. ಗೌರವವೂ ಇದೆ. ವಸುದೇವನ ಬಗ್ಗೆ ನಿನಗೆ ಗೊತ್ತಿದೆಯಲ್ವಾ? ಗೊತ್ತಿದೆ. ನನ್ನ ಅಪ್ಪ ಯಾರು ಎನ್ನುವ ಹಾಗೆ ಕೇಳಿದ್ರೆ ವಸುದೇವ ಅಂತ ನೀನು ತಟಕ್ಕನೆ ಉತ್ತರ ಕೊಡ್ತಿ, ಹೌದು ತಾನೆ? ಖಂಡಿತ ಹೌದೇ ಹೌದು. ವಸುದೇವನ ಅಪ್ಪ ಯಾರು? ಅಲ್ಲಿಗೆ ಹೋಗ್ಬೇಕು. ಹೌದು. ಅಥವಾ ಈ ಕುಂತಿ ಮತ್ತು ಈ 5 ಮಂದಿ ಉಳಿದ ಹೆಣ್ಣು ಮಕ್ಕಳು ಮತ್ತು ವಸುದೇವ ಇವಿಷ್ಟೂ ಮಂದಿಯೂ ಕೂಡ ನನ್ನ ಅಪ್ಪನ ಅಜ್ಜನ ಮಕ್ಕಳಾಗಿ ಹುಟ್ಟಿಕೊಂಡಂತಹ ಕಾಲಕ್ಕೆ ಅವರಲ್ಲಿ ಕುಂತಿದೇವಿಯು ಒಬ್ಬಳು. ಅಲ್ಲಿಗೆ ಬೆಳೀತದೆ. ಹೌದು. ವಾಸ್ತವದಲ್ಲಿ ಹುಟ್ಟಿದ ಮನೆ ಎನ್ನುವುದು ಕುಂತಿಗೆ ಪೂರ್ಣವಾಗಿ ಅಲ್ಲಿ ಬೆಳೆಯುವುದಕ್ಕೆ ಅವಕಾಶವನ್ನು ಹೊಂದಿಸಿಕೊಡ್ಲಿಲ್ಲ. ಯಾಕಂದ್ರೆ ಕುಂತಿ ಭೋಜನೆಂಬಂತಹ ಹೆಸರುಳ್ಳ ನಮ್ಮ ಅಜ್ಜನ ಮಿತ್ರನಿಗೆ ಮಗಳನ್ನು ದತ್ತವಾಗಿ ಕೊಡ್ತೇನೆ ಎನ್ನುವ ಹಾಗೆ ಹೇಳಿದಂತಹ ಕಾರಣಕ್ಕೆ ಬೇಕಾಗಿ ಆ ಮಗು ಹುಟ್ಟಿದ ಊರನ್ನು ಬಿಟ್ಟು ಕೊಡಗು ಸಾಗಿ ಕುಂತಿ ಭೋಜನ ಅರಮನೆಗೆ ಹೋಗಬೇಕಾದಂತಹ ಪರಿಸ್ಥಿತಿ. ಅವನಿಗೆ ಮಕ್ಕಳಿಲ್ಲ ಎನ್ನುವ ಕಾರಣಕ್ಕಾಗಿ ಮಿತ್ರನ ಮಗಳನ್ನು ಸಾಕಿದ. ಹಾಗಾಗಿ ಪ್ರಥಾ ಎನ್ನುವಂತಹ ಹೆಸರನ್ನು ಹೊಂದಿದಂತಹ ಕುಂತಿ ಭೋಜನಿಗೆ ದತ್ತವಾಗಿ ಕೊಡಲ್ಪಟ್ಟು ಆ ಮೂಲಕವಾಗಿ ಆ ಮನೆಯಲ್ಲಿಯೇ ಬೆಳೆದಳು. ಕುಂತಿ ಭೋಜನಾದರೂ ತಾನು ಪಡಕೊಂಡಂತಹ ಈ ಮಗುವಿನ ಅಭ್ಯುದಯವೆನ್ನುವುದು, ಅವಳ ಭವಿಷ್ಯ ಎನ್ನುವುದು ಉತ್ತಮವಾಗಬೇಕು ಎನ್ನುವ ಉದ್ದೇಶಕ್ಕೆ ಬೇಕಾಗಿ ಬರುವಂತಹ ಎಲ್ಲರನ್ನೂ ಕೂಡ ಅತಿಥಿಗಳನ್ನು ಸತ್ಕರಿಸುವುದಕ್ಕೆ ಬೇಕಾಗಿ ಈ ಮಗಳನ್ನು ನಿಯೋಜನೆಗೊಳಿಸ್ತಾನೆ. ಅತಿಥಿ ಸತ್ಕಾರವನ್ನು ಮಾಡುವಲ್ಲಿ ಕುಂತಿ ನಾಮಕಳಾದ ಈ ಬಾಲೆ ಅದ್ವಿತೀಯವಾಗಿ ಪರಿಣಿತಿಯನ್ನು ಹೊಂದುತ್ತಾಳೆ. ಸಣ್ಣ ಪ್ರಾಯದಲ್ಲಿಯೇ ಎಲ್ಲರನ್ನು ಉಪಚರಿಸುತ್ತಾ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾಳೆ. ಆ ಕಾಲಕ್ಕೆ
ಅಪರದುರ್ಜಟಿಯೋ ಎನ್ನುವ ಹಾಗೆ ಅಥವಾ ಪ್ರತ್ಯಕ್ಷ ಪರಮೇಶ್ವರನ ಎರಡನೆಯ ಅವತಾರವೋ ಎನ್ನುವ ಹಾಗೆ ಲೋಕಮುಖದಲ್ಲಿ ಗುರುತಿಸಿಕೊಂಡಂತಹ ದುರ್ವಾಸರ ಆಗಮನ ಅಲ್ಲಿಗೆ ಆಗ್ತದೆ. ಅಲ್ಲಿಗೆ ಹೌದು. ದುರ್ವಾಸರಂದ್ರೆ ಏನು ಅಂತ ನಿನ್ಗೆ ಗೊತ್ತು? ಬಿರುಗಾಳಿ ಬಂದ ಹಾಗೆ ಅಂತ ಹೇಳಿ ಅವರಿಗೆ ಯಾವಾಗ ಹೇಗೆ ಯಾವ ಕಾರಣಕ್ಕೆ ಕೋಪ ಬರ್ತದೆ ಅಂತ ಗೊತ್ತಾಗುವುದಿಲ್ಲ. ಮೂಗಿನ ತುದಿಯಲ್ಲಿ ಕೋಪ ಅಂತಹ ಪರಮ ಕೋಪಿಷ್ಟರಾದಂತಹ ದುರ್ವಾಸರು ಬರುವಾಗ ಕುಂತಿ ಭೋಜ ಆ ಕಾಲಕ್ಕೆ ಯಾವುದೋ ರಾಜಕಾರ್ಯದಲ್ಲಿ ಮಗ್ನನಾಗಿದ್ದ. ಅವನಿಗೆ ಅವನನ್ನು ಉಪಚರಿಸುವುದಕ್ಕೆ ಅವಕಾಶ ಆಗಲಿಲ್ಲ. ಉಳಿದ ರಾಜಕನ ಪರಿವಾರದವರು ಕೂಡ ಇವರನ್ನು ಕಂಡಾಗ ಹೆದರಿದ್ರು. ಇವರನ್ನು ಹೇಗೆ ಉಪಚಾರ ಮಾಡಬೇಕು ಅಂತ ಅವರಿಗೂ ಗೊತ್ತಿಲ್ಲ. ದಿಗ್ಭ್ರಮೆ ಆಯ್ತು. ಹೌದು. ಎಲ್ಲಿಯಾದ್ರೂ ನಾವು ಮಾಡಿದ ಉಪಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ನಾವು ವ್ಯರ್ಥ ಶಾಪಗ್ರಸ್ತರಾಗಬೇಕಲ್ಲ ಎನ್ನುವ ಹಾಗೆ ಹೆದರಿಕೆ. ಹೌದು. ಪರಿಣಾಮ ಏನಾಯಿತು? ಈ ಕಿತ್ತಡಿ ಕೋಪಗೊಂಡ್ರು. ನಿಮ್ಮ ಮನೆಗೆ ಆಸ್ಥಾನಕ್ಕೆ ನಾ ಬಂದೆ ಅಂತ ಆದ್ರೆ ನನ್ನನ್ನು ಉಪಚರಿಸುವಲ್ಲಿ ನೀವು ಅಗೌರವವನ್ನು ತೋರಿಸ್ತೀರಾ ಅಂತ ಹೇಳಿಕೊಂಡು ಕೆಂಪು ಕಣ್ಣನ್ನು ಮಾಡಿಕೊಂಡು ಈಗಲಿತ್ತ ಪೆನ್ ಶಾಪಂ ಎನ್ನುವ ಹಾಗೆ ಕೈಯಲ್ಲಿರುವ ಕಮಂಡಲವನ್ನು ಎತ್ತಿ ಹಿಡಿದು ಶಾಪ ಕೊಡುವುದಕ್ಕೆ ಮುಂದಾದರು. ಅಲ್ಲಿವರೆಗೆ ಬೆಳೆಯುತ್ತಿದೆ. ಹೌದು. ಮತ್ತೆ ಉಳಿದ ರಾಜದ ಪರಿವಾರದಲ್ಲಿರುವ ಸೇವಕರೆಲ್ಲ ಹೆದರಿ ಹೌಹಾರಿ ಓಡಿದರೆ ಈ ಕಾಲಕ್ಕೆ ಆಸ್ಥಾನದಲ್ಲಿ ಉಪಚಾರ ಮಾಡುವುದಕ್ಕೆ ನಿಯೋಜನೆಗೊಂಡಂತಹ ಈ ಕುಂತಿ ಎನ್ನುವ ಹುಡುಗಿ ಓಡಿ ಹೋಗ್ತಾಳೆ. ಕೈಯಲ್ಲಿ ಗರ್ಭಾಸ್ತರಣವನ್ನು ಹಿಡಿದು ಕನಿಕರಿಸೈ ಡಿಂಗರಿಗರುಳು ಎನ್ನುವ ಹಾಗೆ ಆ ಮಹಾಮುನಿಪನಲ್ಲಿ ಕೈ ಮುಗಿದು, ನೀವು ಕೊಡುವಂತಹ ಶಾಪ ಎನ್ನುವುದು ಅದು ಕಾರ್ಕೋಟಕನ ಗರಳಕ್ಕೆ ಸಮಾನವಾದದ್ದು. ನಿಮ್ಮನ್ನು ಉಪಚರಿಸುವಲ್ಲಿ ನಾನು ಬದ್ಧಳಿದ್ದೇನೆ, ಸ್ವಾಮಿ ಹೀಗೆ ಬರಬೇಕು ಅಂತ ಹೇಳಿ ಈ ಸಣ್ಣ ಪ್ರಾಯದ ಹುಡುಗಿ ಅವಳನ್ನು ಉಪಚರಿಸ್ತಾಳೆ. ಕತೆ ಬಹಳ ಚೆನ್ನಾಗಿದೆ. ಹೌದು. ಸ್ವಾರಸ್ಯವೂ ಇದೆ. ಹೌದು. ನೀವು ಹೇಳುವ ಶೈಲಿ ಮತ್ತು ಸ್ವಾರಸ್ಯ. ಹೀಗೆ ಈ ಒಂದು ಬಾಲಿಕೆ ಅಷ್ಟು ಚೆನ್ನಾಗಿ ಉಪಚರಿಸಿದ್ದರ ಪರಿಣಾಮ ಏನಾಯಿತು ಅಂತ ಕೇಳಿದರೆ ಸೂರ್ಯೋದಯದ ಮಂಜಿನ ಹಾಗೆ ಈ ದುರ್ವಾಸರಿಗೆ ಬಂದ ಕೋಪ ಮಾಯವಾಗ್ತದೆ, ಕರಗಿ ಹೋಗ್ತದೆ. ಪರಿಣಾಮ ಏನಾಗ್ತದೆ? ಪ್ರಸನ್ನರಾಗ್ತಾರೆ. ಈ ಹೆಚ್ಚು ಕೋಪ ಇದ್ದವರು ಪ್ರಸನ್ನರಾದ್ರೂ ತುಂಬಾ ಲಾಭ ಉಂಟು. ಪ್ರಸನ್ನರಾದ್ರೆ ಬಹಳ ಬೇಗ ಪ್ರಸನ್ನ. ಏನು ಕೊಡಬೇಕು ಅಂತ ಗೊತ್ತಿಲ್ಲ, ಕೇಳಿದ್ದೆಲ್ಲ ಕೊಡುವಷ್ಟರ ಮಟ್ಟಿಗೆ ಉದಾರಿಗಳಾಗಿದ್ದಾರೆ. ಕೇಳದೆಯೂ ಕೊಡ್ತಾರೆ. ಹೌದು. ಈ ಕಾಲಕ್ಕೆ ಆ ದುರ್ವಾಸರು ಕೂಡ ಹಾಗೆ ಹೇಳ್ತಾರೆ, ಮಗಳೇ, ನಿನ್ನದ್ದಾದ ಉಪಚಾರ ಕ್ರಮದಿಂದ ನಾನು ಸಂತೋಷಗೊಂಡಿದ್ದೇನೆ. ನೀನು ಕೇಳದೆ ನಿನಗೆ ಅನುಗ್ರಹವನ್ನು ಮಾಡ್ತೇನೆ. ಅಂದ್ರೆ ಏನು ಬೇಕು ಅಂತ ಕೇಳಿದ್ರು ಆ ಹುಡುಗಿಗೆ ಏನು ಅಂತ ಕೇಳಲಿಕ್ಕೂ ಗೊತ್ತಿರ್ಲಿಕ್ಕಿಲ್ಲ, ಅಷ್ಟು ಸಣ್ಣ ಪ್ರಾಯದ ಹುಡುಗಿ. ಹೌದು. ನಿನಗೊಂದು ದಿವ್ಯವಾದ ಮಂತ್ರೋಪದೇಶವನ್ನು ಮಾಡ್ತೇನೆ ಅಂತ ಹೇಳಿ ಹತ್ತಿರಕ್ಕೆ ಕರೆದು ಕಿವಿಯಲ್ಲಿ ಒಂದು ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅದು ಎಂತಹ ಮಂತ್ರ ಅಂತ ಕೇಳಿದ್ರೆ, ಆ ಮಂತ್ರವನ್ನು ಹೇಳಿ ಯಾವ ದೇವತೆಯನ್ನು ಕರೆದರು ಅವ ಬರಲೇಬೇಕು. ಬರುವುದು ಮಾತ್ರ ಅಲ್ಲ, ಪುತ್ರ ಕಾರಣವಾಗುವಂತಹ ಒಂದು ವಿಶೇಷ ಅನುಗ್ರಹವನ್ನು ಮಾಡುವ ಆಜ್ಞೆ ಇರುವಂತಹ ಮಂತ್ರ ಅದು. 5 ಮಂತ್ರ ಹೇಳಲಿಲ್ಲ ಅವರು, ಒಂದೇ ಮಂತ್ರ ಹೇಳಿದ್ದು. ಅದನ್ನು ಪುನಶ್ಚರಣೆ ಮಾಡಲಿಕ್ಕೆ ಹೇಗೆ ಪುನಶ್ಚರಣೆ ಅಂದ್ರೆ, ಯಾವ ದೇವತೆಯನ್ನು ಉದ್ದೇಶಿಸಿ ಅವಳು ಕರೀತಾಳೆ ಆವಾಗ ಅವರು ಬರಬೇಕು. ಒಂದು ಮಂತ್ರದಿಂದ ಯಾವ ದೇವತೆಯನ್ನು ಕರೆದ್ರೂ ಅವರು ಬರುವಂತಹ ಅನುಗ್ರಹ ಮಂತ್ರದಲ್ಲಿದೆ. ಪುತ್ರ ಸಂತಾನವನ್ನು ಪಡೆಯುವ ಅನುಗ್ರಹವನ್ನು ಹೊಂದಿಸುವ ದಿವ್ಯ ಮಂತ್ರದ ಉಪದೇಶ ಅವರು ಮಾಡಿದ್ದು. ಕುಂತಿಗೆ ಅಲ್ಲಿ ದಿವ್ಯ ಮಂತ್ರದ ಉಪದೇಶ ಆಯಿತು. ಕ್ರಾಂತದರ್ಶಿಗಳಲ್ವೇ ಋಷಿಮುನಿಗಳಾದವರು, ಅವರಿಗೆ ಭವಿತವ್ಯವನ್ನು ಭೇದಿಸಿ ತಿಳಿಯುವ ಶಕ್ತಿ ಇರುವುದರಿಂದಲೇ ಅವರು ಹಾಗೆ ಅನುಗ್ರಹ ಮಾಡಿರಬೇಕು. ಅಲ್ಲದೆ ಇದ್ರೆ ಅಷ್ಟು ಸಣ್ಣ ಪ್ರಾಯದ ಹುಡುಗಿಗೆ ಈ ಒಂದು ಮಕ್ಕಳನ್ನು ಪಡೆಯುವ ಮಂತ್ರ ಕೊಡುವ ಉದ್ದೇಶ ಏನು? ಅದು ಮದುವೆಯಾಗದ ಹುಡುಗಿ. ಹೌದು. ಇದರ ಪರಿಣಾಮ ಏನಾಯಿತು? ಅವರು ಮಂತ್ರವನ್ನು ಹೇಳಿದರೂ ಸಂತೋಷಗೊಂಡು ಹೊರಟು ಹೋದ್ರು. ಸಣ್ಣ ಪ್ರಾಯದ ಹುಡುಗಿ ಅಲ್ವೋ, ಇನ್ನೂ ಆಟ ಪಾಠದಲ್ಲಿ ತೊಡಗಿಕೊಂಡೇ ಇರುವ ಹುಡುಗಿ ಅಲ್ವೋ. ಓರಗೆಯ ಮಕ್ಕಳ ಜೊತೆ ಆಟ ಆಡುವ ಹೊತ್ತಿನಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಅಭ್ಯಾಸ ಜೋರು, ತಂದೆ ತಾಯಿ ಆಟ ಆಡುವುದು. ಒಂದು ಸ್ವಲ್ಪ ದೊಡ್ಡ ಮಗು ತಂದೆ ಆಗುವುದು, ಒಂದು ಸಣ್ಣ ಮಗು ತಾಯಿ ಆಗುವುದು, ಇನ್ನೂ ಸಣ್ಣ ಒಂದು ಮಕ್ಕಳಿದ್ರೆ ಅದನ್ನು ಮಕ್ಕಳ ಹಾಗೆ ಹಿಡ್ಕೊಂಡು ಹೋಗುವುದು. ಮಕ್ಕಳ ಆಟ ಆಡುವುದು ಸುಲಭದ ಆಟ ಅಂದ್ರೆ ಅದೇ ಮಕ್ಕಳ ಆಟ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ಪ್ರಿಯವಾದದ್ದು. ಹೀಗೆ ಬಾಲಿಕೆ ಅದಕ್ಕೆ ಆದರ್ಶ ಯಾರು? ಅವರು ನೋಡಿದಂತಹ ಹಿರಿಯರು, ತಂದೆ ತಾಯಿಗಳನ್ನೆಲ್ಲ ಕಲ್ಪಿಸಿಕೊಂಡು ಅವರು ಆ ಪಾತ್ರವಾಗುವುದು. ತಂದೆಯ ಹಾಗೆ, ತಾಯಿಯ ಹಾಗೆ, ಮಗುವಿನ ಹಾಗೆ, ಅಜ್ಜನ ಹಾಗೆ, ಅಜ್ಜಿಯ. ಹೌದು. ಅದನ್ನು ಅವರೊಳಗೆ ಕಲ್ಪಿಸಿಕೊಳ್ಳುವುದು. ಮಕ್ಕಳಲ್ಲಿ ಬೆಳೆಯುವ ಸ್ವಭಾವ ಅದು.
ಅದಕ್ಕೆ ನಾವು ಯಾವಾಗಲೂ ಹೇಳುವಾಗ ಹೇಳುವ ಹಿರಿಯರು ಸರಿಯಾಗಿರ್ಬೇಕು, ಯಾಕಂದ್ರೆ ಮಕ್ಕಳು ಕಲಿಯುವುದು ಅದನ್ನೇ ಅಲ್ವಾ. ಹೌದು, ಇಲ್ಲಿಯೂ ಆದದ್ದು ಅದೇ. ಮಕ್ಕಳ ಆಟವನ್ನು ಆಡುವಾಗ ಇವಳಿಗೆ ಮಗು ಸಿಗ್ಲಿಲ್ಲ. ಆಡುವಾಗ ಯಾರು ಮಗು ಕೊಡುವುದಕ್ಕೆ ಮಗಳಾಗುವುದಕ್ಕೆ ಇಷ್ಟವೇ ಪಡಲಿಲ್ಲ, ಅವಳನ್ನು ದೂರ ಇಟ್ಟರು. ಇವಳಿಗೆ ಸಿಟ್ಟು ಬಂತು. ಓ ಹೌದಾ, ನಿಮ್ಮ ಈ ಮಗು ಎಲ್ಲ ಯಾಕೆ, ಗೊಂಬೆಯ ಮಗು ಎಲ್ಲ ಬೇಡ, ನಾನು ನಿಜವಾದ ಮಗುವನ್ನೇ ಪಡೆಯುತ್ತೇನೆ ಅಂತ ಹೇಳಿದ್ಲು. ಯಾರು? ಈ ಹುಡುಗಿ ಕುಂತಿ. ಏನು ಮಾಡಿದ್ಲು? ಪೂರ್ವ ದಿಕ್ಕಿನಲ್ಲಿ ಉದಿಸಿ ಬರುತ್ತಿರುವಂತಹ ಭಗವಾನ್ ಭಾನುದೇವ ಬಾಲಭಾಸ್ಕರ ಆಗ ತಾನೇ ಉದಿಸಿ ಬರುತ್ತಾ ಇರುವಂತಹ ಸೂರ್ಯನನ್ನು ನೋಡಿ ಶುದ್ಧವಾದಂತಹ ಒಂದು ಮನಸ್ಸುಳ್ಳವಳಾಗಿ ಗಂಗೆಯಲ್ಲಿ ಮಿಂದವರು ಹೇಳಿದ್ದಾರೆ, ವಿಧಿಯಲ್ಲಿ ಹೀಗೆ ಮಾಡಬೇಕು ಅಂತ. ಸೂರ್ಯನನ್ನು ನೋಡಿ ಮಂತ್ರೋಚ್ಚಾರಣೆ ಮಾಡಿದ್ಲು. ಆ ಸೂರ್ಯದೇವನನ್ನು ನೋಡಿ ಮಂತ್ರೋಚ್ಚಾರಣೆ. ಹೌದು. ಏನಾಯಿತು? ಪರಿಣಾಮ ಏನಾಗಬೇಕು? ದುರ್ವಾಸರ ಮಂತ್ರ ಅಂತ ಹೇಳಿದ್ರೆ ಹೆದರದೇ ಇದ್ದವರು ಯಾರಾದ್ರೂ ಇದ್ದಾರೋ? ಅದು ಅಷ್ಟಿಷ್ಟಕ್ಕೆ ಸಮುದ್ರ ಮಥನದಲ್ಲಿ ಅಧಿಕ ಪ್ರಸಂಗ ಮಾಡಿದ್ದಕ್ಕೆ ದೇವೇಂದ್ರನ ಸಂಪತ್ತೇ ಕೆಳಗೆ ಬಿದ್ದಿದೆ, ಎಲ್ಲ ಸಮುದ್ರ ಪಾಲಾಗ್ಲಿ ಅಂತ ಹೇಳಿದ್ದಾರೆ. ಅಂತಹ ಹಿನ್ನೆಲೆ ಇರುವಾಗ ಸೂರ್ಯದೇವ ಹೆದರದೇ ಇದ್ದಾನು? ಹೆದರಲೇಬೇಕು. ಅವ ಬಂದ, ಅವನಿಗೆ ಆ ಮಂತ್ರ ಕೇಳಿದಾಕ್ಷಣ ಅರ್ಥ ಆಗಿದೆ ಯಾಕೆ ಈ ಮಂತ್ರ ಕೊಟ್ಟದ್ದು ಅಂತ. ನಿಜವಾಗಿ ಇನ್ನೂ ಕನ್ಯಾವಸ್ಥೆಯಲ್ಲಿ ಹುಡುಗಿ ಇದ್ದಾಳೆ, ಯಾವ ಕಾರಣಕ್ಕೂ ಮಗುವನ್ನು ಹೆರುವ ಪ್ರಾಯವೇ ಅಲ್ಲ ಅದು. ಹಾಗಂತ ದಿವ್ಯದೇಹಿಯಾದಂತಹ ಸೂರ್ಯನಿಗೆ ಅನುಗ್ರಹ ಮಾಡುವ ಶಕ್ತಿ ಇದ್ದದ್ರಿಂದಲೇ ಮುಟ್ಟಿಬಿಟ್ಟ. ಅವಳ ಹತ್ರ ಕೇಳಲಿಲ್ಲ. ಪರಿಣಾಮದಲ್ಲಿ ಆ ಕ್ಷಣದಲ್ಲಿ ಮಗುವೊಂದನ್ನು ಹಡೆಯುವ ಹೇರುವ ಆ ಸಾಮರ್ಥ್ಯವನ್ನು ಕುಂತಿ ಪಡೆದು ಒಂದು ಮಗು ಅವಳ ಕೈಗೆ ಬಂತು. ಆ ಸಣ್ಣ ಪ್ರಾಯದಲ್ಲಿ ಅದಕ್ಕೆ ಸಂಕಲ್ಪ ಮಾತ್ರದಿಂದಲೇ ದೇವರ ಅನುಗ್ರಹದಿಂದ ಆ ಮಕ್ಕಳಾಗುವಂತಹ ವಿಶಿಷ್ಟವಾದ ಮಂತ್ರವಾದದ್ದರಿಂದ ಅವಳಿಗೆ ಕೈಗೆ ಮಗು ಸಿಕ್ಕಿತು. ಕೋಪದ ಭರದಲ್ಲಿ ಮಕ್ಕಳಲ್ಲಿ ಹೇಳಿ ಆಗಿದೆ ಮಗು ತರ್ತೇನೆ ಅಂತ. ಮಗು ಬಂದ ಮೇಲೆ ಆಕಾಶ ನೋಡ್ಲಿಕ್ಕೆ ತೊಡಗಿದ್ಲು. ಇದನ್ನೆಂತದ್ದು ಮಾಡುವುದು ಗೊತ್ತಾಗುವುದಿಲ್ಲ. ಪ್ರಾಯ ಆಗಲಿಲ್ಲ, ಇನ್ನೂ ಮದುವೆ ಆಗಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಮಗುವನ್ನು ನಾ ಹಿಡ್ಕೊಂಡದ್ದು ಹೌದು ಅಂತ ಆದ್ರೆ ಸಮಾಜದಲ್ಲಿ ಮುಖ ತೋರಿಸುವುದು ಹೇಗೆ ಎನ್ನುವಂತಹ ಚಿಂತೆ ಈ ಮಗುವಿಗಾಯಿತು. ಆ ಮಗುವನ್ನು ಹಿಡದಿದ್ದರಿಂದ ಅವಳ ಕನ್ಯತ್ವ ನಾಶ ಆಗಿದೆ. ಅದನ್ನು ಸೂರ್ಯದೇವ ಮತ್ತೆ ಹಾಗೆ ಅನುಗ್ರಹಿಸಿ ಅವ ಅಂಬರೋತ್ಕ್ರಮಣನಾಗಿ ಸಾಗಿದ. ಅದು ದೇವರ ಅನುಗ್ರಹ. ಹಾಗಾಗಿ ಕುಂತಿ ಮತ್ತು ಕನ್ಯೆಯಾಗಿಯೇ ಉಳಿದ್ಲು. ಸಂಕಲ್ಪ ಮಾತ್ರದಿಂದ ಜನಿಸಿದ ಮಗು. ಹೌದು. ಹಾಗೆಂದು ಈ ಮಗುವನ್ನು ನೋಡಿ ಮುಂದೇನು ಮಾಡುವುದು ಎನ್ನುವ ಹಾಗೆ ದುಃಖಿಸ್ತಾ ಇದ್ದಂತಹ ಹೊತ್ತಿಗೆ ಅವಳಿಗೆ ಮನಸ್ಸಿಗೆ ಒಂದು ಆಲೋಚನೆ ಹೊಳೆಯಿತು. ನನ್ನ ತಂದೆಯ ಒಂದು ಪ್ರತಿಷ್ಠೆಯ ಪ್ರಶ್ನೆ, ಘನತೆಯ ಪ್ರಶ್ನೆ, ಆ ಕಾರಣಕ್ಕಾಗಿ ಈ ಮಗುವನ್ನು ನಾನು ತ್ಯಜಿಸಬೇಕು ಅಂತ ತೀರ್ಮಾನಕ್ಕೆ ಬರ್ತಾಳೆ. ಕಥೆಯನ್ನು ಸೊಗಸಾಗಿದೆ. ಆ ಕಾಲಕ್ಕೆ ಯಾವತ್ತೋ ನಡೆದ ಕಥೆ. ಹೌದು, ತುಂಬಾ ಹಿಂದೆ ನಡೆದದ್ದು. ಈಗ ನನಗೆ ಎಷ್ಟು ಪ್ರಾಯ ಆಯಿತು? ಆ ಕಾಲವನ್ನು ಲೆಕ್ಕ. ಹೌದು. ಈಗ ನನಗೆ ಹೇಳುವ ಅರ್ಥ ಅಂದ್ರೆ ಒಂದಷ್ಟು ಪ್ರಾಯದ ಹಿಂದಿನ ಕಥೆ ಅದು. ನಿನ್ನ ಪ್ರಾಯಕ್ಕೆ ಹೊಂದಿಕೊಂಡು ಆಗುವ, ಆ ಪ್ರಾಯಕ್ಕೆ ಆಗುವ ಹಿಂದಿನ ಕಥೆ. ಹೀಗೆ ಈ ಮಗು ಏನಾಯ್ತು, ಈ ಕೈಗೆ ಸಿಕ್ಕಿದ ಮೇಲೆ ಇದನ್ನು ಬಿಡಬೇಕು ಅಂತಾಯ್ತು, ತ್ಯಜಿಸಬೇಕು ಅಂತಾಯ್ತು. ಎಲ್ಲಿ ತ್ಯಜಿಸುವುದು? ಆಗ ತಾನೇ ತಾನು ಸೂರ್ಯಮಂಡಲದಿಂದ ಸಿಡಿದು ಬಂದಂತಹ ಒಂದು ಮಿಹಿರ ಬಿಂಬದ ಹಾಗೆ, ಅಪರ ಬಿಂಬದ ಹಾಗೆ ಕಾಣ್ತಾ ಇತ್ತು. 2 ಕುಂಡಲಗಳು ಶೋಭಿಸ್ತಾ ಇತ್ತು ಕಿವಿಯಲ್ಲಿ. ಹಾಗಾಗಿ ಪುಟಬಿಟ್ಟ ಚಿನ್ನದಂತಿರುವ ವರ್ಣ ಹೊಂದಿರುವ ಈ ಮಗು ಇದನ್ನು ಹೇಗೆ ಬಿಡಬಾರದು ಅಂತ ಆಲೋಚಿಸಿದ್ಲು. ಯಾರಾದ್ರೂ ಇದನ್ನು ಸಾಕಬೇಕು, ನನಗೆ ಸಾಕ್ಲಿಕ್ಕೆ ಆಗದೇ ಇದ್ರೂ ಈ ಮಗು ಯಾವ ಕಾರಣಕ್ಕೂ ಅನಾಥ ಶಿಶುವಾಗಬಾರದು ಎನ್ನುವ ಕಾರಣಕ್ಕಾಗಿ ಒಂದು ತೊಟ್ಟಿಲನ್ನು ತರ್ತಾಳೆ. ತನ್ನ ದೇಹದಲ್ಲಿದ್ದ ಒಂದಷ್ಟು ಯಾವ ಬಂಗಾರ ಇದೆಯೋ ಅದೆಲ್ಲವನ್ನು ಆ ತೊಟ್ಟಿಲಿಗೆ ಹಾಕುತ್ತಾಳೆ. ಆ ತೊಟ್ಟಿಲನ್ನು ಹಿಡ್ಕೊಂಡು ಹೋಗಿ ತೇಲಿ ತೇಲಿ ಸಾಗುತ್ತಿರುವಂತಹ ಭವಜಟ ದುಕೂಲ ಜನಿತೆಯಾದಂತಹ ಗಂಗಾ ನದಿಗೆ ಬಂದು ಅದರ ತಟಿಯಲ್ಲಿ ನಿಂತು ತೊಟ್ಟಿಲನ್ನು ನದಿಯಲ್ಲಿಟ್ಟು ಕೈ ಮುಗಿದು ಪ್ರಾರ್ಥಿಸ್ತಾಳೆ. ಜಗತ್ತನ್ನು ಕಾದಂತಹ ಓ ಜಗದಬ್ಬೆ, ಓ ಗಂಗಾದೇವಿ, ಸಗರ ಪುತ್ರರಿಗೆ ಸ್ವರ್ಗದ ಸೋಪಾನವನ್ನು ಒದಗಿಸಿಕೊಟ್ಟಂತಹ ಮಹಾಮಾತೆ, ಅನಿರೀಕ್ಷಿತವಾಗಿ ಸಿಕ್ಕಿದ ನನ್ನ ತನು ಪರಿಚ್ಯುತವಾದಂತಹ ಈ ಮಗುವನ್ನು ನೀನು ಲೋಕದಲ್ಲಿ ಮುಳುಗಲೀಯದೆ ಸಾಯಲೀಯದೆ ಕಾಯಬೇಕು ಎನ್ನುವ ಹಾಗೆ ನಮಸ್ಕರಿಸಿ ಆ ಮಗುವನ್ನು ಆ ಗಂಗೆಯಲ್ಲಿ ತೇಲಿ ಬಿಡ್ತಾಳೆ. ಮುಂದಕ್ಕೆ ಗಂಗೆಯಾದರೂ ಲೋಕದ ಮಹಾಮಾತೆ, ಪರಮ ಪಾಪನಾಶಿನಿ, ತನ್ನ ದಿವ್ಯವಾದಂತಹ ಶಕ್ತಿಯಿಂದ ಆ ತೊಟ್ಟಿಲನ್ನು ಮುಳುಗಲೀಯದೆ ಸಾಯಲೀಯದೆ ತನ್ನ ತೆರೆಗಳಲ್ಲಿ ಯಾವ ಕಾರಣಕ್ಕೂ ಅದು ಅಡಿಮೇಲಾಗದ ಹಾಗೆ ಈ ತಟಿಯಿಂದ ಕೊಂಡೋಗಿ ಆ ತಟಿಗೆ ಅದು ಒಯ್ಯುತ್ತದೆ.
ಹೊಯ್ಗೆಯ ರಾಶಿಗೆ ಹೋಗಿ ಮಗು ಬೀಳುತ್ತದೆ, ಆಕಾಶವನ್ನು ನೋಡ್ತದೆ, ಹೊಯ್ಗೆಯ ಮೇಲೆ ಕಾಲನ್ನು ತಟ ಪಟನೆ ಅಲ್ಲಾಡಿಸುತ್ತಾ ನನ್ನನ್ನು ತೊರೆದೆಯಲ್ಲವೋ ಜನಕ ಎನ್ನುವ ಹಾಗೆ ಆಕಾಶದಲ್ಲಿದ್ದ ಸೂರ್ಯನನ್ನು ನೋಡಿ ಜೋರಾಗಿ ಕೂಗುವುದಕ್ಕೆ ಆರಂಭಿಸ್ತದೆ. ಆ ಕಾಲಕ್ಕೆ ಏನಾಗ್ತದೆ ಅಂತ ಕೇಳಿದ್ರೆ ಹಸ್ತಿನಾವತಿಯಲ್ಲಿ ಅಧಿರಥ ಅಂತ ಹೇಳುವವ ಒಬ್ಬ ನಿತ್ಯವೂ ತನ್ನ ಬೇಟೆಯ ಕಾಯಕವನ್ನು ಮಾಡುವುದಕ್ಕೆ ನದಿ ದಂಡೆಗೆ ಬರುವಂತಹ ಒಂದು ಹವ್ಯಾಸವನ್ನು ಹೊಂದಿರ್ತಾನೆ. ಪರಿಣಾಮ ಏನಾಯಿತು, ಅವ ಆ ದಿವಸವೂ ಬಂದ. ಬರುವಾಗ ಇಲ್ಲಿ ಮಗು ಕಾಣುತ್ತದೆ. ಹಸ್ತಿನಾವತಿ ಅಧಿರಥನಿಗೆ ಅಲ್ಲಿಗೆ ಬಂದದ್ದು. ಈ ಮಗು ನೋಡ್ಲಿಕ್ಕೆ ಸಿಗ್ತದೆ. ಮಗುವಿನ ಕಿವಿಯಲ್ಲಿ ಅಲ್ಲಿಯವರೆಗೆ ಯಾವ ಒಂದು ಪುತ್ರ ಭಾಗ್ಯವನ್ನು ಪಡೆಯುವುದಕ್ಕೆ ಅವಕಾಶವನ್ನು ಹೊಂದದೇ ಇದ್ದಂತಹ ಅವನಿಗೆ ದೇವರು ಇದು ನನಗೆ ಕೊಟ್ಟ ಮಗು ಅಂತ ಹೇಳಿ ಭಾವಿಸ್ತಾನೆ. ಕರ್ಣದಲ್ಲಿ ಆ ಕುಂಡಲವನ್ನು ಹೊಂದಿರುವ ಈ ಮಗುವನ್ನು ಎತ್ತಿಕೊಳ್ತಾನೆ. ಇದು ನನಗೆ ಬೇಕು ಅಂತ ಹೇಳ್ತಾನೆ. ಇದನ್ನು ಹಿಡಿದುಕೊಳ್ತಾನೆ, ಹೋಗ್ತಾನೆ. ಸಾಕು ಸಾಕು ದೇವ, ಸಾಕು. ಕಥೆ ಅರ್ಥ ಆಯ್ತಾ? ಯಾವುದು ಎಲ್ಲಿಗೆ ಹೇಗೆ ಅರ್ಥ ಆಗಬೇಕು ಅದು ಅರ್ಥ ಆಗಿ ಹೋಯಿತು. ಶೂರ ಕುಂತಿ ಭೋಜನ ಮಗಳು ಕುಂತಿ ನಿನ್ನಮ್ಮ, ಸೂರ್ಯ ನಿನ್ನಪ್ಪ. ನನ್ನ ಅವ್ವ ಕುಂತಿದೇವಿ, ಸಾಕ್ಷಾತ್ ಸೂರ್ಯ ನಾರಾಯಣನೇ ನನ್ನಪ್ಪ. ವರಾನುಗ್ರಹರಾಗಿ ಹುಟ್ಟಿದವ ನಾನು. ಎಲ್ಲಿಯ ಸೂರ್ಯದೇವನ ಅನುಗ್ರಹ, ಎಲ್ಲಿಯ ಈ ಹತಭಾಗ್ಯದನದ ಸ್ಥಿತಿ ನನಗೆ. ಅಂತಹ ಅವ್ವೆಯ ಪುತ್ರನಾಗಿ ಜನಿಸಿದರೂ ಲೋಕದಲ್ಲಿ ಹೇಳಿಕೊಳ್ಳಲಾರದಂತಹ ಸ್ಥಿತಿ. ಕನ್ಯೆಯಾಗಿ ಕುಂತಿ ಇದ್ದಂತಹ ಬಾಲ್ಯದಲ್ಲಿ ಹುಟ್ಟಿದಂತಹ ಆ ಮಗುವಿಗೆ ಅರ್ಥವಾಗದಂತಹ ಸಮಯದಲ್ಲಿ ಮಗುವನ್ನು ಕರುಣಿಸಿದವ ನನ್ನಪ್ಪ. ಏನು ಹೇಳಲಿ ನಾನಿದಕ್ಕೆ, ಏನು ಹೇಳಲಿ? ವರವನ್ನಿತ್ತ ದೂರ್ವಾಸರನ್ನು ನಾನು ಜರಿಯಲಿ. ಅವರದ್ದಾದರೂ ಅವರು ಸಂಪ್ರೀತರಾಗಿ ಕೊಟ್ಟಂತಹ ವರ. ಈ ವರದ ಮಹಿಮೆಯನ್ನು ತಿಳಿಯದೆ ಸೂರ್ಯದೇವನನ್ನು ಪ್ರಾರ್ಥಿಸಿಕೊಂಡು ಮಗುವಿಗಾಗಿ ಬೇಡಿದ ನನ್ನ ಅವ್ವೆಯನ್ನು ಜರಿಯಲಿ. ಖಂಡಿತವಾಗಿಯೂ ಸಾಧ್ಯವಿಲ್ಲ. ಎಷ್ಟಾದರೂ ಅವ್ವೆ ನನಗವಳು.
ಈ ಭೂಮಿಯ ಬೆಳಕನ್ನು ತೋರಿಸಿದಂತಹ ನನ್ನವ್ವೆ ಅವಳು. ಅಮ್ಮ ಎಂದು ಬಾಯಿ ತುಂಬ ಕರೆಯಲಾರದಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ. ಮಗು ಎಂದು ನನ್ನನ್ನು ಅಪ್ಪಿ ಮುಟ್ಟಿಸಿಕೊಳ್ಳಲಾರದಂತಹ ಸ್ಥಿತಿಯಲ್ಲಿ ಗಂಗೆಯ ಪಾಲಾಗಿರಿಸಿದಳು. ಏನು ಮಾಡುವುದು? ನನ್ನದಾದಂತಹ ಭವಿಷ್ಯಕ್ಕೆ ಇದುವೇ ದಾರಿ ಎನ್ನುವುದನ್ನು ವಿಧಿಲಿಖಿತ ಹಾಗೆ ಮಾಡಿದ್ದರೆ ಅದನ್ನು ತಪ್ಪಿಸಿಕೊಳ್ಳಲು ಯಾರಿಂದ ಸಾಧ್ಯ? ಯಾರನ್ನು ದೂರಿ ಏನು ಪ್ರಯೋಜನ? ಲೋಕಕ್ಕೆ ಬೆಳಕಿತ್ತ ತಾಯಿ ಒಬ್ಬಳಾದರೆ ನನಗೆ ಮಮತೆಯ ಆ ಒಂದು ವಾತ್ಸಲ್ಯವನ್ನಿತ್ತು ಬೆಳೆಸಿದವಳು ನನ್ನವ್ವೆ. ರಾಧೇಯ ರಾಧೇಯ ಅಂತ ಲೋಕ ಕರೆಯುವಾಗ ನನ್ನ ಮಾತೆಯ ಮಮತೆ ನನಗೆ ಅರಿವಾಗುತ್ತದೆ. ಹಾಗಿದ್ದರೆ ಅಂತಹ ಮಾತ್ರ ವಾತ್ಸಲ್ಯದ ಮಡಿಲಲ್ಲಿ ಬೆಳೆದ ನಾನು ನತಹೀನನೇ. ಕುಂತಿಯ ಮಡಿಲಲ್ಲಿ ಬೆಳೆಯುವಂತಹ ಭಾಗ್ಯವನ್ನು ಪಡೆಯಲಿಲ್ಲ ಎನ್ನುವುದಕ್ಕಾಗಿ ಮರೆಯಲಿ. ದೇವಾ, ಏನು ಯಾವ ಹಂಬಲದಿಂದ ಇದುವರೆಗೆ ನನ್ನ ಜನನದ ಗುಟ್ಟನ್ನು ತಿಳಿಯುವಂತಹ ಆಶೆ ಇತ್ತು, ಅದು ಸಾಕು ಅಂತ ಅನ್ನಿಸಿದೆ. ನನ್ನ ಜನನದ ಆ ಒಂದು ರಹಸ್ಯವನ್ನು ತಿಳಿಯುವುದರಿಂದ ನನ್ನ ಮನ ಅದು ಸಂತಸದಿಂದ ಹಿಗ್ಗುವುದಿಲ್ಲ, ಮರಗುತ್ತದೆ ಅಂತ. ಆದರೆ ಈ ರಹಸ್ಯವನ್ನು ತಿಳಿದುಕೊಳ್ಳಲೋಸುಗವೇ ನಾನು ಇಷ್ಟು ದಿನ ಕಾತರದಿಂದ ನಿರೀಕ್ಷಿಸಿದ್ದೇನೆ. ತಿಳಿದುಕೊಳ್ಳುವ ಸಮಯದಲ್ಲಿ ತಿಳಿದುಕೊಳ್ಳಲಾಗಲಿಲ್ಲ. ಈಗ ಯಾವ ಸಮಯದಲ್ಲಿ ಇದು ಬೇಡವಿತ್ತೋ ಆ ಸಮಯದಲ್ಲಿ ನನಗೆ ನನ್ನ ಜನ್ಮದ ರಹಸ್ಯದ ಅರಿವಾಗಿದೆ. ಏನಾಗುತ್ತದೆಯೋ ಗೊತ್ತಿಲ್ಲ. ದೇವಾ, ನಿನ್ನ ಮಾತಿನ ಮರ್ಮಗಳು ಅದು ಎದೆಯನ್ನು ಸಂತಸದಿಂದ ಬೀಗುವುದಕ್ಕೆ ಬದಲಾಗಿ ಮಮ್ಮಲವಾಗಿ ಮರುಗುವಂತೆ ಮಾಡುತ್ತಾ ಇದೆ. ನನ್ನವ್ವೆ ಯಾರು ಎಂದು ಗೊತ್ತಾದರೂ ಹೋಗಿ ಅವಳ ಪಾದ ಮೂಲದಲ್ಲಿ ಬಿದ್ದು ನಮಿಸಲಾರದಷ್ಟು ದೂರದಲ್ಲಿ, ಸಾಕಷ್ಟು ದೂರದಲ್ಲಿ, ಅಂತರದಲ್ಲಿ ನಾನಿದ್ದೇನೆ. ಆ ಸಂಭ್ರಮವನ್ನು ಹೊರಗೆ ಸಂಭ್ರಮಿಸುವಷ್ಟು ನನ್ನಲ್ಲಿ ವ್ಯವಧಾನವಿಲ್ಲ. ನಮ್ಮೀರುವರ ಮಧ್ಯದಲ್ಲಿ ಅಷ್ಟೊಂದು ಗಾಢವಾದಂತಹ ದೀರ್ಘವಾದಂತಹ ಬಿರುಕು ಅದು ಮುಂದೆ ಮುಂದೆ ಸಾಗಿಕೊಂಡು ಅದು ಯಾರಿಂದಲೂ ತುಂಬಿಸಲಾರದ ಕಂದಕವಾಗಿ ಈಗ ಮುಂದುವರಿದಿದೆ. ಒಂದು ಕಡೆಯಲ್ಲಿ ಕುಂತಿಯ ಪುತ್ರರು, ಇನ್ನೊಂದು ಕಡೆಯಲ್ಲಿ ಏಕಾಂಗಿಯಾಗಿ ನಾನು. ಯಾರನ್ನು ಅವರು ವೈರಿಗಳು ಎಂದು ತಿಳಿದಿದ್ದಾರೋ ಆ ವೈರಿಯ ಆಶ್ರಯದಲ್ಲಿ ಅವನೇ ಶ್ರೇಷ್ಠ ದಾತಾರ ಎಂದು ಅರಿತವ ನಾನು. ಇಂತಹ ಸ್ಥಿತಿಯಲ್ಲಿ ಯಾಕೆ ಹೀಗೆ ದೇವ, ಯಾಕೆ ಹೀಗೆ? ಉದ್ದೇಶಪೂರ್ವಕವಾಗಿ ನಿನ್ನ ಮನಸ್ಸನ್ನು ನೋಯಿಸಬೇಕು ಅಂತ ಈ ಕಥೆ ಈಗ ಹೇಳಿದ್ದಲ್ಲ. ನೀನು ಚಿಂತಿಸಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಕಿಂಕರ್ತವ್ಯತಾ ಮೌಢ್ಯತೆಗೆ ಒಳಗಾಗಿಸಬೇಕು ಎನ್ನುವ ಒತ್ತಡದ ತಂತ್ರವಾಗಿಯೂ ಈ ಕಥೆಯನ್ನು ಹೇಳಿದ್ದಲ್ಲ. ಬದಲಾಗಿ ನನ್ನ ಸ್ವಕೀಯವಾದ ಹಿತಸುಖದ ಸಾಧನೆಯನ್ನು ಮಾಡುವುದಕ್ಕೆ ಬೇಕಾಗಿಯೂ ಈ ಸಂದರ್ಭವನ್ನು ನಾನು ಬಳಸಿಕೊಂಡದ್ದಲ್ಲ. ಮತ್ತೆ ಲೋಕ ರೂಢಿಯಲ್ಲಿ ಒಂದು ಮಾತುಂಟು, ಗೊತ್ತಾಗುವಾಗ ಹೊತ್ತಾಯಿತು ಅಂತ. ಅಂದ್ರೆ ಕೆಲವೊಮ್ಮೆ ಆಗಬೇಕಾದದ್ದು ಆಗದೆ ಅನರ್ಥವಾಗಿ ಆ ನಂತರ ಗೊತ್ತಾದ್ರೆ ಈ ಮಾತು ಬರುವುದು. ಗೊತ್ತಾಗುವಾಗ ಹೊತ್ತಾಯಿತು. ಯಾವ ಕಾಲದಲ್ಲಿ ಇದು ತಿಳಿದು ಬರಬೇಕಿತ್ತು ಆಗ ತಿಳಿಯಲಿಲ್ಲ. ನೀನು ಯಾವ ಕಾರಣಕ್ಕೂ ಚಿಂತಿಸಬೇಕಾದ ಅಗತ್ಯ ಇಲ್ಲ. ಗೊತ್ತಾಗಬೇಕಾದ ಕಾಲದಲ್ಲೇ ಗೊತ್ತಾಗಿದೆ, ಮಿಂಚಲಿಲ್ಲ ಹೊತ್ತು. ಕಾಲ ಮಿಂಚಿ ಒಂದು ಮಾತು ಕೇಳು, ಏನಾಗಿ ಕೇಳಬೇಕು ನೀನು. ಏನು ದೇವ?
ಕರ್ಣ, ದೇವಾ ಪರಿಸ್ಥಿತಿ ಒಂದು ಬಗೆಯಿಂದ ವಿಷಮ ಸ್ಥಿತಿಗೆ ಹೋದಂತಹ ಒಂದು ವಾತಾವರಣ ಈಗ ಇದೆ. ಹ ಇಡೀ ನಮ್ಮ ಭಾರತ ವರ್ಷದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಹ 56 ದೇಶದ ಅರಸರೂ ಕೂಡ ಈ ಹೊತ್ತು ಎರಡು ಪಂಗಡಗಳಾಗಿ ವಿಭಾಗಿಸಿ ಹೋಗಿದ್ದಾರೆ. ಹ ಒಂದಷ್ಟು ಮಂದಿ ಪಾಂಡವರ ಕಡೆ ಇದ್ರೆ ಇನ್ನೊಂದಷ್ಟು ಮಂದಿ ಕೌರವರ ಕಡೆಯಲ್ಲಿ ಸೇರಿದ್ದಾರೆ. ಹ ಈ ಯುದ್ಧ ಎನ್ನುವುದು ಆವರಿಸಿದಂತಹ ಕಾರ್ಮೋಡ ಕಬ್ಬಿದಂತಹ ಈ ಸ್ಥಿತಿಯಲ್ಲಿ ಹ ಈ ಒಂದು ವಿಷಯವನ್ನು ನಿನ್ನಲ್ಲಿ ನಾ ಹೇಳಿದ ಕಾರಣ ಏನು ಅಂತ ಕೇಳಿದರೆ, ಹ ಇದನ್ನು ಪರಿಹರಿಸುವಲ್ಲಿ ಏಕೈಕ ಮಾರ್ಗ ಅಂತ ಕೇಳಿದರೆ ಹ ಅದು ನಿನ್ನದ್ದಾದಂತಹ ಒಂದು ಮಧ್ಯಪ್ರವೇಶ ಈ ಪ್ರಕರಣದಲ್ಲಿ ಆಗಲೇಬೇಕು ಎನ್ನುವ ಉದ್ದೇಶದಿಂದಾಗಿ. ಹೇಗೂ ಅರ್ಥ ಆಗಲಿಲ್ಲ ದೇವ. ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶ ಇತ್ತು, ನನಗೆ ಹೇಳಬಹುದಿತ್ತು ಅಥವಾ ನಿನ್ನ ತಾಯಿಗೆ ಹೇಳಬಹುದಿತ್ತು, ಸ್ವಯಂ ಸೂರ್ಯದೇವನಿಗೆ ಅವಕಾಶ ಸಿಕ್ಕಿದ್ರೆ ಹೇಳಬಹುದಿತ್ತು. ಯಾವುದು ನಿನಗೆ ತಿಳಿಯದೆ ರಹಸ್ಯವಾಗಿಯೇ ಇಲ್ಲಿಗೆ ಉಳಿದಿದೆ ಅಂತ ಆದರೆ ಹ ಈ ಕಾಲ ಕೂಡಿ ಬರಬೇಕು ಅಂತ ಹೇಳುವುದೊಂದು ಮಾತುಂಟು. ಹ ನಾನಂತೂ ಇದನ್ನು ಯಾವ ಸಂದರ್ಭದಲ್ಲಿಯೂ ನಿನ್ನಲ್ಲಿ ಹೇಳಿದರೆ ಹ ಅನರ್ಥವೇ ಆಗುವಂತಹ ಪರಿಣಾಮ ಹೆಚ್ಚಿತ್ತು. ಹೇಗೂ ಆ ಕಾರಣಕ್ಕಾಗಿ ನಾನು ಎಲ್ಲಿಯೂ ಹೇಳಲಿಲ್ಲ. ಹ ಈ ಕಾಲಕ್ಕೆ ನಾ ಹೇಳಿದ್ದು ಹ ನಿಜವಾದಂತಹ ಅಂದ್ರೆ ಪರಮಾವಧಿ ಯತ್ನವನ್ನು ಒಬ್ಬಾತ ಮಾಡಬೇಕು ಅಂತ ಅರ್ಥ, ಯುದ್ಧವನ್ನು ತಪ್ಪಿಸುವುದಕ್ಕೆ. ಹ ಇಲ್ಲಿ ಪಾಂಡವರ ಪರವಾಗಿ ನಾ ಸಂಧಾನಕ್ಕೆ ಬಂದು ಮಾಡಿದ ಅಷ್ಟೂ ಪ್ರಯತ್ನಗಳು ಹ ವ್ಯರ್ಥಗೊಂಡಂತಹ ಈ ಕ್ಷಣದಲ್ಲಿ ಹ ಜೀವಹಾನಿ ಆಗಬಾರದು, ಹ ಲೋಕದಲ್ಲಿ ವರ್ಣ ಸಾಂಕರ್ಯಕ್ಕೆ ಕಾರಣವಾಗುವಂತಹ ಯುದ್ಧ ನಡೆಯಬಾರದು. ಈ ಸದುದ್ದೇಶವನ್ನು ಇರಿಸಿಕೊಂಡು ಹ ಕೊನೆಯ ಕ್ಷಣದಲ್ಲಿ ಅದು ನಿಲ್ಲುವುದಿದ್ರೆ ಹ ಅದು ನಿನ್ನಿಂದ ಮಾತ್ರ ಸಾಧ್ಯ. ಈಗ ಸಂಧಾನಕಾರನಾಗಿ ಬಂದವ ನೀನು ಹಾ ಸಂಧಾನವನ್ನು ರಣವೀಳ್ಯವನ್ನು ಪಡೆದು ಹಿಂದೆ ಹೋಗುವಂತಹ ಹಂತದಲ್ಲಿ ಹೌದು. ಈ ರಹಸ್ಯವನ್ನು ಸ್ಫೋಟಿಸುವ ಮೂಲಕವಾಗಿ ಹಾ ನನ್ನಿಂದ ಯುದ್ಧ ನಿಲ್ಲುವಂತಹ ತೀರ್ಮಾನ. ಹೌದು. ಯಾಕೆ ಅಂತ ಕೇಳಿದರೆ ಹೇಗೆ ದೇವ? ಎರಡೂ ಪಕ್ಷಕ್ಕೂ ಹ ಈ ಕಾಲಕ್ಕೆ ನಿಜವಾಗಿಯೂ ಸೂರ್ಯನ ಹಾಗೆ ನಿಲ್ಲಬಲ್ಲ ಹ ಅಥವಾ ಯಾವ ಕಾರಣಕ್ಕೂ ವಿವಾದಾತೀತ ವ್ಯಕ್ತಿಯಾಗಿ ಉಳಿಯುವ ಯೋಗ್ಯತೆ ಉಂಟು ಅಂತಾದ್ರೆ ಅದು ಕರ್ಣನಿಗೆ ಮಾತ್ರ. ಹೇಗೂ? ಯಾಕಂದ್ರೆ ಹ ಈ ಕಾಲಕ್ಕೆ ಹೇಗೆ ತಿಳ್ಕೊಂಡಿದ್ದಾನೆ ಕೌರವ, ಹ ಆಟ ಕರ್ಣನ ಕೂಡೆ, ಹ ಊಟ ಕರ್ಣನ ಕೂಡೆ, ಬೇಟೆ ಕರ್ಣನ ಕೂಡೆ, ಹ ಎಲ್ಲವೂ ಕರ್ಣನ ಜೊತೆ ಇದ್ರೆ ಕೌರವನಿಗೆ ಮತ್ತೆ ಪ್ರಪಂಚ ಬೇರೆ ಇಲ್ಲ. ಅದು ನನ್ನ ಭಾಗ್ಯ, ಇಲ್ಲಿಯವರೆ ಅಂತಹ ಮಿತ್ರನನ್ನು ಪಡೆದದ್ದು. ಹೌದು. ಹ ಮಿತ್ರಜನಾದ ನಿನಗೆ ಅಂತಹ ಮಿತ್ರ ಸಿಕ್ಕಿದ್ದಾನೆ. ಹ ಅವನನ್ನು ಕುರುಕುಲಾರ್ಕ ಅಂತ ನೀ ತಿಳ್ಕೊಂಡಿದ್ದಿ. ಹ ಈ ಕಾಲಕ್ಕೆ ಎಲ್ಲಿಯವರೆಗಿನ ಮಿತ್ರತ್ವ ಅಂತ ಕೇಳಿದ್ರೆ ಅವನಿಗೆ ಹೆಂಡತಿ ಸಿಗಬೇಕಿದ್ರೆ ಅದು ನಿನ್ನ ಕೊಡುಗೆ. ಹ ಹಾಗಾಗಿ ಅವನಿಗೆ ಹೆಂಡತಿಯನ್ನೂ ಕೂಡ ಮದುವೆ ಮಾಡಿಸುವಲ್ಲಿಯೂ ಕೂಡ ಹ ಆ ಹಿರಿತನದಿಂದಲೇ ನೀನು ವ್ಯವಹರಿಸುವಷ್ಟರ ಮಟ್ಟಿಗೆ ನಿಮ್ಮ ಗಾಢವಾದಂತಹ ಮೈತ್ರಿ ಉಂಟು. ನೀನು ಎಷ್ಟು ಎತ್ತರಕ್ಕೆ ಏರುತ್ತಿ ಅಂತಾದ್ರೆ ಅಷ್ಟು ಸಂತೋಷ ಪಡುವವ ಯಾರು ಅಂತ ಕೇಳಿದರೆ ಕೌರವ. ನಿನ್ನಲ್ಲಿ ಎತ್ತರವನ್ನು ಕಾಣುವುದಕ್ಕೆ ಅವ ಯಾವತ್ತೂ ಹಪಹಪಿಸ್ತಾ ಇರ್ತಾನೆ ಒಂದು. ಮತ್ತೆ ಈ ಸತ್ಯ ಈಗ ಹೋಗಿ ನಾನು ಪಾಂಡವರಿಗೆ ಹೇಳಿದರೆ ಅಬ್ಬೆಗೆ ಗೊತ್ತುಂಟು, ಒಂದು ಹಂತಕ್ಕೆ ಸ್ವಲ್ಪ ಆದ್ರೂ ನಿನ್ನ ಅಬ್ಬೆಗೆ ಈ ವಿಷಯ ಗೊತ್ತಿದೆ. ಸ್ಪಷ್ಟವಾಗಿ ಅಲ್ಲದೆ ಇದ್ರು 100ಕ್ಕೆ 90 ನಿನ್ನ ಅಮ್ಮನಿಗೆ ಗೊತ್ತುಂಟು ಕರ್ಣ ನನ್ನ ಮಗ ಅಂತ. ಇನ್ನು 100ಕ್ಕೆ 100 ಸ್ಪಷ್ಟ ಆಗಿ ಗೊತ್ತಾಗ್ಲಿಲ್ಲ, ಅದು ನಾನು ಹೇಳ್ತೇನೆ. ನಾನು ಹೇಳಿದ ಮೇಲೆ ಒಪ್ಪಿಯೇ ಒಪ್ಪುತ್ತಾಳೆ. ಈ ವಿಷಯವನ್ನು ಪಾಂಡವರಿಗೂ ನಾನು ಹೇಳ್ತೇನೆ. ನೀನು ಅವರ ಹಿರಿಯ ಅಂತ ಹೇಳಿ ಅವರಿಗೆ ಗೊತ್ತಾದರೆ ಅವರು ಮನಸ್ಸಿನಲ್ಲಿ ಆಗ್ಲೇ ತ್ಯಾಗ ಮಾಡಿ ಆಗ್ತದೆ. ನಮಗೆ ಇದ್ದದ್ದಲ್ಲ ಇದು. ಹಿರಿಯನಾದವನಿಗಲ್ಲದೆ ಕಿರಿಯನಾದವನಿಗೆ ಎಲ್ಲಿಯಾದ್ರೂ ಅಧಿಕಾರ ಉಂಟು? ಹಾಗಿದ್ರೆ ಎರಡೂ ಪಕ್ಷದಲ್ಲಿಯೂ ಈ ಕಾಲಕ್ಕೆ ಶ್ರೇಷ್ಠವಾದಂತಹ ವಿವಾದಾತೀತ ವ್ಯಕ್ತಿಯಾಗಿ ನೀನು ನಿಲ್ಲುತ್ತಿ ಅಂತಾದ್ರೆ ಸಂಭವನೀಯವಾದಂತಹ ಈ ಯುದ್ಧದ ವಾತಾವರಣ ಎನ್ನುವುದೇನುಂಟು ಅದು ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. ನನ್ನ ನಿಜವಾದ ಸಂಧಾನಕ್ಕೆ ಇಲ್ಲಿ ಅರ್ಥ ಬರ್ತದೆ. ದುರವೀಳ್ಯವನ್ನು ಹಿಡ್ಕೊಂಡು ಒಂದು ಅವಕಾಶದ ಬಾಗಿಲಿಗೆ ತೆರೆಯುವುದಕ್ಕೆ ನಾನು ಕೀಲಿ ಕೈಯಾಗಿ ನಿನ್ನನ್ನು ಈ ಹೊತ್ತು ಉಪಯೋಗ ಮಾಡ್ತಾ ಇದ್ದೇನೆ. ನೀನು ಹೂಂಕಾರ ಒಂದು ಕೊಟ್ರೆ ಸಾಕು, ಅಸ್ತು ನಾನು ಒಪ್ಪಿದ್ದೇನೆ, ನಾನು ಇಬ್ಬರಿಗೂ ಹಿರಿಯ, ಆ ಕಾರಣಕ್ಕಾಗಿ ನಾನು ಯುದ್ಧ ನಿಲ್ಲಿಸುವ ಪ್ರಯತ್ನದ ಭಾಗವಾಗಿ ಈ ಹೊತ್ತು ನೀ ಹೇಳಿದ ಹಾಗೆ ಕೇಳ್ತೇನೆ ಅಂತ ಒಂದು ಮಾತು ಹೇಳಿದರೆ ಏನು ಮಾಡ್ತೇನೆ ಗೊತ್ತೋ? ಎಡದಲ್ಲಿ ಕುರುಸೇನೆ, ಬಲದಲ್ಲಿ ಪಾಂಡವರು, ಇವರಿಬ್ಬರನ್ನೂ ಕೂಡ
ಒಂದೇ ನೇರದಲ್ಲಿ ತಂದು ನಿಲ್ಲಿಸಿ ಹಸ್ತಿನೆಯ ಭವ್ಯವಾದಂತಹ ಪರಂಪರೆಯಲ್ಲಿ ಎತ್ತರವಾದಂತಹ ಪೀಠ 18 ಮೆಟ್ಟಿಲನ್ನು ಏರಿ ಸನ್ನಿಧಾನವನ್ನು ಮುಟ್ಟುವ ಯೋಗ್ಯತೆ. ಯಾಕೆಂದ್ರೆ 18 ಮೆಟ್ಟಿಲು ಏರಿದ್ರೆ ಸನ್ನಿಧಾನ ಅಂತ ಹೇಳುವುದು. ಸನ್ನಿಧಾನ ಇಲ್ಲಿ ಸಿಂಹಾಸನಕ್ಕೂ ಇರುವುದು 18 ಮೆಟ್ಟಿಲು. ಅಂದ್ರೆ ಆ ಚಕ್ರವರ್ತಿತ್ವದ ಯೋಗ್ಯತೆ ಅಷ್ಟು ದೊಡ್ಡದು. ಈ ಕಾಲಕ್ಕೆ ಪಾಂಡವರಿಗೆ ಹಿರಿಯನಾಗಿ, ಕೌರವನಿಗೆ ಹಿರಿಯನಾಗಿ ನಿನಗೆ ಇರಬೇಕಾದಂತಹ ಪಟ್ಟ. ಎಲ್ಲರೂ ಹೇಳಿ, ಅಯ್ಯೋ ನಿನ್ನ ಸ್ಥಿತಿಯೇ ಏನೂ ಇಲ್ಲದೆ ಇದ್ದವ ಕರ್ಣ ಅಂತ ಹೇಳಿಕೊಂಡು ನಿಂದ್ಯವಾಗಿ ಯಾರು ಕಾಣ್ತಾರೋ ಅಂಥವರಿಗೆ ಒಂದು ನಿಜವಾದ ಘಟ್ಟದಲ್ಲಿ ನಿನ್ನ ರಹಸ್ಯ ಸ್ಫೋಟ ಆದ್ರೆ ಅದರಲ್ಲಿರುವ ಸ್ವಾರಸ್ಯವೇ ಬೇರೆ. ಕೆಲವೊಮ್ಮೆ ಸತ್ಯವನ್ನು ಮೊದಲೇ ಹೇಳಬಾರದು, ಅದು ಕೊನೆಯ ಕ್ಷಣಕ್ಕೆ ಸ್ಫೋಟ ಆಗುವಾಗ ಅದರಲ್ಲಿ ಸಿಗುವ ವಿಶೇಷವೇ ಬೇರೆ. ಈಗ ಈ ಕ್ಷಣದಲ್ಲಿ ನೀವು ಒಪ್ಪಿದ್ದು ಹೌದು ಅಂತಾದ್ರೆ ನೀ ಹಸ್ತಿನಾವತಿಯ ಸಾಮ್ರಾಟ ಆಗುತ್ತಿ. ನಾನು ಆ ದೃಶ್ಯವನ್ನೊಮ್ಮೆ ಕಲ್ಪಿಸಿಕೊಳ್ಬೇಕು. ಎಡದಲ್ಲಿ ಕುರುಸೇನೆ, ಬಲದಲ್ಲಿ ಪಾಂಡವರು, ನಿನಗೆ ಉಘೆ ಉಘೆ ಅಂತ ಹೇಳುವುದು, ಆ ಛತ್ರ ಚಾಮರಾದಿಗಳ ಸೇವೆ, ಇವೆಲ್ಲವನ್ನು ಹೊಂದಿಕೊಂಡು ಹಸ್ತಿನೆಯ ಸಾಮ್ರಾಟ ಕರ್ಣನಿಗೆ ಜಯವಾಗಲಿ ಅಂತ ಹೇಳುವ ಘೋಷಣೆ ಮೊಳಗುವಾಗ ನೀ ಏರುವುದು ಸಿಂಹಾಸನಕ್ಕೆ. ಹೇಗೆ ಬರ್ತೀಯ? ನಾ ಹೇಳಿದ್ದಕ್ಕೆ ಒಪ್ಪುತ್ತೀಯ? ನೀನು ಹೇಳುವಾಗ ಎಷ್ಟು ಸ್ವಾರಸ್ಯ, ಎಷ್ಟು ಚಂದ. ಆದ್ರೆ ಇನ್ನೂ ಚಂದ. ಆದ್ರೆ ಹಾಗಾಗುತ್ತದೆ. ಯಾಕೆ ಆಗುವುದು? ಮರಳು ಮಾಧವ ಈ ಮಹಿಯರ ಜನ ಸಿರಿಗೆ ಸೋಲುವನಲ್ಲ, ಈ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಟೇಯರು ಸುಯೋಧನನಿಗೆ ಬೆಸಗೈವಲ್ಲಿ ಮನವಿಲ್ಲ, ಬೆಸಗೈವಲ್ಲಿ ಮನವಿಲ್ಲ. ಪೊರೆಗಳಾದರೆ ಹಗೆಗಳ ಶಿರವನ್ನಿನೊಪ್ಪಿಸುವೆನೆಂದು ಭರದುಳಿದೆನು. ಕೌರವೇಂದ್ರನ ಕೊಂದಿನಿಂದ ಕೌರವೇಂದ್ರನ ಕೊಂದನಿಂದ ಮಾಧವ ಮಾಧವ, ಲೋಕದ ಜನತೆ ನಿನಗೊಂದು ಅನ್ವರ್ಥ ನಾಮವನ್ನೇ ಕೊಟ್ಟಿದೆ. ಕಪಟ ನಾಟಕ ಸೂತ್ರಧಾರಿ. ಯಾವಾಗ, ಎಲ್ಲಿ, ಯಾರನ್ನು ಹೇಗೆ ಆಡಿಸಬೇಕು ನಿನಗೆ ಚೆನ್ನಾಗಿ ಗೊತ್ತಿದೆ ದೇವ. ಎಷ್ಟು ಸೊಗಸಾದಂತಹ ವರ್ಣನೆಯನ್ನು ಮಾಡಿದೆ. ಎಡಬಲದಲ್ಲಿ ಕೌರವ ಸೇನೆ, ಹೌದು, ಬಲಭಾಗದಲ್ಲಿ ಪಾಂಡವರ ಸೇನೆ ಬಂದು ಸೇರಿದಂತಹ ಈ ಸೇನೆಯೆಲ್ಲವೂ ಎಡಬಲದಲ್ಲಿ ನಿಂತು ಸಿಂಹಾಸನವೆನ್ನೇರುವಂತಹ ಕರ್ಣನಿಗೆ ಉಗೆ ಉಗೆ. ಹೌದು, ಬಹಳ ಸ್ವಾರಸ್ಯ. ಕೇಳಲಿಕ್ಕೆಷ್ಟು ಇನ್ನೂ ಆನಂದ, ಕರ್ಣಾನಂದ ಅಂತ ಹೇಳ್ತಾರೆ. ಅದನ್ನು ಕರ್ಣನೆ ಅನುಭವಿಸಿದರೆ ಅದರ ಆನಂದ ಇನ್ನೂ ಹೆಚ್ಚಾಗುತ್ತದೆ. ಹೌದು, ಗೊತ್ತು ದೇವ. ಆದರೆ ಅದನ್ನು ಆನಂದವಿಸುವ ಸ್ಥಿತಿಯಲ್ಲಿ ನಾನು ಇದ್ದೇನೆಯೋ ಅದನ್ನು ನಾನು ಆಲೋಚನೆ ಮಾಡಬೇಕಲ್ಲವೇ? ಬಹಳಷ್ಟು ನನ್ನನ್ನು ಹೊಗಳುವಾಗಲೇ ನಾನು ಅರ್ಥೈಸಿಕೊಂಡೆ. ಆಚಾರ್ಯ ಪರಶುರಾಮರ ಯೋಗ್ಯತೆಯನ್ನು ಪಡೆದವ ಶ್ರೀರಾಮಚಂದ್ರಮನಿಗೆ ಸಮಾನ. ಆ ಸಮ ಹೇಗೆ ಎನ್ನುವುದನ್ನು ಒಗಟನ್ನು ಬಿಡಿಸುವ ಮೂಲಕ ನೀನು ತೋರಿಸಿಕೊಟ್ಟೆ. ನನ್ನಮ್ಮ ಕುಂತಿ ಎಂದು ಸಂಭ್ರಮ ಪಡಲಾರದ ಸ್ಥಿತಿಯಲ್ಲಿ ನನ್ನನ್ನು ತಂದು ನಿಲ್ಲಿಸಿ ನಿನ್ನವ್ವೆ ಕುಂತಿ ಏನು ಮಾಡಬೇಕು? ನಾನು ತಾಯಿ ಅಂತ ಅಮ್ಮ ಅಂತ ಕೂಗಿ ಅವಳನ್ನು ಕರೆದು ಅಪ್ಪಿಕೊಳ್ಬೇಕೆ? ಆಗಲಾರದ ಸ್ಥಿತಿ. ನನ್ನನ್ನು ತೊರೆದವ, ನನ್ನನ್ನು ಸ್ಥಾನಮಾನ ಕೊಟ್ಟವ ಕೌರವ. ಸಂಧಾನದ ಮಾತುಗಳನ್ನೇ ನೀನು ಬಂದಾಗ ಸ್ಪಷ್ಟವಾಗಿ ಅವ ನಿರಾಕರಿಸಿದ್ದಾನೆ.
ಅವ ನಿರಾಕರಿಸಲಿಕ್ಕೆ ಬಹಳಷ್ಟು ಕಾರಣಗಳಿರಬಹುದು. ಪಾಂಡವರ ಮೇಲೆ ಹಗೆಗಳೂ ಇರಬಹುದು. ಆ ದಾಯಾದಿ ಮತ್ಸರದ ಹಗೆತನ ಎನ್ನುವುದು ಎಳವೆಯಿಂದಲೇ ಹುಟ್ಟಿಕೊಂಡು ಬಂದಿರಬಹುದು. ಆದರೆ ಅವ ಖಂಡಿತವಾದಂತಹ ಮಾತುಗಳಲ್ಲಿ ದುರವೀಳ್ಯವನ್ನು ನಿನ್ನ ಕೈಗೆ ಕೊಡುವಾಗ ಕೆಲವಷ್ಟು ಮಂದಿ ನಂಬಿಕೊಟ್ಟ. ಆ ನಂಬುಗೆಯಲ್ಲಿ ನಂಬಿದಂತಹ ಪಟುಭಟರ ಮಂದಿಯಲ್ಲಿ ನಾನೂ ಒಬ್ಬ ಇದ್ದೇನೆ ಎನ್ನುವುದನ್ನು ನಾನು ಸ್ಪಷ್ಟವಾಗಿ ಅರ್ಥೈಸಿಕೊಂಡಿದ್ದೇನೆ ದೇವ. ಒಂದೊಮ್ಮೆಗೆ ನೀನು ಈ ರಹಸ್ಯವನ್ನು ಆ ಸಂಧಾನಕ್ಕಿಂತ ಮೊದಲಾಗಿ ಹೇಳಿಕೊಂಡು ಆಗಲಾದರೂ ಏನಾದರೂ ಮಾಡುವ ಅಂತ ಆಲೋಚನೆ ಮಾಡಿದ್ದರೂ ಕೂಡ ಸಾಧ್ಯವಾಗುತ್ತಿತ್ತೋ ಏನೋ ಬೇರೆ ವಿಷಯ ಅದು. ಯುದ್ಧಕ್ಕಾಗಿ ಅಲ್ಲದಿದ್ದರೂ ಸಹ ಎಲ್ಲರೂ ಕ್ಷೇಮವಾಗಿ ಇರುವಂತಹ ಒಂದು ಆಸೆಯಿಂದಲಾದರೂ ಆಗುತ್ತಿತ್ತೋ ಏನು. ವಿಚಾರಕ್ಕೆ ವಿಮರ್ಶೆಗೆ ಮಾತನಾಡುವಂತಹದ್ದಲ್ಲ ಅದು. ಸಾಧ್ಯಾಸಾಧ್ಯತೆಗಳನ್ನು ಪರಾಮರ್ಶಿಸುವುದು. ಆದರೆ ಪರಿಸ್ಥಿತಿ ಎಲ್ಲಿಯವರೆಗೆ ಕೈ ಮೀರಿ ಹೋಗಿದೆ ಅಂತ ಹೇಳಿದರೆ ಎದುರಾಳಿಗಳು ಕೌರವರು ಕುರು ಧಾರಿಣಿಯಲ್ಲಿ ಬಂದು ನಿಲ್ಲಲಿ. ಕೌರವನ ಘಂಟಾಘೋಷವಾದಂತಹ ನಿರ್ಧಾರ. ಆ ನಿರ್ಧಾರದ ಹಿಂದೆ ನಾವೆಲ್ಲರೂ ಒಗ್ಗಟ್ಟಿನಲ್ಲಿದ್ದೇವೆ ಎನ್ನುವುದನ್ನು ನಾನೂ ತಿಳಿದಿದ್ದೇನೆ. ಹಾಗಿದ್ದರೆ ಕೌರವನ ಆ ಒಗ್ಗಟ್ಟಿನ ಬಲದಲ್ಲಿ ನಾವೆಲ್ಲ ಇದ್ದೇವೆ ಎನ್ನುವಾಗ ಈಗ ನನ್ನನ್ನೇ ಅದರಿಂದ ಹೊರತೆಗೆಯುವಂತಹ ಒಂದು ಪ್ರಯತ್ನ ಅಂತ ನಾನು ಇದನ್ನು ತಿಳಿಯಲೇ. ಕೌರವನಿಗೆ ಯಾವ ಒಪ್ಪಿಗೆ ಇಲ್ಲದ ವಿಷಯವಿದೆಯೋ ಅದನ್ನು ನೀನು ನನ್ನ ಎದುರಿನಲ್ಲಿ ಹೇಳ್ತೀಯಂತಾದರೆ ಕೌರವನಿಗೆ ನಾನು ಮಿಗಿಲಾದ ಸ್ಥಾನದಲ್ಲಿ ಏರಬಹುದು. ಆದರೆ ನನ್ನನ್ನು ಪೊರೆದವ ಕೌರವ ಎನ್ನುವಂತಹ ಆ ಒಂದು ವಿಶ್ವಾಸದಲ್ಲಿ ಇದುವರೆಗೆ ಅವನಿಗೆ ನಾನು ತಲೆ ತಗ್ಗಿಸಿ ಅವನನ್ನು ಚಕ್ರೇಶ್ವರ ಕೌರವೇಶ್ವರ ಅಂತ ಗುರುತಿಸಿಕೊಂಡವ. ಆ ಎತ್ತರದ ಸ್ಥಾನಮಾನವನ್ನು ಅವನಿಗೆ ಕೊಟ್ಟ ಆಗಿದೆ. ಯಾಕೆ ನನಗೆ ಲೋಕದಲ್ಲೊಂದು ಸ್ಥಾನವನ್ನು ಕೊಟ್ಟವ ಕೌರವ ಎನ್ನುವ ಕಾರಣಕ್ಕಾಗಿ ನನ್ನದಾದಂತಹ ವ್ಯಕ್ತಿತ್ವವನ್ನು ಪ್ರದರ್ಶಿಸಲು ಸರಿಯಾದ ಅವಕಾಶ ವೇದಿಕೆಯೊಂದು ಅಲ್ಲಿ ಒದಗಿದೆ ಎನ್ನುವ ಕಾರಣಕ್ಕಾಗಿ ಇಷ್ಟವೆಲ್ಲವನ್ನು ಮಾಡಿದಾಗ ಈ ಒಂದು ಕಾಲಘಟ್ಟದ ಸೂಕ್ಷ್ಮ ಸಂದರ್ಭದಲ್ಲಿ ಎಡದಲ್ಲಿ ಅವರು, ಬಲದಲ್ಲಿ ಇವರು, ಎತ್ತರದ ಮಿಗಿಲಾದ ಸ್ಥಾನದಲ್ಲಿ ನೀನು. ಮಾಧವ, ನಿನ್ನ ಮಾತುಗಳು ಕೇಳಲಿಕ್ಕಷ್ಟೇ ಚಂದ ಮಾಧವ. ಮರುಳು ಮಾಧವ ಅಂತ ಹೇಳಲೇ ಕೌರವರು ಸುಯೋಧನರು ಬೆಸಗೈವಲ್ಲಿ ನನಗೆ ಮನವಿಲ್ಲ. ಪೊರೆದ ದಾತಾರಂಗೆ ಹಗೆಗಳ ಶಿರವನ್ನು ಅರಿದೊಪ್ಪಿಸುವೆನೆಂಬಿ ಬರದಳುತ್ತೆ. ನನ್ನದಾದಂತಹ ವ್ಯಕ್ತಿತ್ವವನ್ನು ಬೆಳೆಸಿ ನನ್ನನ್ನು ರೂಪಿಸಿ ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಂತಹ ಕೌರವಸುಗರ ಈ ದೇಹ ದಂಡಿಸಲ್ಪಡುತ್ತದೆ. ಅವನಿಗೆ ಅವನು ಯಾರನ್ನು ಎದುರಾಳಿಗಳು ಅಂತ ತಿಳಿದುಕೊಂಡು ವೈರಿಗಳು ಅಂತ ತಿಳಿದುಕೊಂಡಿದ್ದನು. ಆ ವೈರಿಗಳನ್ನು ಇಂದಲ್ಲ ನಾಳೆಯಾದರೂ ಸಮದಂಡಿಯಾಗಿ ನಿಂತು ಅವರೊಡನೆ ಕಾಡಾಕಾಡಿಯಾಗಿ ಹೋರಾಡಿ ಅವರನ್ನು ಮಣಿಸುವ ಮೂಲಕವಾಗಿ ಕೌರವನಿಗೆ ಗೆಲುವನ್ನು ತಂದು ಕೊಡುತ್ತೇನೆ. ಅವರ ಶಿರವನ್ನು ಕೌರವನ ಕಾಲಬುಡಕ್ಕೆ ತಂದು ಹಾಕುತ್ತೇನೆ. ಇಂತಹ ನಂಬಿಕೆಯಲ್ಲಿದ್ದಂತಹ ನನ್ನ ನಂಬಿಕೆಗೆ ಅಡಿಗೋಲಾಗಿ ಆ ಒಂದು ಅಡಿಯನ್ನೇ ತಪ್ಪಿಸುವ ಪ್ರಯತ್ನವೇ. ಯಾಕೆ ಕರ್ಣ ದುಃಖಿಸ್ತಾ ಇದೆಯಲ್ಲ, ಏನಾಯಿತು? ಪಾಂಡವರು ಸಹೋದರರು, ಆ ಪಾಂಡವರು ಸಹೋದರರು ಕೌರಂಗವನಿಯಲ್ಲಿ ಹೋಗಲಿಲ್ಲ. ಕೌರವನಿಗೆ ಅವನಿಯಲ್ಲಿ ಹೋಗಲಿಲ್ಲ. ಹೊಕ್ಕಿರಿದನೋ ಮಧುಸೂದನ ಖಡ್ಗ
ಅಗದ ಗಡ ಘನ ಜಿಂಟು ದುಮ್ಮಾನ ದುರ್ಗಂಧನ ಕರ್ಣ ಕಾದುಡೆ ಬಾಂಡುದರು ಸಹೋದರರು ಆ ಪಾಂಡುಸುತರು ಎಂತಹ ಸಂದಿಗ್ಧವಾದಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ. ಯಾವ ಎಲ್ಲ ನಿರೀಕ್ಷೆಗಳನ್ನಿಟ್ಟುಕೊಂಡು ಇಂದಲ್ಲ ನಾಳೆಯಾದರೂ ಕುರುಧಾರಿಣಿಯಲ್ಲಿ ಪಾಂಡವರನ್ನು ಎದುರಿಸುವುದು, ಆ ಎದುರಿಸುವ ಮೂಲಕವಾಗಿ ಅರ್ಜುನನಿಗೆ ಸಣಿದಂಡಿಯಾಗಿ ಲೋಕದಲ್ಲೊಬ್ಬ ಬಿಲ್ಗಾರ ಇದ್ದಾನೆ ಎನ್ನುವುದನ್ನು ತೋರಿಸಿಕೊಡುತ್ತೇನೆ. ಅದು ನನಗೋಸ್ಕರ ಅಲ್ಲ, ನನ್ನನ್ನು ಕಾಪಾಡಿದಂತಹ ಕೌರವನಿಗೋಸ್ಕರವಾಗಿ ಆ ಪಾಂಡವರನ್ನು ಸೋಲಿಸುತ್ತೇನೆ. ಎಂತಹ ಆಲೋಚನೆಗಳು, ಎಂತಹ ಆ ಮನಸ್ಸಿನಲ್ಲಿದ್ದಂತಹ ಸಾಮರ್ಥ್ಯದ ಮಾತುಗಳು ಎಲ್ಲವೂ ಮನಸ್ಸಿನೊಳಗೆ ಹುಗಿದು ಹೋಗುವ ಹಾಗಾಗುತ್ತಾ ಇದೆ. ಯಾವುದು ಬೇಡವಾದಂತಹ ಕಾಲಘಟ್ಟದಲ್ಲಿ ನನ್ನ ಮನಸ್ಸಿನಲ್ಲಿ ಹೊಕ್ಕಿರಿಯುವ ಮೂಲಕವಾಗಿ ಈ ಕೃಷ್ಣ ನನ್ನ ಜನ್ಮ ಭೇದನವನ್ನು ತಿಳಿಸಿ ಈ ಕರ್ಣನನ್ನೇ ಕೊಲ್ಲುವ ಪ್ರಯತ್ನವೇ ಅಲ್ಲ. ಖಂಡಿತವಾಗಿಯೂ ಹಾಗಲ್ಲ ಅಂತ ತಿಳಿದುಕೊಂಡರೆ ನನ್ನ ಕೌರವೇಶ್ವರನ ಸೋಲಿಗೆ ಇದು ಮೂಲವಾಗುತ್ತದೆ. ನನ್ನನ್ನು ಈ ರೀತಿಯಾಗಿ ಮರ್ಮಭೇದನ ಮಾಡುವ ಮೂಲಕವಾಗಿ ಕೌರವನನ್ನೂ ಕೆಡಹುವ ಪ್ರಯತ್ನವೇ, ಅಥವಾ ನನ್ನ ಆ ಒಂದು ಸಹೋದರರು ಪಾಂಡವರು ಅಂತ ತಿಳಿಸುವ ಮೂಲಕವಾಗಿ ನನ್ನ ಬದುಕಿನಲ್ಲಿ ಮತ್ತಷ್ಟು ವಿಕಸಿಸುವಂತಹ ಅವಕಾಶವೇ. ವಿಕಸಿಸಲಿನೆಲ್ಲಿದೆ ಅವಕಾಶಗಳು? ಯಾವುದೆಲ್ಲವೂ ಆಗಬಾರದಿತ್ತವೋ ಅದೆಲ್ಲವೂ ಆಗಿ ಹೋಗಿ ಒಂದು ಇದಮಿತ್ತಂ ಎನ್ನುವಂತಹ ತೀರ್ಮಾನದ ನೆಲೆಗಟ್ಟಿನಲ್ಲಿ ಇರುವಂತಹ ಸಮಯದಲ್ಲಿ ಇಂತಹ ಸೂಕ್ಷ್ಮವಾದಂತಹ ಮಾತುಗಳು. ನಾಳಿನ ದಿನ ಯುದ್ಧ ನಡೆಯುತ್ತದೆ ಎಂದಾದರೆ ಆ ಪಾಂಡವರು ನನ್ನ ಸಹೋದರರು, ಆ ಮಮಕಾರದ ವಾತ್ಸಲ್ಯ ನನ್ನನ್ನು ಬಿಟ್ಟು ಹೋಗುತ್ತದೆ. ಬಿಟ್ಟು ಹೋಗಬಾರದು ಎಂದೇ ಕೃಷ್ಣನ ಈ ಪ್ರಯತ್ನವೇ. ಹಾಗಿದ್ದರೆ ನಾನು ಪಾಂಡವರನ್ನು ಕೊಲ್ಲದೆ ಬಿಟ್ಟೆ ಎಂದಾದರೆ ಅದು ನನ್ನ ಸೋಲು ಅಂತ ಜಗತ್ತು ಭಾವಿಸುತ್ತದೆ. ಇಲ್ಲ, ನನ್ನದಾದಂತಹ ನನ್ನನ್ನು ಅಚಲವಾಗಿ ನಂಬಿದಂತಹ ಕೌರವೇಶ್ವರನ ಸೋಲು ಎಂದಲ್ಲವೇ ಜಗತ್ತು ಅದನ್ನು ಭಾವಿಸುವುದು. ಯಾವ ಕರ್ಣನನ್ನು ನಂಬಿ ರಣವೀಳ್ಯವನ್ನು ಕೊಟ್ಟಿದ್ದನೋ ಆ ಕೌರವೇಶ್ವರ ಅವನನ್ನೇ ಸೋಲಿಸಿದ ಕಾರಣ ಅಪವಾದವೆನ್ನುವುದು ನನ್ನ ಮೂಲಕವಾಗಿ ಕೌರವನಿಗೂ ತಟ್ಟುತ್ತದೆ. ಧರ್ಮ ಸೂಕ್ಷ್ಮಗಳ ವಿಚಾರದಲ್ಲಿ ಎಲ್ಲಿ ತಪ್ಪುವುದು ಎಲ್ಲಿ ಒಪ್ಪುವುದು ಅರ್ಥವಾಗದ ಸ್ಥಿತಿ ಇದು. ನನ್ನ ಬದುಕೇ ನಾಶವಾಗುತ್ತದೆಯೋ ಹಾಗೆ ಆಲೋಚನೆ ಮಾಡಿದರೆ ನನ್ನ ಬದುಕಿನೊಟ್ಟಿಗೆ ಕೌರವನ ಬದುಕು ನಾಶವಾಗುತ್ತದೆ. ಇಲ್ಲ, ಕೌರವನೋಸ್ಕರ ಛಲದಿಂದ ಕಾದಾಡುತ್ತೇನೆ. ಪಾಂಡವರನ್ನು ಕೊಲ್ಲುವುದು ಅಷ್ಟು ಸುಲಭದ ಮಾತೆ. ಅದು ಇದಿರಾಳಿಯಾಗಿ ಅವರ ಪಕ್ಷದಲ್ಲಿ ಸಾಕ್ಷಾತ್ ಭಗವಾನ್ ಕೃಷ್ಣ ಈ ರೀತಿಯ ಕುಟಿಲಗಾರಿಕೆಯ ತಂತ್ರವನ್ನವ ಅಡಿಗಡಿಗೆ ಮಾಡುತ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ನನ್ನ ಪೌರುಷವನ್ನಾದರೂ ತೋರಿಸಬಹುದು ಅಂತ ಹೇಳಿದರೆ ಅದಕ್ಕೂ ಆಗದಂತಹ ಸ್ಥಿತಿ. ಕರ್ಣ, ಕೃಷ್ಣ, ಚಿಂತಿಸ್ತಾ ಇದ್ದಿ, ನನಗೆ ಅರ್ಥ ಆಗ್ತದೆ. ಏನು ಮಾಡಿಬಿಟ್ಟೆ ನೀನು? ಏನು ಮಾಡಿಬಿಟ್ಟೆ? ಮೌನವಾಗಿ ಮಮ್ಮಲ ಮರಗುತ್ತಾ ಇದ್ದಿ.
ನಿನ್ನಲ್ಲಿ ನಾನು ಕೇಳ್ತಾ ಇದ್ದೇನೆ, ನನಗೊಂದು ಉತ್ತರ ಬೇಕು. ಇಷ್ಟೊಂದು ಅವಕಾಶದ ಬಾಗಿಲನ್ನು ತೆರೆಯುವ ಹಾಗೆ ನಾ ಮಾತಾಡಿದೆ ಅಂತಾದರೆ ದೂರದ ಕಂದಕದ ಬಿರುಕನ್ನು ಆದಷ್ಟು ಹತ್ತಿರ ಮಾಡೋಣ, ಒಂದೇ ಮುಖದಲ್ಲಿ ಸಾಗ್ಲಿ ಹಸ್ತಿನೆಯದ್ದಾದಂತಹ ರಾಜ್ಯಪಾರ ಅಂತ ಕೇಳಿದರೆ ನೀನು ದುಃಖಿಸುವುದಕ್ಕೆ ತೊಡಗಿದ್ದಿ. ಏನು ಹೇಳೈ ಕರ್ಣ, ಚಿತ್ತ ಗ್ಲಾನಿ ಯಾವುದು, ಮನಕ್ಕೆ ಕುಂತೀಸೂನುಗಳ ಬೆಸಗುಂಬಲ್ಲಿ ಸೇರದೆ ನಿನಗೆ ಹಾನಿ ಇಲ್ಲ. ಎನ್ನಾಣೆ ನುಡಿ ದುಮ್ಮಾನ ಏತಕ್ಕೆ ಮರಳುತನ ಬೇಡ, ನಿನ್ನ ಅಪದೆಸೆಯನ್ನು ಬಯಸುವವನಲ್ಲ. ಏನು ಅಂತ ಒಂದು ತೀರ್ಮಾನ ಬೇಕು ನನಗೆ. ಭಗವಾನ್, ಏನು ನಿನ್ನ ಮಾತುಗಳನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಂಡೆ. ಈಗ ನಾನು ಆರಂಭದಲ್ಲಿ ಯಾವ ಮಾತುಗಳಿಗೆ ಅರ್ಥ ಸಿಗದೆ ಹೋದವೋ ಅದೆಲ್ಲವೂ ಈಗ ಒಂದೊಂದಾಗಿ ಅರ್ಥೈಸಲು ಆರಂಭಿಸಿದೆ. ನನಗೆ ನನ್ನಿಂದ ನೀನು ಬಯಸುವುದೇನು, ನಿನ್ನ ಉದ್ದೇಶ ಏನು, ಎಲ್ಲವೂ ಸ್ಪಷ್ಟವಾಗಿ ಅರ್ಥ ಆಯಿತು ದೇವ. ಕುರುದಾರಿಣಿಯಲ್ಲಿ ಮಹಾಸಂಗ್ರಾಮವೊಂದು ನಡೆಯುತ್ತದೆ ಎನ್ನುವುದು ನಿಶ್ಚಿತವೇ. ಅದರಲ್ಲಿ ಎರಡು ಮಾತೇ ಇಲ್ಲ. ನನ್ನೊಡೆಯ ಕೌರವನಿಗೋಸ್ಕರ ಅದು ಆಗಲೇಬೇಕಾಗಿದೆ. ಪಾಂಡವರು ವೈರಿಗಳು ಎಂದು ತಿಳಿದುಕೊಂಡವ ನನ್ನೊಡೆಯ, ಅವನ ವೈರಿಗಳು ನನಗೂ ವೈರಿಗಳೇ. ಹಾಗಿದ್ದರೆ ಅಂತಹ ವೈರಿಗಳನ್ನು ಅಳಿಸುವಂತಹ ಸಂದರ್ಭದಲ್ಲಿ ನನ್ನ ಶೌರ್ಯ ಏನು ಎನ್ನುವುದನ್ನು ರಣದಾರಿಯಲ್ಲಿ ಹೇಳಿ ತೋರಿಸಿಕೊಡುತ್ತೇನೆ. ಸಮದಂಡಿಯಲ್ಲದ ಈ ಕರ್ಣನ ಪೌರುಷ ಏನು, ಸಾಮರ್ಥ್ಯ ಏನು, ಅರ್ಜುನನ ಬೆಲ್ಗಾರಿಕೆಯ ಮುಂದೆ ಕರ್ಣ ಏನು ಎನ್ನುವುದನ್ನು ತೋರಿಸಿಕೊಡುತ್ತೇನೆ. ಲೋಕಮುಖಕ್ಕೆ ನನ್ನ ಪೌರುಷವನ್ನು ನಾನು ತೋರಿಸಿಕೊಟ್ಟರು ನಿನ್ನ ಬೇಕು ಏನು ಎನ್ನುವುದನ್ನು ನಾನು ಸ್ಪಷ್ಟವಾಗಿ ಅರ್ಥೈಸಿಕೊಂಡೆ ದೇವ. ಮಮ ಪ್ರಾಣಾಹಿ ಪಾಂಡವ ಎಂದು ನೀನು ಘೋಷಿಸಿದವನಲ್ಲವೇ? ಹೌದು. ನಿನ್ನ 5 ಪ್ರಾಣಗಳನ್ನು ರಕ್ಷಿಸಲೋಸುಗೋಸ್ಕರವಲ್ಲವೇ ನೀನು ಇಷ್ಟೆಲ್ಲ ಪ್ರಯತ್ನ ಪಡುವುದು. ಅಂತಹ ನಿನ್ನ 5 ಪ್ರಾಣಗಳು ಪಂಚಪಾಂಡವರು. ನಾವೀಗ 6 ಮಂದಿ ಆಗಿದ್ದೇವೆ. 6 ಮಂದಿಯಲ್ಲಿ ಪಂಚಪಾಂಡವರು ಉಳಿದರೆ ನಿನ್ನ ಉಳಿವು. ಹಾಗಾಗಿ ನಿನ್ನ ಆ ಪಂಚ ಪ್ರಾಣಗಳನ್ನು ನಿನ್ನ ಪಾದ ಮೂಲದಲ್ಲಿಟ್ಟಿದ್ದೇನೆ. ಉಳಿಯುವವರು 5 ಮಂದಿಯಲ್ಲಿ ಯಾರು ಎನ್ನುವುದನ್ನು ನೀನೇ ನಿಶ್ಚಯಿಸಬೇಕು. ಆ ಒಂದು ಮಾತಿಗೋಸ್ಕರವಾಗಿ ನನ್ನ ಒಡೆಯ ಕೌರವನನ್ನು ಬಿಟ್ಟು ಯಾವತ್ತೂ ನಾನು ಬರುವುದಿಲ್ಲ. ಕರ್ಣ, ದೇವ, ಯಾವುದನ್ನು ಹೇಳಬೇಕು ಅದನ್ನು ಹೇಳಿದ್ದೇನೆ. ಹೆತ್ತಬ್ಬೆಯಾದವಳು 9 ತಿಂಗಳು 9 ದಿನ 9 ಗಳಿಗೆಯ ನಂತರದಲ್ಲಿಯೂ ಆ ಗರ್ಭವನ್ನು ತನ್ನ ಹೊಟ್ಟೆಯಲ್ಲಿಯೇ ಇರಿಸಿಕೊಳ್ಳಲಾರಳು. ಆಗುವುದೂ ಇಲ್ಲ. ಈ ಕಾಲಕ್ಕೆ ಪ್ರಸವವಾಗಬೇಕಾದದ್ದು ಪ್ರಸವವಾಯಿತು. ಅದನ್ನು ಹೇಳಬೇಕಾದ ಸಂದರ್ಭ ಸುಸಂದರ್ಭ ಅಂತ ಭಾವಿಸಿಯೇ ನಾನು ಹೇಳಿದ್ದೇನೆ. ಆದರೆ ಅದು ಒಪ್ಪುವುದು ಬಿಡುವುದು ನಿನಗೆ ಬಿಟ್ಟಂತಹ ವಿಚಾರ. ಹಸ್ತಿನೆಯದ್ದಾದಂತಹ ಭವ್ಯವಾದ ಭವಿಷ್ಯತ್ತನ್ನು ಲಕ್ಷಿಸಿ ಈ ಮಾತನ್ನು ನಾನು ಆಡಿದ್ದೇನೆ. ನಿನ್ನ ನಿರ್ಧಾರ ಹೌದು ಅಂತ ಆದರೆ ಈ ಒಂದು ರಣವೀಳ್ಯವನ್ನು ಇನ್ನು ಗಟ್ಟಿಯಾಗಿ ನಾನು ಒತ್ತಿ ಹಿಡಿಯುತ್ತೇನೆ. ತಾಯಿ ಸಿಕ್ಕಿದರೆ ಮಾತ್ರ ಒಂದು ಚಂದದಲ್ಲಿ ಮಾತಾಡಿ ಅವಳ ಮನಸ್ಸಿಗೆ ಹಿತವಾಗುವ ಹಾಗೆ ನಡೆ. ಯಾಕಂದ್ರೆ ಇನ್ನು ಕಾಣಸಿಕ್ಕುವ ತಾಯಿ ಈ ಪ್ರಪಂಚದಲ್ಲಿ ದೇವರಿಗೆ ಸಮಾನ. ಅವಳ ನುಡಿ, ಅವಳ ಅನುಗ್ರಹ ಅದನ್ನು ತಿಳಿದ ಮೇಲೂ ನೀ ಪಡೆಯದೇ ಹೋದರೆ ನೀ ದೋಷಿಯಾಗತಿ. ಹಾಗಾಗಿ ಅವಕಾಶ ಸಿಕ್ಕಿದ್ರೆ ಅವಳೇನಾದರೂ ಹೇಳಿದರೆ ಅದನ್ನು ಕೇಳಿ ಅವಳ ಮನಸ್ಸನ್ನು ತೃಪ್ತಿಪಡಿಸುವಂತ ಹೇಳುತ್ತಾ ನಾನು ರಥ ಮುಂದುವರಿಸ್ತೇನೆ. ಮಾತಿನ ರಹಸ್ಯ ಈ
ರಹಸ್ಯ ಭೇದನ ಇಲ್ಲಿಗೆ ನಿಲ್ಲುವುದಿಲ್ಲ, ಹಾ. ಮತ್ತಷ್ಟು ಮುಂದುವರಿಯುತ್ತದೆ. ಕಾದು ನೋಡೋಣವಂತೆ, ಕಾದು ನೋಡೋಣ. ಆದೀತು ಬೃಹದ್ವಳ ಬೇಡನು ತತ್ವವರನ ಸಂಭವಿಸಿ ರವಿಗಳಲ್ಲಿ ತಲುವು ಕುಂತಿ ಬಂದನು ಮಗನ ಬಳಿಕ ಮುದದಿ ಕುಂತಿ ಬಂದಳು ಮಗನ ಬಳಿಕ ಮುದದಿ ಜನನಿಯು ಮಗನಿಗೆ ಕಂದ ವಸುಸೇನ ಮಗನೇ, ಅಮ್ಮ ನಿಮ್ಮ ಪಾದ ಪದ್ಮಗೆ ವಂದಿಸುವುದು. ನಿನ್ನನ್ನು ಅಪ್ಪಿದ್ದೇನೆ, ಮುದ್ದಿಸಿದ್ದೇನೆ ಮಗನೇ. ಒಮ್ಮೆಲೆ ಮಮಕಾರ ಉಕ್ಕಿ ಬಂತೆ ತಾಯಿ. ಏನು ಮಾಡುದು ಮಗನೇ, ಏನು ಇಲ್ಲ ಎಂಬುದಾಗಿ, ಯಾರು ಇಲ್ಲ ಎಂಬುದಾಗಿ ಗ್ರಹಿಸಿಕೊಂಡು ಒಮ್ಮೆಲೆ ನಿನ್ನ ಆಕಾಶವನ್ನು ನೋಡುತ್ತಾ ಅಪ್ಪ ಅಂತ ಕರೆಯುವುದನ್ನು ನೋಡಿದೆ ಮಗನೇ. ಇಷ್ಟು ಹೊತ್ತು ಅಣೆಕಟ್ಟಿನಲ್ಲಿ ಅಡಗಿಸಿಟ್ಟಂತಹ ಮಮಕಾರವೆಂಬಂತಹ ವಾತ್ಸಲ್ಯವೆಲ್ಲವೂ ಈ ಹೊತ್ತಿನಲ್ಲಿ ಈ ರೀತಿಯಾಗಿ ಉಕ್ಕಿ ಹರಿಯುತ್ತಾ ಇದೆ ತಾಯಿ. ಈ ರೀತಿಯ ನಿಮ್ಮನ್ನು ಕಂಡು ನಾನು ಕೂಡ ಸಂತೋಷಗೊಂಡು ಅಮ್ಮ ನಿಮ್ಮ ಪಾದ ಮೂಲಕ್ಕೆ ಬಿದ್ದು ವಂದಿಸಿಕೊಂಡಿದ್ದೇನೆ. ಬಿಗಿದಪ್ಪಿ ಕಂದನನ್ನು ಅಪ್ಪಿಕೊಳ್ಳಿ ಅಂತ ಕೇಳಿಕೊಳ್ಳುವ ಮೊದಲೇ ಬಾ ಕಂದ ಅಂತ ಅಪ್ಪಿಕೊಳ್ತಿದ್ದಾರೆ. ಧನ್ಯವಾಯಿತು ತಾಯಿ, ನನ್ನ ಜೀವನ ಧನ್ಯವಾಯಿತು. ಹಲವು ಬಾರಿ ನಿನ್ನನ್ನು ನೋಡಿದೆ, ನಿನ್ನಲ್ಲಿ ಮಾತನಾಡಬೇಕು ಎಂಬ ಆಸೆಯು ನನಗೆ ಉಕ್ಕೇರುತ್ತಾ ಇತ್ತು ಅಮ್ಮ. ಆದರೆ ಮಾಡುವುದೇನು ಹೇಳು, ಬಿಲ್ಮಂಗಲ ಕಾರ್ಯಕ್ರಮ ಅಲ್ಲಿ ಕೂಡ ಆಗಲಿ, ಉಳಿದ ಎಲ್ಲ ಹಸ್ತಿನಾವತಿಯಲ್ಲಿ ಸುತ್ತಾಡ್ತಿರುವಂತ ಆ ಕಾಲದಲ್ಲಿ ಆಗಲಿ, ಬೇಡ ವಿದುರನ ಮನೆಯಲ್ಲೇ ಇರುವಂತ ಆ ಹೊತ್ತಿನಲ್ಲಿ ನಾನಾದರೂ ಕೂಡ ಪಾಂಡವ ಐವರನ್ನು ಈ ಹೊತ್ತು ನಾನು ಪರಿಚಯಿಸುವ ಜೊತೆಯಲ್ಲಿ ನೀನು ಹೇಗೆ ಇದ್ದೆ ಎಂಬುದು ಗುಪ್ತವಾಗಿ ಕೂಡ ನಾನು ಸೂಚಿಸುತ್ತಾ ಇದ್ದೆ. ಪ್ರತಿ ಬಾರಿಗೂ ಹೀಯಾಳಿಕೆಯ ನಿಂದಳಿಕೆಯ ಮಾತುಗಳನ್ನೇ ಕೇಳ್ತಾ ಇದ್ದೆ. ನಿನ್ನ ಅಪ್ಪ ಯಾರು ಅಮ್ಮ ಯಾರು ಅಂತ ಕೇಳುವಾಗ ಉತ್ತರಿಸಲಾರದ ಸ್ಥಿತಿಯಲ್ಲಿದೆ. ಈಗ ಅಮ್ಮ ಯಾರು ಅಂತ ತಿಳಿದರೂ ಸಹ ಹೇಳಲಾರದ ಅಸಹಾಯಕ ಸ್ಥಿತಿಯಲ್ಲಿದ್ದೇನಲ್ವೇ ತಾಯಿ. ಏನು ಮಾಡುದು ಮಗನೇ, ವಿಧಿ ಈ ರೀತಿಯಲ್ಲಿ ನನ್ನಲ್ಲಿ ಸಂಬಂಧದಲ್ಲಿ ಆಟವಾಡಿದ್ದು ಅಲ್ಲ. ಬಾಲ್ಯದಲ್ಲಿ ಏನು ತಿಳಿಯದಾದಂತ ಆ ತೊಂದರೆಗಳು ಯಾವುದು, ಜಗತ್ತಿಗೆ ಯಾವುದೇ ಹೀಗಲ್ಲ ಹಾಗಲ್ಲ ಹೇಳುವಂತಹ ಯಾವುದೇ ಪರಿಪಾಠಗಳು ಉಂಟಲ್ಲ ನೋಡು, ಎಳೆವೆಯಲ್ಲಿ ಹೀಗಾಗಿ ಹೋಯಿತೆ. ಈ ರೀತಿಯ ಪರೀಕ್ಷೆಗಳು ನಡೆದು ಹೋಯಿತೆ ನನ್ನಲ್ಲಿ ಎಂಬುದಾಗಿ ನಿನಗೂ ನನಗೆ ಸಂಬಂಧವು ದೂರವಾಯಿತೆ ಎಂಬ ಖೇದದಿಂದ ಕರಗಿ ಹೋಗುತ್ತಾ ಇದ್ದೆ ಮಗನೇ. ಆದರೂ ತಾಯಿ ನೀನು ನನ್ನ ಅಪ್ಪಿದ್ದೇನೆ ಮಗನೇ. ಎಷ್ಟೆಲ್ಲ ಅವಕಾಶಗಳಿತ್ತು ತಾಯಿ ಬದಿ. ನನಗೆ ಕ್ಷತ್ರಿಯ ಕುಲಜ
ಜಗತಿ ಜಗದಲ್ಲಿ ಸೂತ ಸುತಂದು ಜಗತಿ ಜಗತ್ತೇ ಸೂತ ಸುತಂದು ಹರಿಹರು ಮಮ ಯೋಗ್ಯವು ಮಗನಿಗೆ ನಾನು ನತವಿಷ್ಟಳು ಮಗನೇ. ಅಮ್ಮ ಭಾಗ್ಯಹೀನನಾಗಿ ನಾನು ಜನನಿ ಅಮ್ಮ ಮಗನೇ ವಸುಶೀಲನ, ಅಮ್ಮ 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 ಎಂದು ಕರೆಯಬೇಕು ಎನ್ನುವಾಗ ಹೆತ್ತವ್ವೇ ಯಾರು ಎನ್ನುವುದು ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಆ ಬಾಲ್ಯದಲ್ಲಿ ಕುತೂಹಲ ನಿರೀಕ್ಷೆ ಒಮ್ಮೊಮ್ಮೆ ಆಕ್ರೋಶವನ್ನುಂಟು ಮಾಡುತ್ತಾ ಇತ್ತು. ಯಾಕೆ ನನ್ನವ್ವೆ ಹೀಗೆ ಮಾಡಿದಳು, ನನ್ನನ್ನು ಎಳವೆಯಲ್ಲೇ ತೊರೆದಳು. ಒಮ್ಮೊಮ್ಮೆ ಕೋಪ, ಒಮ್ಮೊಮ್ಮೆ ಆವೇಶ, ಒಮ್ಮೊಮ್ಮೆ ಪಶ್ಚಾತ್ತಾಪ. ಯಾವ ಗಳಿಗೆಯಲ್ಲಿ ಅದಾವ ರೀತಿಯಲ್ಲಿ ನನ್ನನ್ನು ನನ್ನ ತಾಯಿ ತೊರೆದಳು ಎನ್ನುವಂತಹ ಅನುಕಂಪ ಒಮ್ಮೊಮ್ಮೆ. ಬದುಕಿಗೆ ಬೇಡವಾಗಿ ಬಂದ ಕಂದನೆ, ಈ ಭೂಮಿಗೆ ಬೇಡವಾಗಿ ಬಂದವನೇ ನಾನು. ಈ ರೀತಿಯ ಆಲೋಚನೆಗಳು ತಾಯಿ. ಹೌದೇ ಮಗನೇ? ಆದರೆ ಈಗೆಲ್ಲವೂ ಅರ್ಥವಾಗಿದೆ. ಆದರೆ ಎಲ್ಲವೂ ಅರ್ಥವಾದರೂ ಅದರೊಳಗೆ ಸಮ್ಮಿಳಿತವಾಗದ ಸ್ಥಿತಿಯಲ್ಲಿ ನೀನಷ್ಟು ದೂರ, ನಾನೆಷ್ಟು ದೂರ. ನಾನು ಭಾಗ್ಯಹೀನಳು ಮಗನೇ. ಯಾಕೆ ಹಾಗೆ ಹೇಳ್ತೀರಿ ತಾಯಿ? ನಿಮಗಾದರೂ ಗೊತ್ತಿದೆ ನಿಮ್ಮ ಮಗನೊಬ್ಬ ಎಲ್ಲಿಯೋ ಬೆಳೆಯುತ್ತಾ ಇದ್ದಾನೆ ಅಥವಾ ಹೀಗೆಯೇ ಇದ್ದಾನೆ ಎನ್ನುವುದಾದರೂ ನಿಮ್ಮ ಮನಸ್ಸಿಗೆ ಗೊತ್ತಿದೆ. ನನ್ನ ಮಗ ಕ್ಷೇಮವಾಗಿದ್ದಾನೆ, ಲೋಕದಲ್ಲೊಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ಬೆಳೆಯುತ್ತಾ ಇದ್ದಾನೆ. ಅಷ್ಟನ್ನಾದರೂ ನೀವು ಕಂಡು ಆನಂದಿಸಿರಬಹುದು ತಾಯಿ. ಆದರೆ ಈ ನಿಮ್ಮ ಮಗನ ಮಾಲಿಗೆ ಅದೂ ಇಲ್ಲದಾಗಿ ಹೋಯಿತಲ್ಲವೇ ತಾಯಿ? ಇಷ್ಟೆಲ್ಲ ಎತ್ತರಕ್ಕೆ ನಾನು ಬೆಳೆದರೇನಂತೆ? ಅದನ್ನು ಕಂಡು ಆನಂದಿಸುವ ನನ್ನ ತಾಯಿ ನನ್ನ ಬಳಿಯಲಿಲ್ಲವಲ್ಲ. ನನ್ನ ಈ ವ್ಯಕ್ತಿತ್ವವನ್ನು ಏರುವಿಕೆಯನ್ನು ಪ್ರೋತ್ಸಾಹಿಸಲು ತಾಯಿ ನಿಮ್ಮ ಮಡಿಲಲ್ಲಿ ಬೆಳೆಯುವ ಭಾಗ್ಯ ದೊರೆಯಲಿಲ್ಲ, ನಿಮ್ಮ ಅಮೃತ ಪಾನದ ಸವಿ ದೊರೆಯಲಿಲ್ಲ. ಮಗುವಾಗಿ ನಿಮ್ಮನ್ನು ಅಪ್ಪಿಕೊಳ್ಳುವ, ತಟ್ಟಿಕೊಳ್ಳುವ, ಎದೆಗೆ ಅಟ್ಟಿಕೊಳ್ಳುವಂತಹ ಭಾಗ್ಯವನ್ನು ಪಡೆಯಲಿಲ್ಲ. ಇಂತಹ ಕಾಲಘಟ್ಟದಲ್ಲಿ ಅಮ್ಮ ನಿಮ್ಮನ್ನು ಕಂಡನಲ್ಲವೇ, ಅಷ್ಟೇ ಸಾಕು ತಾಯಿ, ಅಷ್ಟೇ ಸಾಕು, ಅಷ್ಟೇ ಸಾಕು ತಾಯಿ. ಮಗನೇ ಲೋಕಪವಾದಕ್ಕೆ ಸಾಗರ ಮಗನೇ ಪುತ್ರನ ಶೋಗದ ಗುರಿಯಾದೆ, ಪುತ್ರನ ಶೋಗದ ಗುರಿಯಾದೆ, ರಕ್ಷಿಸು ಈ ಕುವರರನು ದಯದಲ್ಲಿ ಎನ್ನೈವರನು ರಕ್ಷಿಸು ದಯದಲ್ಲಿ ಚಂದಮ ಮಗನಿಮಾ ಮಗನೇ ಮಗನೇ ಕರ್ಣ. ಅಮ್ಮ ಈ ಹೊತ್ತು ನಿನಗೂ ನನಗೆ ಅಂತರ ಇದೆ. ಇದು ಯಾರೋ ಹೇಳಿ ಅಂತರದಲ್ಲಿ ಇರಬೇಕು ಅಂತ ಹೇಳಿದಲ್ಲ ಮಗನೇ. ಆದರೆ ಸಹಜವಾಗಿಯೇ ನಮ್ಮ ಮೀರೊಳಗೆ ಅಂತರ ಬಂದು ಹೋಗಿದೆ ತಾಯಿ. ಅಂತರದಲ್ಲಿ ಬದುಕಬೇಕು ಅಂತ ಹೇಳುವವರು ಇದ್ದಾರೆ. ಆದರೆ ಹಂತವಾಗಿ ಗ್ರಹಿಸಿಕೊಂಡರೆ ಮಗ ತಾಯಿ ಉಳಿದ 5 ನನ್ನ
ಹತ್ತಿರದಲ್ಲೇ ಇದ್ದಾರೆ ಮಗನೇ. ಆ ಭಾಗ್ಯವನ್ನು ನಾನು ಪಡೆದುಕೊಳ್ಳಿಲ್ಲ ಅಲ್ವೇ ತಾಯಿ? ಆ ಐವರು ಹತ್ತಿರದಲ್ಲಿರುವಾಗ ಹ, ನಿನಗೂ ನನಗೆ ಅಂತರ ದೂರ ಇರುವುದಕ್ಕೆ ಯಾವುದೇ ರಾಜ್ಯಾಜ್ಞೆಯಿಂದ ಅಂತರ ದೂರ ಇದ್ದದ್ದಲ್ಲ ಮಗನೇ. ಮತ್ತೆ ಯಾಕೆ ತಾಯಿ ದೂರ ನೀವೆಲ್ಲ ಅಂತರವನ್ನು ಕಾಪಾಡಬೇಕು ಅಂತ ಯಾರಿಗೆ ಹೇಳಿಗೆ ನಾನು ಹಾಗೆ ಮಾಡಿದಲ್ಲ ಮಗನೇ. ಹ, ಆ ರೀತಿ ಇದ್ದಿ ಅಲ್ಲವೇ ಅಲ್ಲ ಮಗನೇ. ಲೋಕಪವಾದ, ಹ, ಹ, ಲೋಕಪವಾದಕ್ಕೆ ನಾನು ಒಳಗಾಗಿ ಹ, ನಿನ್ನನ್ನು ಮಗನೇ ಎಂಬುದಾಗಿ ಯಾವ ರೀತಿಯಲ್ಲಿ ಹೇಳಬೇಕು, ಯಾವ ರೀತಿಯಲ್ಲಿ ನಿನ್ನಲ್ಲಿ ನಾನು ಮುಂದರಿಸಬೇಕು ಎಂಬ ದೃಷ್ಟಿಯನ್ನು ಕಂಡಾಗ ಹ, ಈ ಕಾಲದಲ್ಲಿ ತಾಯಿಯಾದಂಥ ನನಗೆ ಆಗುವುದು ಹೇಗೆಂದರೆ ಅಣ್ಣ ತಮ್ಮಂದಿರ ಒಡೆದಾಟಕ್ಕೆ ಹತ್ತಿರ ಆಗುತ್ತಾ ಇದೆ ಎಂಬಾಗ ಹ, ನೀನು ಯಾವ ಕಡೆಯಲ್ಲಿದ್ದಿ, ಅವ ಯಾವ ಕಡೆಯಲ್ಲಿದ್ದಾರೆ, ನನ್ನೊಬ್ಬ ಮಗ ನಮ್ಮವರ ಜೊತೆಯಲ್ಲಿ ಇಲ್ಲ ಎಂಬ ಚಿಂತೆ ನನಗೆ ಕಾಡುತ್ತಾ ಇತ್ತು ಮಗನೇ. ಹ. ನೀನು ಹೇಗೆ ಏನು ಎಂಬುದಾಗಿ ಪರಿಪಾಠವನ್ನು ನೀನು ಪೂರ್ಣವಾಗಿ ನಿನ್ನ ಪೂರ್ಣ ಪರಿಪಾಠವು ಹೇಗೆ ನಿನ್ನ ಜನನ ಎಂಬುದಾಗಿ ತಿಳಿದೆ ಎಂಬ ನೆಮ್ಮದಿ ನನಗೂ ಉಂಟು, ನಿನಗೂ ಇರಬಹುದು. ಆದರೆ ಮಾಡುವುದೇ ಸಂಬಂಧ ಎಂಬ ನೆಮ್ಮದಿ ನನಗೂ ಉಂಟು ಮಗನೇ. ತಾಯಿ ಆದ ಕಾರಣ ಹ, ನನ್ನ ಇವರನ್ನು ಕಾಯುವಲ್ಲಿ ಹ, ನಿನ್ನ ಸಹಾಯ ನನಗೆ ಬೇಕು ಮಗನೇ. ಓ ಚಿನ್ನ, ತಾಯಿ ಪೋಷಿತದಿ ತಾನಿ ಗಾಪತ್ಯ ವೇದದಿ ಮೋಸವ ಮಾಡಿ ನಾನು ಏಳು ದಿನವೂ ಬಾಳಿ ಕೊಂಡಿರಬೇಕವ್ವ, ಏಳು ದಿನವೂ ನಾನು ಬಾಳಿಕೊಂಡಿರಬೇಕವ್ವ. ಹೇಸರೇ ಜಯಲಕ್ಷ್ಮೀ ನಾನು, ಹೇಸರೇ ಜಯಲಕ್ಷ್ಮೀ ನಾನು. ತಾಯಿ ಮಗನೇ, ಅಮ್ಮ ಅಂತ ಕರೆಯುವಾಗ ಆ ಒಂದು ಆನಂದ ಉಕ್ಕಿ ಹರಿಯುವಂತಹ, ಒಡಲಲ್ಲಿ ಹರಿಯುವಂತಹ ಅಮೃತವಾದ ಆನಂದ ತಾಯಿ. ಆದರೂ ಅದನ್ನು ಮನಸ್ಸೋ ಇಚ್ಛೆ ಅನುಭವಿಸುವ ಸ್ಥಿತಿಯಲ್ಲಿ ನಾನೂ ಇಲ್ಲ, ನೀನೂ ಇಲ್ಲ ತಾಯಿ. ಆದರೂ ಒಂದು ಮಾತು ಕೇಳುತ್ತೇನೆ ತಾಯಿ, ನಿಮಗೆ ಮಕ್ಕಳಿಲ್ಲ ಎಂದು ತಿಳಿದಾಗ ಮಕ್ಕಳನ್ನು ಪಡೆಯುವ ಅವಕಾಶದ ಆ ಸಂದರ್ಭದಲ್ಲಿಯೂ ಒಬ್ಬ ಮಗನನ್ನು ನಾನು ಹೆತ್ತು ಬಿಟ್ಟಿದ್ದೇನೆ ಎನ್ನುವುದು ಆಗಲೂ ನಿಮಗೆ ನೆನಪಾಗ ಮಕ್ಕಳಿಲ್ಲ ಎಂಬ ಆ ಕಾಲದಲ್ಲಿ ನಾನು ಮಾಡಿದ್ದಲ್ಲ, ಬಾಲ್ಯ ಅವಸ್ಥೆಯಲ್ಲಿ ಅದನ್ನೇ ಹೇಳಿದ್ದು ನಾನು. ಅಲ್ಲಲ್ಲ, ಆವಾಗ ಮಕ್ಕಳಿಲ್ಲ ಅಂತ ನಾನು ಮಾಡಿದ್ದಲ್ಲ. ಬಾಲ್ಯಾವಸ್ಥೆಯಲ್ಲಿ ತಿಳಿಯದೆ ಆದಂತಹ ಒಂದು ಅಪರಾಧವೋ ಘಟನೆಯೋ ಅದು ತೀರ್ಮಾನವ ಮಕ್ಕಳಿಲ್ಲ ಅಂತೇಳಿ. ಆದರೂ ವನವಾಸಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಪಾಂಡುವಿಗೆ ಸಂತತಿ ಇಲ್ಲ ಎನ್ನುವಂತಹ ಒಂದು ನೆವದಲ್ಲಿ ಮಕ್ಕಳನ್ನು ಪಡೆಯುವ ಕಾಲಕ್ಕಾದರೂ ಒಬ್ಬ ಮಗ ಇದ್ದಾನೆ ಎನ್ನುವುದನ್ನು ನೆನಪಿಸಿಕೊಂಡಿದ್ರೆ ನಿಮ್ಮೊಡನೆ ಬೆರೆಯುವ ಅವಕಾಶ ನನಗೆ ಬರುತ್ತಿತ್ತೋ ಏನೋ ತಾಯಿ. ಆದರೆ ಏನು ಮಾಡುವುದು ಅಮ್ಮ, ಆ ಅವಕಾಶವನ್ನು ನೀವೂ ಉಪಯೋಗಿಸಲಿಲ್ಲ, ಆ ಭಾಗ್ಯವನ್ನು ನಾನೂ ಕೇಳಿ ಪಡೆಯಲಿಲ್ಲ. ಹಾಗಾಗಿ ಮಿಂಚಿ ಹೋದುದಕ್ಕೆ ಚಿಂತಿಸಿ ಫಲವಿಲ್ಲ. ಈಗಲೂ ಅಮ್ಮ, ಪಂಚ ಪಾಂಡವರು ಅಂದ್ರೆ ನಿಮಗೆ ಅದೆಷ್ಟು ಪ್ರೀತಿ ಅಲ್ವೇ ತಾಯಿ. ಆ 5 ಮಂದಿಯನ್ನು ರಕ್ಷಿಸು, ಹಿರಿಯವನಾಗಿ ನನ್ನಲ್ಲಿ ನೀವು ಕೇಳಿಕೊಳ್ಳುವುದೇ ತಾಯಿ ಸರಿಯಲ್ಲ ತಾಯಿ. ಆ ರೀತಿ ಕೇಳಿಕೊಳ್ಳುವುದು ಯಾವತ್ತೂ ಸರಿಯಲ್ಲ. ಅವರು ವೀರರೇ, ಶೌರ್ಯಾದಿ ಶೌರ್ಯವಂತರು, ಪರಾಕ್ರಮವಂತರು. ನನ್ನ ಪರಾಕ್ರಮವೋ ಅವರ ಪರಾಕ್ರಮವೋ ಇಲ್ಲಿ ತುಲನೆ ಮಾಡುವುದಲ್ಲ. ಆದರೂ ಯುದ್ಧವೊಂದು ಏರ್ಪಟ್ಟಿತು ಎಂದಾದರೆ ಕ್ಷತ್ರಿಯ ಪಂಥದಲ್ಲಿ ನಾವು ಸಹಜವಾಗಿ ಹೋರಾಡುವುದು ನಮ್ಮ ನಮ್ಮ ಶೌರ್ಯಕ್ಕೆ ಅನುಗುಣವಾಗಿಯೇ ಹೊರತು ಅಲ್ಲಿ ಮಮಕಾರವನ್ನಿಟ್ಟುಕೊಂಡು ವ್ಯಾಚಲತೆಯನ್ನು ವ್ಯಾಂಕುಲತೆಯನ್ನು ಇಟ್ಟುಕೊಂಡು ಅಲ್ಲಲ್ವೇ ತಾಯಿ. ಹಾಗೇನಾದರೂ ನಾವು ಮಾಡಿದೆವೆಂದರೆ ಆ ಹೋರಾಟದಲ್ಲಿ ಒಲಿಯಬೇಕಾದಂತಹ ಜಯಲಕ್ಷ್ಮಿಯೇ ಸಾಕ್ಷಾತ್ ಹೇಸಿ ಹೋಗಿ ಛೆ ಇದೆಂತಹ ಹೋರಾಟ ಎಂದು ನೀಚವಾಗಿ ತುಚ್ಛ ಮಾಡಿ ಹೊರಟು ಹೋದಾಳಲ್ಲವೇ. ಹಾಗಾಗಬಾರದು ತಾಯಿ. ನಿಮ್ಮ ಮಕ್ಕಳು ಶೌರ್ಯವಂತರೇ, ನನ್ನ ಸಹೋದರರು
ಹೆಮ್ಮೆ ಇದೆ. ಹ್ಮ್ ಪಾಂಡವರನ್ನು ರಕ್ಷಿಸು. ಹ್ಮ್ ಪಂಚಪಾಂಡವರಲ್ಲವೇ ನಿಮಗೆ ಬೇಕಾಗಿರುವುದು. ಹ್ಮ್ ಆ ಪಂಚಪಾಂಡವರಲ್ಲಿ ಒಬ್ಬ ಘಾತಿಸಿದರೂ 5 ಮಂದಿ ಉಳಿದುಕೊಳ್ಳುತ್ತಾರೆ ಎನ್ನುವುದು ಸತ್ಯವಲ್ಲವೇ ತಾಯಿ? ಹಾಗಾಗಿ ಆ 5 ಮಂದಿಯನ್ನು ಉಳಿಸುವಂತಹ ಪ್ರಯತ್ನದಲ್ಲಿ ನಿಮ್ಮವರಿಗೆ ನೀವು ಕೇಳಿಕೊಳ್ಳುವ ರೀತಿಯಲ್ಲಿ ಸಹೋದರನಾಗಿ ಯಾವ ರೀತಿ ವರ್ತಿಸಬೇಕು ಆ ರೀತಿಯ ವರ್ತನೆಯಲ್ಲಿ ಇರ್ತೇನೆ. ಕೌರವನಿಗೋಸ್ಕರ ಯಾವ ರೀತಿಯಲ್ಲಿರಬೇಕು ಅದನ್ನು ಮಾಡಿಯೇ ಮಾಡುತ್ತೇನೆ. ಹಾಗಾಗಿ ತಾಯಿ, ಇಷ್ಟೇ ನಿಮ್ಮ ಆಸೆ. ಮಗನೇ, ತಾಯಿ, ನಾನು ನಿನ್ನ ಬಳಿಗೆ ಕೇಳಲಿಕ್ಕೆ ಅಂತ ಬಂದಾಗ, ನಿನ್ನನ್ನು ಅಪ್ಪಿಡಿಲಿಕ್ಕೆ ಅಂತ ಬಂದಾಗ, ನೀನು ನನ್ನಲ್ಲಿರುವಂತಹ ಯಾವುದೇ ಸಂಬಂಧದ ದೃಷ್ಟಿಯಲ್ಲಿ ಕೌರವನ ಜೊತೆಯಲ್ಲಿ ಇದ್ದುಕೊಂಡು ನೀನು ಕೌರವನಿಗೆ ತನ್ನನ್ನು ತಾನೇ ಮಾರಿಬಿಟ್ಟಿದ್ದೇನೆ ಎಂಬ ದೃಷ್ಟಿಯಲ್ಲಿ ನೀನು ಬದುಕಿದವನು. ಮಾರಿಬಿಟ್ಟಿದ್ದೇನೆ ಅಂತ ಹೇಳುವುದಿಲ್ಲ ತಾಯಿ. ಮತ್ತೆ ಹೇಗೆ? ಅಂತಹ ಪ್ರಯೋಗಗಳು ಬೇಡ. ನನ್ನ ಬದುಕು ಎನ್ನುವುದು ಕೌರವನ ಔದಾರ್ಯದಿಂದ ಬಂದುದು ಸತ್ಯ ಎನ್ನುವುದನ್ನು ನೀವು ತಿಳಿದಿದ್ದೀರಿ. ನನಗೊಬ್ಬ ವ್ಯಕ್ತಿತ್ವವನ್ನು ರೂಪಿಸಿಕೊಟ್ಟವ ಈ ಜಗತ್ತಿನಲ್ಲಿದ್ದರೆ, ಆಶ್ರಯವನ್ನು ಕೊಟ್ಟವ ಇದ್ದರೆ ಅದು ಕೌರವ. ಯಾವ ಕಾಲಘಟ್ಟದಲ್ಲಿ ಕೌರವ ನನ್ನನ್ನು ಮಿತ್ರ ಎಂದು ಆಧರಿಸಿದ್ದು ಯಾವಾಗ? ನನ್ನವರು ಯಾರೂ ನನಗೆ ಇಲ್ಲ ಎಂದು ಹೇಳುವಂತಹ ಸಮಯದಲ್ಲಿ ನಿನ್ನ ಜಾತಿ ಯಾವುದು, ನಿನ್ನ ಕುಲ ಯಾವುದು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು ಅಂತ ಹೇಳಿ ಲೋಕವೆಲ್ಲವೂ ಬೆರಳೆತ್ತಿ ತೋರಿಸುವಂತಹ ಸಂದರ್ಭದಲ್ಲಿ ಮಿತ್ರನಾಗಿ ಕರ್ಣನಿಗೆ ನಾನಿದ್ದೇನೆ ಎಂದು ಘೋಷಿಸಿದವ ಕೌರವ ತಾಯಿ, ಘೋಷಿಸಿದವ ಕೌರವ. ಅಂತ ಕೆಲಸ ಕೆಲವರೆಲ್ಲ ಮಾಡ್ತಾರೆ ಮಗನೇ. ಕೆಲವರ ಸಹಾಯವನ್ನು ಪಡೀತಾರೆ, ಲೋಕಕ್ಕೆ ಕಂಟಕರಾಗಿ ಮೆರೆಯುತ್ತಾರೆ. ನಿನ್ನ ಸಹಾಯ ಪಡಿಬೇಕು ಅಂತ ಇದ್ರೆ ಈ ಹೊತ್ತಿನಲ್ಲಿ ಧನುರ್ಧಾರಿಯಾಗಿ ನೀನಿದ್ದಿ ಎಂಬುದಾಗಿ ತಿಳಿದುಕೊಂಡೆ ಆ ಕಡೆಯಲ್ಲಿ ಒಂದು ರೀತಿಯ ವಸ್ತು ನನ್ನಲ್ಲಿರಲಿ, ಬೇಕಾದಾಗ ಇದನ್ನು ಉಪಯೋಗ ಮಾಡುವ ಎಂಬ ಈ ದೃಷ್ಟಿಯಲ್ಲಿ ನನ್ನಲ್ಲಿ ಇರಿಸಿಕೊಂಡಿದ್ದಾನೆ ಹೊರತು ಬೇರೆ ಯಾವ ದೃಷ್ಟಿಯಿಂದ ಅಲ್ಲ ಮಗನೇ. ಅದಕ್ಕಾಗಿ ನಾನು ನಿನ್ನ ಬಳಿಗೆ ಬಂದದ್ದು ಯಾಕೆ ಎಂಬ ಪ್ರಶ್ನೆಯೋ ಅಲ್ಲ, ನಿನ್ನಗೆ ಅಲ್ಲಿಂದ ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವ ಪ್ರಶ್ನೆಯೋ ಇದು ಕಾಡುತ್ತಾ ಇದೆ ಮಗನೇ. ನಾನು ಈ ಹೊತ್ತು ನಿನ್ನನ್ನು ಕಾಣಬೇಕಂತಲೇ ಬಂದವಳು. ಇದುವರೆಗೆ ನನ್ನನ್ನು ಕಾಣುವ ಅಪೇಕ್ಷೆಯನ್ನು ನೀನು ವ್ಯಕ್ತಪಡಿಸ. ಇದುವರೆಗೆ ಮಗನಾದಂತಹ ಕರ್ಣ ಎಲ್ಲಿ ಇದ್ದಾನೆ, ಹೇಗೆ ಬೆಳೆಯುತ್ತಾ ಇದ್ದಾನೆ ಎನ್ನುವಂತಹ ಒಂದು ವ್ಯಾಕುಲತೆಯನ್ನು ನೀನು ತೋರಿಸಲಿಲ್ಲ. ನಮ್ಮ ಪಕ್ಷಕ್ಕೆ ನೀನು ಬರಬೇಕು ಮಗನೇ, ಹಿರಿಯವ ನೀನು. ಈಗ ಪಕ್ಷಕ್ಕಾಗಿ ಎಲ್ಲಾ ವಿಚಾರದಲ್ಲಿ ನೋಡಿದ್ರೆ ಐವರಲ್ಲಿ ಮತ್ತೊಬ್ಬನಾಗಿ ನೀನು ಇದ್ದುಕೊಂಡು ಹಿರಿಯವನಾಗಿದ್ದುಕೊಂಡು ಕಾರಣ ಹೇಳ್ತಾ ಇದ್ದೇನೆ. ನೀನು ನನ್ನ ಚಿನ್ನ ತಿಳಿಯಿತಲ್ಲ ನನ್ನ ಕಂದ. ನಮ್ಮ ಬಳಿಗೆ ನಿನ್ನ ತಮ್ಮಂದಿರನ್ನು ನೀನೇ ಸಲಹಬೇಕು, ಈ ಕಡೆಗೆ ಬರಬೇಕು ಎಂಬುದಾಗಿ ನಿನ್ನ ಅವ್ವೆಯ ಅಪೇಕ್ಷೆ ಮಗನೇ. ಆದ ಕಾರಣ ಈ ಮಾತಿಗೆ ನೀನೇನು ಹೇಳತ್ತಿ? ಈಗ ನಾನು ಬಂದ್ರೆ ತಾಯಿ, ಅದು ಪಂಚಪಾಂಡವರು ಎನ್ನುವಂತಹ ಮಾತು ತಪ್ಪುವುದಿಲ್ವೇ ತಾಯಿ? 5 ಮಂದಿ ಇದ್ದಲ್ಲಿ ಹೋಗಿ 6 ಮಂದಿ ಆಗುವುದಿಲ್ವೇ? ಆಗ ಈಗ ಕೃಷ್ಣ ರಕ್ಷಿಸ್ತೇನೆ ಅಂತ ಹೇಳಿದ್ದು ಪಂಚಪಾಂಡವರನ್ನು, ನನ್ನನ್ನೇನು ಹೇಳಲಿಲ್ಲ ಅವ. ನನ್ನನ್ನು ರಕ್ಷಿಸ್ತೇನೆ ಅಂತ ಹೇಳಿ ಆಶ್ರಯ ಕೊಟ್ಟವ ಕೌರವ, ಊಟ ಕೊಟ್ಟವ ಕೌರವ, ಜೊತೆಗೆ ಆಟ ಆಡಿದವ ಕೌರವ ಎಳೆಯದಿಂದಲೂ. ಇಷ್ಟೆಲ್ಲ ಮಿತ್ರತ್ವ, ಇಷ್ಟೆಲ್ಲ ವ್ಯಕ್ತಿತ್ವವನ್ನು ದೊರಕಿಸಿಕೊಂಡು ಈಗ ಅವಕಾಶ ಸಿಕ್ಕಿದಾಗ ಅಧಿಕಾರ ಸಿಕ್ಕಿತು ಅಂತ ಹೇಳಿಕೊಂಡು ತಾಯಿ ನಿನ್ನ ಬಗ್ಗೆ ಗೌರವ ಇದೆ, ಮಮಕಾರ ಇದೆ, ಮಾತೃವಾತ್ಸಲ್ಯ ಇದೆ. ಆದರೆ ಇದೊಂದು ಬೇಡ ತಾಯಿ, ನಾನು ಇಲ್ಲೇ ಇಡುತ್ತೇನೆ. ನೀ ಆ ಕಡೆಯಿಂದ ಈ ಕಡೆಗೆ ಬರ್ಲಿಕ್ಕೆ ನಿಂದ ಆಗುದಿಲ್ಲ ಅಂತ ಆದರೆ ಆ ಪರಿಸ್ಥಿತಿ ಕೈ ಮೀರಿ ಹೋಗುವ ಸಂದರ್ಭದಲ್ಲಿ ಇದೆಲ್ಲ ಯಾಕೆ ಮಾತು? ನನ್ನ ಒಂದು ಮಾತು ನಡೆಸಿಕೊಡ್ತೀಯ ಮಗನೇ? ಏನು ಬೇಕು ಕೇಳು ತಾಯಿ. ಎನ್ನೊಳಿ ನೋಡಿ ಆಡಲ
ತಂದು ದೇರದಳು ತಾಯೇ ನೀ ನಡೆದನು ನೇರದಳು ತಾಯೇ ಕಾಡಲಾಗದು ಎನ್ನೊಳಿ ನುಡಿ ಆಡಾಗದು ತಾಯೇ ಅಮ್ಮ, ಮಗನೇ, ನಿಮ್ಮನ್ನು ಕಂಡಾಗ ನಿಮ್ಮನ್ನು ಹೇಗೆ ಆದರಿಸಬೇಕು, ಹೇಗೆ ಸತ್ಕರಿಸಬೇಕು, ಯಾವ ರೀತಿ ಉಪಚರಿಸಬೇಕು, ಎಷ್ಟೆಲ್ಲ ಕಲ್ಪನೆಯನ್ನು ಮಾಡಿಕೊಂಡಿದ್ದೆ ತಾಯಿ. ಆದರೆ ಈ ಬೆಳಗ್ಗಿನ ಹೊತ್ತು ಸಂಧ್ಯಾ ವಂದನೆಯನ್ನು ಮಾಡಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೊಡುವಂತಹ ಸಮಯದಲ್ಲಿ ಬರಿಗೈಯಲ್ಲಿರುವ ಹೊತ್ತಿನಲ್ಲಿ ನಿಮ್ಮನ್ನು ಆದರಿಸಲಾಗುತ್ತಿಲ್ಲ ತಾಯಿ. ಆದರೂ ಒಂದು ಆಸೆ ತಾಯಿ, ಎಳೆಯವನಿರುವಾಗ ನಿಮ್ಮ ಮಡಿಲಲ್ಲಿ ಮಲಗಿ ಆಟವಾಡುವಂತಹ ಆ ಒಂದು ವಯಸ್ಸು ದಾಟಿ ಹೋಯಿತು. ಆದರೂ ನಿಮ್ಮ ಮಡಿಲಲ್ಲಿ ಒಂದಷ್ಟು ಹೊತ್ತು ಮಲಗಿ ಮಾತನಾಡುವ ಆಸೆ ತಾಯಿ. ನಿಮ್ಮವನ್ನು ಕಾಯಬೇಕು, ನಿಮ್ಮ ಪಕ್ಷವನ್ನು ಸೇರಿಕೊಳ್ಳಬೇಕು. ತಾಯಿಯ ವಾತ್ಸಲ್ಯ ಅದೆಷ್ಟು ದೊಡ್ಡದಲ್ಲವೇ ತಾಯಿ. 5 ಮಂದಿ ವೀರಾದಿ ವೀರರು ಪುತ್ರರಿದ್ದರೂ ಅದು ಸಾಕಾಗುವುದಿಲ್ಲ. ಇನ್ನೊಬ್ಬ ಪುತ್ರನೂ ನಮ್ಮವನಾಗಿ ಬರಲಿ, ಅವರ ವೀರತ್ವ ಜಗವೆಲ್ಲ ಬೆಳಗಲಿ, ಎಲ್ಲರೂ ಒಟ್ಟಾಗಿ ಇದ್ದರೆ ಈ ಲೋಕವೇ ಆನಂದವಾಗುತ್ತದೆ. ಎಂತಹ ವಿಶಾಲವಾದಂತಹ ಕಲ್ಪನೆ ಅಮ್ಮ ನಿನ್ನದು. ಮಾತ್ರ ವಾತ್ಸಲ್ಯ ಅಂತ ಹೇಳುವುದು ಅದಕ್ಕೆ ತಾಯಿ. ತಾಯಿಯಾದವಳು ಯಾವತ್ತೂ ಕ್ಷಮೆಯಾದರಿತ್ರಿಯ ಹಾಗೆ ಎಲ್ಲರನ್ನು ಕ್ಷಮೆ ಕೊಟ್ಟು ಆದರಿಸ್ತಾಳಂತೆ. ಮಕ್ಕಳು ತಪ್ಪು ಮಾಡಿದ್ರು, ಮಕ್ಕಳು ಎದೆಗೆ ಒದ್ರು ಆದರಿಸುವವಳು ತಾಯಿ. ಮಗನಾದವ ಅದೆಷ್ಟೇ ಕೆಟ್ಟವನಾಗಿದ್ದರೂ ರಾತ್ರಿಯ ಹೊತ್ತು ಮನೆಗೆ ಬರುವಾಗ ಆದರಿಸಿ ಸತ್ಕರಿಸುವವಳು ತಾಯಿ. ಹಾಗಾಗಿ ಅಮ್ಮ ಎನ್ನುವ ಪದಕ್ಕೆ ಮಿಗಿಲಾದ ಪರ್ಯಾಯ ಶಬ್ದಗಳಿಲ್ಲ ತಾಯಿ. ನಿನ್ನ ಆಸೆ ಸಹಜವಾದುದೇ ಇರಬಹುದು, ಆದರೆ ತಾಯಿ, ಏನು ಮಗನೇ, ಪರಿಸ್ಥಿತಿ ಕೈ ಮೀರಿ ಹೋದ ಮೇಲೆ, ಕಾಲ ಮಿಂಚಿ ಹೋದ ಮೇಲೆ ಯಾವುದನ್ನು ಆಲೋಚಿಸಿ ಪ್ರಯೋಜನವಿಲ್ಲ. ಒಂದು ಕೈ ಎತ್ತಿದರೆ ಮಗ ಮತ್ತೊಂದು ಕೈಯನ್ನು ಜೊತೆ ಮಾಡುದು ಒಳ್ಳೇದು. ಒಂದು ಕೈ ಎತ್ತುವುದು ಮತ್ತೊಂದು ಕೈಯನ್ನು ಜೊತೆ ಮಾಡುದು ಒಳ್ಳೇದು. ಈಗ ಕೈ ಎತ್ತಿ ಆಗಿದೆ ತಾಯಿ. ಯಾವುದಕ್ಕೆ ಗೊತ್ತೇ? ಇನ್ನೊಬ್ಬರನ್ನು ಘಾತಿಸಲೋಸುಗ ಕೈ ಎತ್ತಿ ಆಗಿದೆ. ಕುರುಧಾರಿಣಿಯಲ್ಲಿ ಸಂಗ್ರಾಮವೆನ್ನುವುದು ನಿಶ್ಚಯವಾಗಿದೆ. ಎಂತಹ ಸಂದಿಗ್ಧ ಪರಿಸ್ಥಿತಿ ನೋಡಿ ತಾಯಿ. ಈಗ ನಾನು ನಿನಗೆ ಕೌರವನಿಗೋಸ್ಕರ ನಾನು ಎನ್ನುವುದನ್ನು ನಾನು ನನ್ನ ಆ ಒಂದು ಪಂಥವನ್ನು ಕಟ್ಟಿಕೊಂಡವ. ಹೀಗೆ ಕೇಳಿಕೊಂಡರೆ ನಿನಗೆ ನಾನು ಯಾವ ರೀತಿ? ಹಾಗಾಗಿ ನಿಮ್ಮ ಕೇಳಿಕೆ ಈ ಸಮಯದಲ್ಲಿ ಅದು ನಿಮ್ಮ ಮಗನ ಶೌರ್ಯಕ್ಕೆ ಘಾತವಾಗುತ್ತದೆ ತಾಯಿ. ಹೇಗೆ ನಿಮ್ಮ ಮಕ್ಕಳಾದಂತಹ ಪಾಂಡವರಿಗೆ ಕುಂದು ಆಗಬಾರದು ಎನ್ನುವಂತಹ ಒಂದು ಆಸೆಯಲ್ಲಿ, ಒಂದು ಆ ಮಮಕಾರದಲ್ಲಿ ನೀವಿದ್ದೀರೋ, ಈ ಮಗನಿಗೂ ಅಷ್ಟೇ ಮಮಕಾರವನ್ನು ತೋರಿಸಿ ಅವನನ್ನು ಇಲ್ಲಿಯೇ ಉಳಿಯಬಿಡಿ ತಾಯಿ. ಯಾವುದಕ್ಕೂ ಪಕ್ಷ ಸೇರುವುದು, ಘಾತಿಸುವುದು ಅದೆಲ್ಲ ಬೇಡ ಮಗನೇ. ತಾಯಿ, ನಿನ್ನನ್ನು ಕಾಡುವುದಿಲ್ಲ, ನಿನ್ನಲ್ಲಿ ಬೇಡುವೆ ಮಗನೇ. ಏನು ತಾಯಿ, ಏನು? ನಿನ್ನನ್ನು ನೋಡಿ ಪಾಡಬೇಕೆಂಬುದಾಗಿ ಆಗುತ್ತದೆ. ಹೃದಯ ತೊಡದಿರು ಮಗನೇ ನೀನು ನೋಡಿದಳು ಬಾಲಕನ ಗುಣಗಳ ಮಗನೇ, ಅಮ್ಮ, ನಿನ್ನನ್ನು ನೋಡುತ್ತಾ ನೋಡುತ್ತಾ ಇದರಿಂದ ಹೋಗ್ಲಿಕ್ಕೆ ಮನಸ್ಸೇ ಬರುವುದಿಲ್ಲ ಮಗನೇ.
ಮಗನೇ. ನಿನ್ನನ್ನು ಬಿಟ್ಟು ಅಗಲುವ ಮನಸ್ಸು ನನಗೂ ಇಲ್ಲ ತಾಯಿ. ಆದ್ರೆ ಆ ಹೊತ್ತು ಮಮಕಾರ ಇಲ್ಲ ಅಂತ ಹೇಳಿದೆ. ಬಾಲ್ಯ ವ್ಯವಸ್ಥೆ ನನ್ನದು. ಈಗ ಪ್ರೌಢಾವಸ್ಥೆಯಲ್ಲಿ ನೀನಿದ್ದ ಕಾರಣ ನಿನ್ನ ಬೆಳವಣಿಗೆನೆಲ್ಲವನ್ನು ನೋಡಿದಾಗ ನನಗೆ ಸಂತೋಷವಾಗುತ್ತಾ ಇದೆ ಮಗನೇ. ಒಂದಂತೂ ಸ್ಪಷ್ಟವಾಗಿ ಅರ್ಥ ಆಗುತ್ತದೆ ತಾಯಿ, ನಾವಿಬ್ಬರು ಸಮಾನಾಂತರ ಸ್ಥಿತಿಯಲ್ಲಿದ್ದೇವೆ, ಸಮಾನವಾದಂತಹ ಸ್ಥಾನಮಾನಗಳನ್ನು ಗಳಿಸಿಕೊಂಡಿದ್ದೇವೆ. ಸಮಾನಾಂತರ ರೇಖೆಗಳಾಗಿ ಇರುವ ನಾವು ಸಮಾನಾಂತರ ರೇಖೆಗಳು ಯಾವತ್ತೂ ಬದುಕಿನಲ್ಲಿ ಸಂಧಿಸುವುದಿಲ್ಲ ತಾಯಿ. ಮಗನೇ, ಆದ ಕಾರಣ ಆ ಹೊತ್ತು ಕಾಡುವುದಿದ್ದರೆ ತಾಯಿಯ ಬೇಡಿಕೆಯನ್ನಾದರೂ ನಡೆಸಿಕೊಡುತ್ತೀಯ ಮಗನೇ. ತಾಯಿ, ಅಮ್ಮ, ಒಂದು ಬೇಡಿಕೆ ಎನ್ನುವಂತಹ ಶಬ್ದ ನಿನ್ನ ಬಾಯಿಯಿಂದ ಬರಬಾರದು. ಈ ನತದೃಷ್ಟ ಮಗ ನಿನ್ನ ಪಾಲಿಗೆ ಈಗಲಾದರೂ ನೆನಪಾದನಲ್ಲವೇ, ಅದೇ ನನ್ನ ಸೌಭಾಗ್ಯ. ಬದುಕಿನಲ್ಲಿ ಒಮ್ಮೆಯಾದರೂ ತಾಯಿಯ ಮುಖವನ್ನು ಕಂಡು ಅಮ್ಮ ಎಂದು ಕೈ ತುಂಬ ಕಣ್ತುಂಬ ಕರೆಯುವಂತಹ ಅವಕಾಶವೊಂದನ್ನು ಒದಗಿಸಿಕೊಟ್ಟೆಯಲ್ಲವೇ ತಾಯಿ. ಅಷ್ಟು ಸಾಕು ಈ ಕರ್ಣನ ಬಾಲಿಗೆ, ಅಷ್ಟು ಸಾಕು ತಾಯಿ. ನಿನ್ನ ಪಾದ ಪದ್ಮದಲ್ಲಿ ಬಿದ್ದು ಹೊರಳಾಡುವಂತಹ ಈ ಬಯಕೆ ಅದೆಷ್ಟೋ ದಿನಗಳಿಂದ ಇತ್ತು. ತನ್ನ ತಾಯಿಯನ್ನು ಕಂಡು ಅವಳಲ್ಲಿ ಮನಸೋ ಇಚ್ಛೆ ಮಾತನಾಡಬೇಕು, ಇವತ್ತು ಪೂರೈಸಿದೆ ತಾಯಿ. ನಿನ್ನ ಕೇಳಿಕೆ ಅದು ಬೇಡಿಕೆಯೇ ಬೇಡ ತಾಯಿ, ಮಗನಲ್ಲಿ ನೀನು ಪಡೆಯುವ ಹಕ್ಕು ತಾಯಿ. ಅದೇನು ಬೇಕು ಕೇಳು ತಾಯಿ, ಕೇಳು ಕೇಳು ಮಗನೇ. ತಾಯಿ, ಯಾರು ಬಂದು ದಾನವನ್ನು ಕೇಳಿದಾಗ, ಬ್ರಾಹ್ಮಣರದ ದಾನವನ್ನು ಕೇಳಿದಾಗ ಎತ್ತಿ ಎತ್ತಿ ಬಾಚಿ ಬಾಚಿ ಕೊಡುವಂತವನು ನೀನು ಆಗಿದ್ಯಂತೆ ಮಗನೇ. ಆದ ಕಾರಣ ನಿನ್ನ ಅವ್ವೆ ಕೇಳಿದಾಗ ಕೊಡಿ ತಿಂತಾದ್ರೆ ಒಂದು ಮಾತು ನಿನ್ನ ಕೇಳ್ತಾ ಇದ್ದೇನೆ ಮಗನೇ. ಅಮ್ಮ, ನೀನು ಕೇಳುವುದಲ್ಲ, ನಾನು ಕೊಡುವುದು ನನ್ನ ಸೌಭಾಗ್ಯ. ನನ್ನ ಅಮ್ಮನಿಗೋಸ್ಕರ ಇಷ್ಟಾದರೂ ಮಾಡುವಂತಹ ಒಂದು ಋಣ, ಆ ಋಣವನ್ನು ತೀರಿಸುವಂತಹ ಒಂದು ಸಮಯ ಈ ಹೊತ್ತಿನಲ್ಲಿ ಬಂದಿದೆ. ಆಗಿದ್ರೆ ತಾಯಿ, ಯಾವುದು ಬೇಕು ಕೇಳಿ ತಾಯಿ, ಏನು ಬೇಕು ಮಗನೇ? ತಾಯಿ, ಕರ್ಣ ಕೇಳಿ ತಾಯಿ, ಯಾಕೆ ಸಂಕೋಚ? ಕರ್ಣ, ಅಮ್ಮ, ಸಂಕೋಚ ಬಿಟ್ಟು ಕೇಳಿ. ಮಗನಾದ ಕರ್ಣ ತಯಾರಾಗಿದ್ದಾನೆ, ನೀವು ಅಪೇಕ್ಷಿಸಿದನ್ನು ಈಡೇರಿಸಿಕೊಡುತ್ತಾನೆ ತಾಯಿ. ಕರ್ಣದಲ್ಲಿ ಸೂಕ್ಷ್ಮವಾಗಿ ಕೇಳು ಮಗನೇ. ಹೇಳಿ ತಾಯಿ. ಕರ್ಣದಲ್ಲಿ ಸೂಕ್ಷ್ಮವಾಗಿ ಕೇಳು ಮಗನೇ. ಹೇಳಿ ತಾಯಿ. ತೊಟ್ಟಂಬನ್ನು ಮರಳಿ ತೊಡಲಾರೆ ಎಂಬ ಮಾತನ್ನು ಕೊಡಬೇಕು ಮಗನೇ. ಅಮ್ಮ, ಕೇವಲ ಇಷ್ಟು ಸಣ್ಣ ಮಾತನ್ನು ಕೇಳಲು ಸುಗ ಇಷ್ಟೊಂದು ಸಂಕೋಚವೇ? ಏನು ತಾಯಿ? ತೊಟ್ಟಮ್ಮನು ಮರಳಿ ತೊಡದಿರು. ಯಾವಾಗ, ಏನು, ಹೇಗೆ ಎನ್ನುವುದು ಯಾರು ಬಲ್ಲವರಿಲ್ಲ ತಾಯಿ. ಆದರೆ ಈ ಕರ್ಣನ ಪಾಲಿಗೆ ಅದು ಕೇವಲ ಸಣ್ಣ ವಿಷಯ ತಾಯಿ. ನನ್ನ ತಾಯಿಯಾದವಳೊಬ್ಬಳು ಇಷ್ಟು ಸಣ್ಣ ವಿಷಯವನ್ನು ಈ ಮಗನಿಂದ ಅದೆಷ್ಟೋ ಕಾಲಘಟ್ಟದ ನಂತರ ಮಗನನ್ನು ಸಂಧಿಸಿ ಕೇಳುತ್ತಾಳತ್ತಾದರೆ ತಾಯೇ, ಇದಕ್ಕಿಂತ ಮಿಗಿಲಾದ ತಾಯಿಯ ಋಣವನ್ನು ತೀರಿಸುವಂತಹ ಅವಕಾಶ ಭಾಗ್ಯ ನನಗೆಲ್ಲಿದೆ. ಖಂಡಿತವಾಗಿಯೂ ನಿಮ್ಮ ಮಾತನ್ನು ಈಡೇರಿಸಿಕೊಡ್ತಾನೆ ಈ ನಿಮ್ಮ ಮಗ ಕರ್ಣ. ತಾಯಿ, ಸಂಕೋಚ ಬೇಡ, ಸಂಕೋಚ ಬೇಡ. ಆಗಲಿ ಮಗನೇ, ನಿನ್ನ ಮಾತನ್ನು ಸ್ವೀಕರಿಸಿದ್ದೇನೆ. ಸತ್ಯಕ್ಕೆ ಜಯ ಬರಲಿ. ಈ ಮಗನನ್ನು ಹರಸಿ ತಾಯಿ, ಹರಸಿ. ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಕರ್ಣಭೇದನ ಎನ್ನುವಂಥ ಯಕ್ಷಗಾನ ತಾಳಮದ್ದಲೆಯನ್ನು ಕೇಳಿದಿರಿ. ನಮ್ಮ ಈ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಹಾಗೆ ಮುಮ್ಮೇಳದಲ್ಲಿ ಸಹಕರಿಸಿದ ಸರ್ವರಿಗೂ ನಮ್ಮ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿ ಈಶ್ವರವರಿಗೆ ಆಲಿಸಿದಂಥ ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಕೊಡುತ್ತಾ ಕತೆಗೆ ಮಂಗಳ ಹಾಡಲು ಭಾಗವತರಲ್ಲಿ ಕೇಳಿಕೊಳ್ಳುತ್ತೇನೆ. ಭೂಮಿಯ ದಾನವ ಬೇಡಿದಗೆ ಅಮಹಜನಿಯರ ಗೆಲಿದವಗೆ ರಾಮಚಂದ್ರನ ದಶರಥ ಸುತನಿಗೆ ಭೂಮಿಯ ಮರದಿಗೆ ತಲೆನೆ ದೇಹ ಬೌದ್ಧನಿಗೆ ತಲೆನೆ ದೇಹ ಬೌದ್ಧನಿಗೆ ಉತ್ತಮ ಗೌರವನಿಗೆ ಹತವತಾರ ಭಕ್ತರ ದರಹಿದ ಕಥೆರ ವಿಠಲನಿಗೆ ಮಂಗಲೌ ಜಯ ಮಂಗಲೌ ಶುಭ ಮಂಗಲೌ ಮಂಗಲೌ
ಭಕ್ತರ